ಹರೇ ಕೃಷ್ಣ ಮಾತಾಜಿ ರೀನಾ ಮಾತಾಜಿ. ವಾಯ್ಸ್ ಕೇಳಿಸ್ತಾ ಇಲ್ಲ ಮಾತಾಜಿ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದನಂದನ ವ್ರಜ ಜನರಂಜನ, ಯಶೋದನಂದನ ವ್ರಜ ಜನರಂಜನ, ಯಮುನ ತೀರಾವನಚಾರಿ, ಯಮುನ ತೀರಾವನಚಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೀನಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾಗವತಂ ರಸಮಾಲಯಂ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ರಾಮನಿಷ್ಠಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಇದರ ಕಾರ್ಯಕ್ರಮವನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ
ರಾಮ ರಾಮ ಹರೇ ಹರೇ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಂ ಉದೀರಯೇತ್ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿ ಭವತಿ ನೈಷ್ಟಿಕಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಿ. ಹರೇ ಕೃಷ್ಣ ಮಾತಾಜಿಗಳೇ, ಪ್ರಭುಗಳೇ, ನಾವು ಶ್ರೀಮದ್ ಹರೇ ಭಾಗವತದ ಗ್ರಂಥವನ್ನ ನಾವು ತಿಳ್ಕೊತಾ ಇದ್ದೀವಿ. ಹರೇ ಕೃಷ್ಣ ಮಾತಾಜಿಗಳೇ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. 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 ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನಾವು ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದ ಸೃಷ್ಟಿ, ಆ ಸ್ಕಂದವನ್ನ ನಾವು ತಿಳ್ಕೊತಾ ಇದೀವಿ. ನಾವು ಇಲ್ಲಿಗಾಗ್ಲೇನೆ ನಾವು 10 ಅಧ್ಯಾಯಗಳನ್ನ ನಾವು ತಿಳ್ಕೊಂಡಿದೀವಿ. ಈಗ 11ನೇ ಅಧ್ಯಾಯನ ನಾವು ತಿಳ್ಕೊತಾ ಇದೀವಿ. ಕೃಷ್ಣ ಹೇಗೆ ಅವರು ದ್ವಾರಕಾಪುರವನ್ನ ಅವರು ಪ್ರವೇಶ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಸೊ ಹಿಂದಿನ ದಿನ ನಾವು 15 ಶ್ಲೋಕಗಳನ್ನ ನಾವು ತಿಳ್ಕೊಂಡಿದ್ವಿ. ಸೊ ಈಗ ಇವತ್ತಿನ ದಿವಸ ನಾವು 16ನೇ ಶ್ಲೋಕಕ್ಕೆ ನಾವು ಹೋಗ್ಬೇಕಾಗಿದೆ. ಹರೇ ಕೃಷ್ಣ. 15ನೇ ಶ್ಲೋಕ ಆಗಿದೆ ಅಲ್ವಾ ಮಾತಾಜಿಗಳ? ಹರೇ ಕೃಷ್ಣ. 15 ಆಯ್ತಾ? 16, 17 ಮಾಡ್ಬೇಕನ್ಸುತ್ತೆ ಅಲ್ಲ? ಆಗಿದೆ ಮಾತಾಜಿ. 15 15 ಅಲ್ಲ? ಹಾ, ಆಗಿದೆ. ಓಕೆ. ದ್ವಾರಿ ದ್ವಾರಿ ಗೃಹಾಣಾಂ ಚ ದಧ್ಯಕ್ಷತ ಫಲೇಕ್ಷುಭಿಃ ಅಲಂಕೃತಾಂ ಪೂರ್ಣ ಕುಂಭೈ ಬಲಿಭೀರ್ಧೂಪ ದೀಪಕೈಃ. ವಾಸಗೃಹಗಳೆಲ್ಲದರ ಬಾಗಿಲುಗಳಲ್ಲಿಯೂ ಮೊಸರು, ಪುಣ್ಯ ಫಲಗಳು, ಕಬ್ಬು, ಪೂರ್ಣಕುಂಭಗಳು, ಪೂಜಾ ದ್ರವ್ಯಗಳು, ಧೂಪ ದೀಪಗಳು ಪ್ರದರ್ಶಿತವಾಗಿದ್ದವು. ಶ್ಲೋಕ 16, 17. ನಾವು ಇವಾಗ ಇಲ್ಲಿ ತನಕ ಕೃಷ್ಣ ಅವರು ದ್ವಾರಕೆಯನ್ನ ಗಡಿಯನ್ನ ತಲುಪಿದ ತಕ್ಷಣನೇ ಅವ್ರು ಏನ್ ಮಾಡ್ತಾರೆ, ಅವ್ರು ತಮ್ಮ ಪಾಂಚಜನ್ಯವನ್ನ ಅವರು ಊದ್ತಾರೆ. ಊದ್ದಾಗ ನಮ್ಗೆ ಅದನ್ನ ಪಾಂಚಜನ್ಯದ ಧ್ವನಿಯನ್ನ ನಮ್ಗೆ ಹೇಗೆ ಅವರು ವರ್ಣಿಸಿದ್ದಾರೆ, ಪಾಂಚಜನ್ಯದ ಧ್ವನಿಯನ್ನ ಕೇಳಿ ಎಲ್ಲ ಪುರವಾಸಿಗಳೆಲ್ಲ, ದ್ವಾರಕಾಪುರದ ವಾಸಿಗಳೆಲ್ಲ ತಾವು ಮಾಡ್ತಾರೋ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ಅವರು ಕೃಷ್ಣನನ್ನ ಭೇಟಿಯಾಗ್ಲಿಕ್ಕೆ, ಅವರು ಅವರ ದರ್ಶನವನ್ನ ಪಡಿಲಿಕ್ಕೆ ಅವರು ಕಾತುರರಾಗಿ ಅವರು ಓಡಿ ಬರ್ತಾ ಇದ್ದಾರೆ. ಕಾಣಿಕೆಗಳನ್ನ ತಗೊಂಡ್ ಬರ್ತಾ ಇದಾರೆ, ಮತ್ತೆ ಕಾಣಿಕೆಗಳನ್ನ ನಾವು ಅರ್ಪಿಸ್ತಾ ಇದಾರೆ. ನಮ್ಗೆ ನಾವು ನೆನ್ನೆಯ ದಿನ ನಾವು ತಿಳ್ಕೊಂಡ್ವಿ, ಆ ಪಾಂಚಜನ್ಯದ ಧ್ವನಿಯನ್ನ ನಮ್ಗೆ ಹರೇ ಕೃಷ್ಣ ಮಹಾಮಂತ್ರದ ಧ್ವನಿಗೆ ನಮ್ಗೆ ಹೋಲಿಸಿದ್ದಾರೆ ಅಲ್ವಾ? ಪಾಂಚಜನ್ಯದ ಧ್ವನಿಯನ್ನ ಕೇಳಿ ಇಷ್ಟು ದಿನ ಅವರು ಕತ್ತಲಲ್ಲಿದ್ರು ಅಲ್ವಾ? ಸೂರ್ಯ ಅಂದ್ರೆ ಭಗವಂತ ಇಲ್ಲ ಅಂತಂದ್ರೆ ಅದು ಕತ್ತಲಿನ ಹಾಗೆ ಅಲ್ವಾ? ಭಗವಂತನನ್ನ ಸೂರ್ಯನಿಗೆ ಹೋಲಿಸ್ತಾರೆ. ಸೊ ಸೂರ್ಯ ಅಲ್ಲಿಲ್ಲ ಅಂದ್ರೆ ಕತ್ತಲಿನ ಹಾಗೆ. ಎಲ್ಲರನ್ನೂ ಸಹ ಕತ್ತಲಲ್ಲಿ ಇದ್ದಾಗ ಭಯಭೀತರಾಗ್ತಾರೆ. ಸೊ ಎಲ್ಲರೂ ಸಹ ಅವರು ಭಯಭೀತರಾಗಿ ಅವರು ಕಾಲವನ್ನ ಕಳೀತಾ ಇದ್ರು. ಯಾವಾಗ ಈಗ ಕೃಷ್ಣನ ಆಗಮನ ಆಯ್ತೋ ಆಗ ಆ ಭಯವೆಲ್ಲ ಹೊರಟೋಯ್ತು. ಆ ಶಂಖ ಧ್ವನಿಯ ಮೂಲಕ ಆ ಭಯವೆಲ್ಲ ನಿವಾರಣೆ ಆಯ್ತು. ಅದೇ ತರ ನಾವು ಇವಾಗ ಹರೇ ಕೃಷ್ಣ ಮಹಾಮಂತ್ರದ ಮೂಲಕ ನಾವು ಭಗವಂತನ ಸಂಪರ್ಕಕ್ಕೆ ನಾವು ಬರ್ತಾ ಇದೀವಿ. ಸೊ ನಮ್ಗೆ ಈ ಆಹಾರ, ನಿದ್ರಾ, ಭಯ, ಮೈಥುನ, ಈ 4ರಲ್ಲಿ ಭಯ ಅನ್ನೋದು ನಮ್ಗೆ ಅದು ತುಂಬಾನೇ ಕಷ್ಟಕರವಾದ ಸಮಸ್ಯೆ. ಸೊ ನಾವು ಅದನ್ನ ಹೋಗ್ಲಾಡ್ಸ್ಕೋಬೇಕಂದ್ರೆ ನಾವು ಭಗವಂತನ ನಾಮಸ್ಮರಣೆಯಿಂದ ಮಾತ್ರ ಅಂತ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಪುರವಾಸಿಗಳೆಲ್ಲರೂ ಸಹ ಅವ್ರಿಗೆ ಕಾಣಿಕೆಗಳನ್ನ ಅರ್ಪಿಸ್ತಾರೆ, ಕೃಷ್ಣನನ್ನ ಸ್ವಾಗತ ಮಾಡ್ತಾರೆ. ಮತ್ತೆ ಅವರು ಕೃಷ್ಣನ ಅಗಲುವಿಕೆಯಿಂದ ಅವರ ಸ್ಥಿತಿ ಹೇಗಿತ್ತು ಅನ್ನೋದನ್ನ ಅವರು 4-5 ಶ್ಲೋಕಗಳಲ್ಲಿ ಭಗವಂತನಿಗೆ ತಿಳಿಸ್ತಾರೆ ಅಲ್ವಾ? ಕೃಷ್ಣನನ್ನ ಬಿಟ್ಟು ಅವ್ರಿಗೆ ಇರ್ಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ. ಒಂದೊಂದು ಕ್ಷಣವನ್ನ ಕಳೀಲಿಕ್ಕೆ ಅವರು ತುಂಬಾ ಕಷ್ಟವನ್ನ ಅವರು ಪಡ್ತಾ ಇದ್ರು. ಸೊ ಕೃಷ್ಣನ ಮುಖಾರವಿಂದದ ದರ್ಶನ ಇಲ್ದಲೆ ಅವ್ರಿಗೆ ಜೀವನವನ್ನ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದ್ರ ಬಗ್ಗೆ ಎಲ್ಲಾನು ಅವರು ಕೃಷ್ಣನಿಗೆ ಅವ್ರು ತಿಳಿಸ್ತಾ ಇದ್ರು. ಸೊ ನಮ್ಗೆ ನಿನ್ನನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸೊ ಕೃಷ್ಣ ಅವರ ಸ್ವಾಗತವನ್ನ, ಅವರ ಮಾತುಗಳನ್ನ ಅವರು ಸ್ವೀಕರಿಸ್ತಾರೆ. ಸೊ ಸ್ವೀಕರಿಸಿದ್ಮೇಲೆ ಅವರು ಈಗ ಅವರು ಪುರ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಪುರ ಪ್ರವೇಶ ಮಾಡಿದಾಗ ಯಾರೆಲ್ಲ ಅವ್ರನ್ನ ಭೇಟಿಯಾಗ್ಲಿಕ್ಕೆ ಬರ್ತಾರೆ, ಪ್ರಮುಖರಾದವರೆಲ್ಲ ಬರ್ತಾರೆ ಅನ್ನೋದನ್ನ ನಾವಿವಾಗ 16ನೇ ಶ್ಲೋಕದಲ್ಲಿ ನಾವು ತಿಳ್ಕೊತಾ ಇದ್ವಿ. ಮತ್ತೆ ಆ ದ್ವಾರಕಾ ಗ್ರಾಮ ನಗರವನ್ನ ಅದು ತುಂಬಾ ವಿಶಾಲವಾಗಿದೆ ಅಂತ ನಮ್ಗೆ ಅರ್ಥ ಆಯ್ತು. ಅದನ್ನ ಪ್ರತಿಯೊಂದು ಗಲ್ಲಿಗಳಲ್ಲೂ ಸಹ ವೈಭವತವಾಗಿ ಅಲಂಕಾರವನ್ನ ಮಾಡಿದ್ರು. ಎಷ್ಟು ಅಲಂಕಾರ ಮಾಡಿದ್ರು ಅಂತಂದ್ರೆ ಆ ಸೂರ್ಯನ ರಶ್ಮಿನೂ ಸಹ ಆ ದ್ವಾರಕಾ ನಗರದ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅಷ್ಟು ವಿಜೃಂಭಣೆಯಿಂದ ಅಲಂಕಾರ ಮಾಡಿದ್ರು ಅಂತ ನಾವು ತಿಳ್ಕೊಂಡ್ವಿ. ಎಲ್ಲಾ ಕಡೆನೂ ಸಹ ಸುಗಂಧ ದ್ರವ್ಯಗಳನ್ನ ಅವರು ಸಿಂಪಡಿಸಿದ್ರು. ಮತ್ತೆ ಎಲ್ಲಾ ಕಡೆ ಮಂಗಳಕರವಾದ ವಸ್ತುಗಳನ್ನ ಅವರು ಕೃಷ್ಣನ ಆಗಮನಕ್ಕೋಸ್ಕರ ಅವರು ಎಲ್ಲಾ ಮನೆಗಳ ಮುಂದೆ ಬೀದಿಯಲ್ಲೂ ಸಹ ಅವರು ಅದನ್ನ ಇಟ್ಟಿದ್ರು ಅಂತ ನಾವು ತಿಳ್ಕೊಂಡ್ವಿ. ಸೊ ಈಗ ಕೃಷ್ಣನನ್ನ ಭೇಟಿ ಮಾಡ್ಲಿಕ್ಕೆ ಯಾರೆಲ್ಲ ಬರ್ತಾ ಇದ್ರೆ ಅಂತ ಬಿಟ್ಟು ನಾವು ನೋಡೋಣಂತೆ.
ನಿಶಮ್ಯ ಪ್ರೇಷ್ಟಮಾಯಾಂತಂ ವಸುದೇವೋ ಮನಾಃ ಅಕ್ರೂರಾಶ್ಚೋಗ್ರ ಸೇನಶ್ಚ ರಾಮಶ್ಚಾದ್ಭುತ ವಿಕ್ರಮಃ ಪ್ರದ್ಯುಮ್ನಾಚಾರುದೇಶ್ನಶ್ಚ ಸಾಂಬೋ ಜಾಂಬವತಿ ಸುತಃ ಪ್ರಹರ್ಷವೇಗೋಚ್ಛಿತ ಶಯನ್ ಪ್ರಹರ್ಷವೇಗೋಚ್ಛಿತ ಶಯನಾಸನ ಭೋಜನಾಃ. ತಮಗೆ ಅತ್ಯಂತ ಪ್ರೀತಿಪಾತ್ರರಾದ ಶ್ರೀಕೃಷ್ಣನು ದ್ವಾರಕಾಧಾಮವನ್ನು ಸಮೀಪಿಸುತ್ತಿರುವನೆಂಬುದನ್ನ ಕೇಳಿ ಉದಾರ ಹೃದಯದ ವಸುದೇವ ಅಂದ್ರೆ ಕೃಷ್ಣನ ತಂದೆ, ಅಕ್ರೂರ, ಉಗ್ರಸೇನ, ಬಲರಾಮ, ಅತಿ ಮಾನುಷ ಶಕ್ತಿಶಾಲಿ ಪ್ರದ್ಯುಮ್ನ, ಚಾರುದೇಶ್ನ, ಜಾಂಬವತಿ ಪುತ್ರನಾದ ಸಾಂಬ ಅಂದ್ರೆ ಕೃಷ್ಣನ ತಂದೆ ಮತ್ತೆ ಕೃಷ್ಣನ ಹಿತೈಷಿಗಳು, ಅವರ ತಾತ ಬಲರಾಮ ಮತ್ತೆ ಅವರ ಮಕ್ಕಳಾದ ಪ್ರದ್ಯುಮ್ನ, ಚಾರುದೇಶ್ನ, ಜಾಂಬವತಿ ಪುತ್ರನಾದ ಸಾಂಬ ಇವರೆಲ್ಲರನ್ನು ಸಹ ತುಂಬಾ ಸಂತೋಷಗೊಳ್ತಾರೆ. ಅವರೆಲ್ಲರೂ ಸಹ ಅವ್ರು ಮಾಡ್ತಾರೋ ಕೆಲಸಗಳನ್ನೆಲ್ಲ ತೊರಿತಾರೆ. ತಮ್ಮ ವಿರಾಮ, ಆಸನ, ಭೋಜನ ಆದಿಗಳನ್ನ ತೊರೆದರು. ಭಾವಾರ್ಥ ಶಿಲಪ್ರಭುಪಾದವರಿಂದ ಶಿಲಪ್ರಭುಪಾದವರಿಗೆ ಜಯವಾಗ್ಲಿ. ಈಗ ಇಲ್ಲಿ ಯಾರೆಲ್ಲ ಕೃಷ್ಣನನ್ನ ಭೇಟಿಯಾಗ್ಲಿಕ್ಕೆ ಬರ್ತಾ ಇದ್ದಾರೆ ದರ್ಶನವನ್ನ ಪಡಿಲಿಕ್ಕೆ, ಅವರ ಬಗ್ಗೆ ಇಲ್ಲಿ ಪ್ರಭುಪಾದರು ನಮ್ಗೆ ಭಾವಾರ್ಥದಲ್ಲಿ ತಿಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದೀವಿ ಆಲ್ರೆಡಿ. ನಾನು ತುಂಬಾ ಸಂಕ್ಷಿಪ್ತವಾಗಿ ನಾನು ಇದನ್ನ ಹೇಳ್ತೀನಿ. ಸೊ ವಸುದೇವ ದೇವೋತ್ತಮ ಪರಮ ಪುರುಷ ಅವರ ತಂದೆ ವಸುದೇವ. ಸೊ ನಮ್ಗೆ ಗೊತ್ತಿರೋ ಹಾಗೇನೆ ದೇವಕಿ ಮತ್ತೆ ವಸುದೇವರಿಗೆ ಹೇಗೆ ಕೃಷ್ಣನನ್ನ ಅವರು ಕೃಷ್ಣನ ಜನ್ಮಕ್ಕೆ ಕಾರಣರಾಗ್ತಾರೆ, ಮತ್ತೆ ಅವರು ಆ ಕಾರಾಗೃಹದಲ್ಲಿ ಹೇಗೆ ಕೃಷ್ಣನ ಜನ್ಮ ಆಯ್ತು ಅದನ್ನೆಲ್ಲ ನಾವು ತಿಳ್ಕೊಂಡಿದೀವಿ. ಸೊ ಈಗ ಪ್ರಭುಪಾದರು ಏನ್ ಹೇಳಿದ್ರು ಅದನ್ನ ಮಾತ್ರ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡು ನಾವು ಮುಂದೆ ಹೋಗೋಣಂತೆ. ರಾಜನಾದ ಶೂರಸೇನನ ಮಗ. ಸೊ ವಸುದೇವನ ತಂದೆ ಹೆಸರು ಶೂರಸೇನ. ಸೊ ಕಂಸನ ತಂದೆಯ ಹೆಸರು ಉಗ್ರಸೇನ. ನಮ್ಗೆ ಯಾವಾಗ್ಲೂ ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ. ವಸುದೇವನ ತಂದೆಯ ಹೆಸರು ಶೂರಸೇನ, ಕಂಸನ ತಂದೆಯ ಹೆಸರು ಉಗ್ರಸೇನ. ದೇವಕಿಯ ಪತಿ ಮತ್ತು ಶ್ರೀಕೃಷ್ಣನ ತಂದೆ. ವಸುದೇವ ದೇವಕಿಯ ಪತಿ ಮತ್ತೆ ಶ್ರೀಕೃಷ್ಣನ ತಂದೆ. ಇವನು ಕುಂತಿಯ ಸಹೋದರ, ಕುಂತಿ ಮಾತೆಯ ಸಹೋದರ ವಸುದೇವ ಮತ್ತು ಸುಭದ್ರೆಯ ತಂದೆ. ಸೊ ಅರ್ಜುನನ ಪತ್ನಿಯಾದ ಸುಭದ್ರೆಯ ತಂದೆ ವಸುದೇವ. ಅಂತಂದ್ರೆ ಸುಭದ್ರೆ ಮತ್ತೆ ಶ್ರೀಕೃಷ್ಣ, ಬಲರಾಮ ಅವರೆಲ್ಲರನ್ನು ಸಹ ಅಣ್ಣ ತಂಗಿಯರಾಗಿರ್ತಾರೆ. ಸುಭದ್ರೆಯನ್ನು ಅವಳ ಸೋದರ ಸಂಬಂಧಿ ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಇಂತಹ ಪದ್ಧತಿ ಭಾರತದ ಕೆಲವು ಭಾಗಗಳಲ್ಲಿ ಇದೆ ಅಲ್ವಾ. ಅತ್ತೆ ಮಗಳನ್ನ ಮದುವೆ ಮಾಡ್ಕೊಳ್ಳೋದು ಪದ್ಧತಿ ಈಗಲೂ ಸಹ ಭಾರತದಲ್ಲಿ ಹಲವು ಭಾಗದಲ್ಲಿ ಇದೆ. ವಸುದೇವನನ್ನ ಉಗ್ರಸೇನನ ಮಂತ್ರಿಯಾಗಿ ನೇಮಕ ಮಾಡಲಾಯಿತು ಅಲ್ವಾ. ಇವಾಗ ಕೃಷ್ಣ ಅವರು ಕಂಸನನ್ನ ಅವರು ಸಂಹಾರ ಮಾಡದ್ಮೇಲೆ ಕಂಸನ ತಂದೆಯನ್ನೇ ಅವರು ರಾಜನಾಗಿ ಮಾಡ್ತಾರೆ ಹೊರತು ತಾನು ರಾಜನಾಗೋದಿಲ್ಲ ಕೃಷ್ಣ ಅಲ್ವಾ. ಅವರು ಕಂಸನ ತಂದೆಯಾದ ಉಗ್ರಸೇನ ಅವರೇ ಮೊದಲು ರಾಜ್ಯವನ್ನ ಆಳ್ತಾ ಇದ್ದಿದ್ದು. ಕಂಸ ಆ ಉಗ್ರಸೇನನನ್ನು ಸಹ ಸೆರೆಮನೆಗೆ ಹಾಕಿ ಅವನು ರಾಜ್ಯಭಾರ ಮಾಡ್ಲಿಕ್ಕೆ ಶುರು ಮಾಡಿರ್ತಾನೆ. ಸೊ ಅಂತಹ ಕಂಸನನ್ನ ವಧೆ ಮಾಡಿದ್ಮೇಲೆ ಕೃಷ್ಣ ಅವರು ಉಗ್ರಸೇನನನ್ನ ರಾಜನಾಗಿ ಮಾಡ್ತಾರೆ. ಮತ್ತೆ ತನ್ನ ತಂದೆಯನ್ನ ಉಗ್ರಸೇನನಿಗೆ ಅವರು ಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಕಾಲಾನಂತರ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ವಸುದೇವ ಉಗ್ರಸೇನನ ಸಹೋದರನಾದ ದೇವಕನ 8 ಜನ ಪುತ್ರಿಯರನ್ನ ಮದುವೆ ಆದನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಕಂಸನ ಸಂಹಾರ ಆದ್ಮೇಲೆ ಸ್ವಲ್ಪ ಕಾಲ ಆದ್ಮೇಲೆ ಇಲ್ಲಿ ವಸುದೇವ ಏನ್ ಮಾಡ್ತಾರೆ, ಉಗ್ರಸೇನನ ಸಹೋದರ ದೇವಕ ಅವ್ರಿಗೆ 8 ಜನ ಪುತ್ರಿಯರು ಇರ್ತಾರೆ. ಅವ್ರನ್ನ 8 ಜನ ಪುತ್ರಿಯರನ್ನು ಸಹ ವಸುದೇವ ಮದುವೆ ಆಗ್ತಾರೆ. ಸೊ ಒಟ್ಟು ವಸುದೇವನಿಗೆ 18 ಪತ್ನಿಯರು ಇರ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಮುಂದೆ ಹೇಳ್ತಾರೆ. ದೇವಕಿ ಅವರಲ್ಲಿ ಒಬ್ಬಳು, ಕೃಷ್ಣನ ತಾಯಿಯಾದ ದೇವಕಿ ಅವರಲ್ಲಿ ಒಬ್ಬಳು. ಕಂಸನು ಅವನ ಭಾವ ಮೈದುನ. ಯಾಕಂದ್ರೆ ದೇವಕಿಯ ಅಂದ್ರೆ ಅಣ್ಣ ಅವರು ಕಂಸ, ಅವರು ಇವಾಗ ಭಾವ ಮೈದುನ ಆಗ್ತಾರೆ ವಸುದೇವನಿಗೆ. ವಸುದೇವ ಮತ್ತು ಕಂಸರ ಮಧ್ಯೆ ಆದ ಪರಸ್ಪರ ಒಪ್ಪಂದದಂತೆ ವಸುದೇವನು ತಾನಾಗಿಯೇ ಕಾರಾಗೃಹ ವಾಸಿಯಾದದ್ದಲ್ಲದೆ ದೇವಕಿಯ ಗರ್ಭದಲ್ಲಿ ಉದಯಿಸುವ 8ನೆಯ ಶಿಶುವನ್ನ ಕಂಸನಿಗೆ ಒಪ್ಪಿಸುವುದಾಗಿ ಸಮ್ಮತಿಸಿದನು ಅಲ್ವಾ. ನಮ್ಗೆ ಇದ್ರ ಬಗ್ಗೆ ಎಲ್ಲರೂ ತಿಳ್ಕೊಂಡಿದ್ವಿ. ಅದು ಹೇಗೆ ಅಶರೀರವಾಣಿ ಆ ದೇವಕಿ ಮತ್ತೆ ವಸುದೇವರ ಮದುವೆ ಆದ್ಮೇಲೆ ದೇವಕಿಯನ್ನ ಗಂಡನ ಮನೆಗೆ ಬಿಟ್ಲಿಕ್ಕೆ ಸ್ವತಃ ಕಂಸನೇ ಅವನು ರಥವನ್ನ ಓಡಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಮಾರ್ಗ ಮಧ್ಯದಲ್ಲಿ ಅಶರೀರವಾಣಿ ನುಡಿಯುತ್ತೆ ಅಲ್ವಾ. ಮೂರ್ಖ ಕಂಸ, ನೀನ್ ಏನ್ ಮಾಡ್ತಾ ಇದೀಯಾ, ನಿನಗೆ ಗೊತ್ತಿದ್ಯಾ ನೀನು ಇವಾಗ ಯಾರನ್ನ ಕರ್ಕೊಂಡು ಹೋಗ್ತಾ ಇದೀಯಾ, ನಿನ್ನ ತಂಗಿ ಅಂತ ಅನ್ಕೊಂಡಿದ್ಯಾ, ಅವಳ ಗರ್ಭದಲ್ಲಿ ಉದಯಿಸುವ 8ನೇ ಶಿಶುವಿನಿಂದ ನಿನ್ನ ಸಂಹಾರ ಆಗುತ್ತೆ ಅಂತ ಹೇಳಿದಾಗ ಆ ತತ್ಕ್ಷಣವೇ ಅವನು ಏನ್ ಮಾಡ್ತಾನೆ, ಅವನ ಪ್ರತಿಕ್ರಿಯೆ ಹೇಗಿರುತ್ತೆ, ತನ್ನ ತಂಗಿ ಅಂತಾನೂ ಸಹ ಯೋಚನೆ ಮಾಡ್ದಳೆ ದೇವಕಿಯನ್ನ ಅವನು ಸಂಹಾರ ಮಾಡ್ಲಿಕ್ಕೆ ಹೋಗ್ತಾನೆ. ಆಗ ವಸುದೇವ ಅಡ್ಡ ಬಂದು, ನಿನ್ಗೆ ಈಗ 8ನೇ ಮಗು ತಾನೆ, ಈಗ ತಾನೇ ಮದುವೆ ಆಗಿರುವಂತಹ ನಿನ್ನ ತಂಗಿಯನ್ನ ನೀನ್ ಯಾಕೆ ಸಂಹಾರ ಮಾಡ್ತಾ ಇದ್ಯಾ, ಕೊಲ್ತಾ ಇದ್ಯಾ, ನಾನು ನಿನಗೆ ಮಾತನ್ನ ಕೊಡ್ತೀನಿ, ಅವಳಿಗೆ ಹುಟ್ಟುವ ಪ್ರತಿಯೊಂದು ಮಕ್ಕಳನ್ನ ನಾನು ನಿನ್ನ ಕೈ ಒಪ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಮಾತನ್ನ ಕೊಡ್ತಾರೆ. ಅದೇ ತರ ಮತ್ತೆ ಅವರು ಕಾರಾಗೃಹ ವಾಸಕ್ಕೂ ಸಹ ಅವರು ಒಪ್ಪಿಗೆಯನ್ನ ಕೊಡ್ತಾರೆ. ಅದೇ ತರ ಇವಾಗ ದೇವಕಿ ಮತ್ತೆ ವಸುದೇವ ಕಾರಾಗೃಹದಲ್ಲಿ ಇರ್ತಾರೆ. ಆದರೆ ಕೃಷ್ಣನ ಸಂಕಲ್ಪದಿಂದ ಇದು ನೆರವೇರ್ಲಿಲ್ಲ. ಅಂದ್ರೆ 8ನೇ ಶಿಶುವನ್ನ ಕಂಸನಿಗೆ ಒಪ್ಪಿಸ್ತೀನಿ ಅಂತ ಹೇಳ್ಬಿಟ್ಟು ವಸುದೇವ ಹೇಳಿರ್ತಾರೆ. ಆದ್ರೆ 8ನೇ ಮಗು ಕೃಷ್ಣ ಯಾವಾಗ ಜನ್ಮವನ್ನ ಪಡಿತಾರೆ, ಕೃಷ್ಣ ಏನನ್ನ ಅವರು ಆಜ್ಞೆಯನ್ನ ಮಾಡ್ತಾರೆ, ವಸುದೇವನಿಗೆ ನಿನ್ನನ್ನ ಕರ್ಕೊಂಡು
ನೀನು ಗೋಕುಲಕ್ಕೆ ಹೋಗಿ ಅಲ್ಲಿ ಯಶೋದೆಯ ಮಡಿಲಲ್ಲಿ ನನ್ನನ್ನ ಮಲಗಿಸ್ಬಿಟ್ಟು, ಯಶೋದೆಗೆ ಈಗ ತಾನೇ ಒಂದು ಹೆಣ್ಣು ಮಗು ಹುಟ್ಟಿದೆ, ಆ ಹೆಣ್ಣು ಮಗುವನ್ನ ನೀನು ಇಲ್ಲಿಗೆ ಕರ್ಕೊಂಡ್ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೋಸ್ಕರ ಆ 8ನೇ ಮಗುವನ್ನ ಸಂಹಾರ ಮಾಡ್ತೀನಿ ಅಂತ ಏನು ಕಂಸ ಯೋಜನೆಯನ್ನ ಹಾಕೊಂಡಿದ್ನೋ ಅದು ಕೃಷ್ಣನಿಂದ ಅದು ನೆರವೇರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಅದು ನೆರವೇರ್ಲಿಲ್ಲ. ವಸುದೇವನು ಪಾಂಡವರ ಸೋದರ ಮಾವನಾಗಿ ಅವರ ಶುದ್ಧೀಕರಣ ಸಂಸ್ಕಾರದಲ್ಲಿ ಕ್ರಿಯಾತ್ಮಕವಾಗಿ ಪಾಲ್ಗೊಂಡನು. ಸೊ ಇವಾಗ ವಸುದೇವ ಪಾಂಡವರ ಸೋದರ ಮಾವ ಅಲ್ವಾ, ಕುಂತಿಯ ಪುತ್ರ ಏನ್ ಹುಟ್ಟತಾರೋ ಅವರ ಸಂಸ್ಕಾರವನ್ನ ಮಾಡೋದು ಮಾವನ ಕರ್ತವ್ಯ ಅಲ್ವಾ. ಆ ಮಾವನಾಗಿ ವಸುದೇವ ಈಗ ಪಾಂಡವರ ಶುದ್ಧೀಕರಣ ಸಂಸ್ಕಾರಗಳೆಲ್ಲ ಏನಿದೆಯೋ ಅದ್ರಲ್ಲೆಲ್ಲ ಅವನು ಪಾಲ್ಗೊಂಡಿದ್ದಾನೆ. ಕಶ್ಯಪ ಪುರೋಹಿತರಿಗೆ ಹೇಳಿ ಕಳುಹಿಸಿ ಶತಶೃಂಗ ಪರ್ವತದಲ್ಲಿ ಈ ಕಾರ್ಯಗಳನ್ನೆಲ್ಲ ನೆರವೇರಿಸಿದನು ಅಲ್ವಾ. ನಮಗೆ ಶತಶೃಂಗ ಪರ್ವತವನ್ನ ನಾವು ಭೀಮ ಚಿಕ್ಕ ಮಗು ಆಗಿರೋ ಸಮಯದಲ್ಲಿ ನಾವು ಕೇಳಿದೀವಿ ಅಲ್ವಾ. ಆ ಶತಶೃಂಗ ಪರ್ವತದಲ್ಲಿ ಏನು ಕುಂತಿ ಮಾತೆ ಭೀಮನನ್ನ ಅವ್ರು ಎತ್ಕೊಂಡಿರ್ತಾರೆ ಅಲ್ವಾ. ಎತ್ಕೊಂಡಿದ್ದಾಗ ಅವನು ತುಂಬಾ ಭಾರ ಭೀಮ, ಅದಕ್ಕೋಸ್ಕರ ಅವಳಿಗೆ ಎತ್ಕೊಳ್ಲಿಕ್ಕೆ ಆಗೋದಿಲ್ಲ, ಆ ಭಾರವನ್ನ ತರಿಲಿಕ್ಕೆ ಆಗದಲ್ಲೇ ಅವಳು ಕೆಳಗಡೆ ಅದನ್ನ ಮಗುವನ್ನ ಕೆಳಗಡೆ ಬಿಟ್ಬಿಡ್ತಾಳೆ. ಆಗ ಏನಾಗುತ್ತೆ, ಆ ಶತಶೃಂಗ ಪರ್ವತದಲ್ಲಿರುವ ಬಂಡೆ ಅದು ಚೂರಾಗಿ ಹೋಗ್ಬಿಡತ್ತೆ ಅಲ್ವಾ. ಆ ಜಾಗ ಈ ಶತಶೃಂಗ ಪರ್ವತದಲ್ಲಿ. ಆ ಪರ್ವತದಲ್ಲಿ ಕಶ್ಯಪ ಪುರೋಹಿತರ ಮೂಲಕ ಈ ಶುದ್ಧೀಕರಣ ಸಂಸ್ಕಾರಗಳೆಲ್ಲ ಈ ಪಾಂಡವರಿಗೆ ಆಗುತ್ತೆ. ತಾನು ಕಂಸನ ಸೆರೆಮನೆಯಲ್ಲಿದ್ದಾಗ ಹುಟ್ಟಿದ ಕೃಷ್ಣನನ್ನ ವಸುದೇವನು ಗೋಕುಲದಲ್ಲಿದ್ದ ಕೃಷ್ಣನ ಸಾಕು ತಂದೆ ನಂದ ಮಹಾರಾಜನ ಮನೆಗೆ ಸಾಗಿಸಿದನು. ಕೊನೆಯಲ್ಲಿ ಕೃಷ್ಣನು ವಸುದೇವನಿಗಿಂತ ಮುಂಚೆಯೇ ಬಲರಾಮನೊಂದಿಗೆ ಕಣ್ಮರೆಯಾದನು ಅಂದ್ರೆ ಇವಾಗ ವಸುದೇವ ಕೃಷ್ಣನು ಅಂದ್ರೆ ಕೃಷ್ಣ ಮೊದ್ಲು ಕಣ್ಮರಿ ಆಗ್ತಾರೆ, ಅದಾದ್ಮೇಲೆ ವಸುದೇವ ಕಣ್ಮರಿ ಆಗ್ತಾರೆ. ವಸುದೇವನ ನಿಧನ ನಂತರ ಅರ್ಜುನನು ಅಂದ್ರೆ ವಸುದೇವನ ತಂಗಿಯ ಮಗ ಅವನ ಅಂತ್ಯಕ್ರಿಯೆಗಳನ್ನ ನೆರವೇರಿಸಿದನು. ಅಂದ್ರೆ ಇವಾಗ ವಸುದೇವನ ಅಂತ್ಯಕ್ರಿಯೆಗಳನ್ನ ಕೃಷ್ಣ ಬಲರಾಮರು ನೆರವೇರಿಸಲಿಲ್ಲ, ಆದ್ರೆ ಅರ್ಜುನ ನೆರವೇರಿಸ್ತಾರೆ. ಅಕ್ರೂರ ನಾವು ಅಕ್ರೂರನ ಬಗ್ಗೆ ನಾವು ಕೇಳಿದೀವಿ. ಕಂಸನು ಎಷ್ಟೆಲ್ಲ ಪ್ರಯತ್ನ ಪಡ್ತಾನೆ, ಕೃಷ್ಣರನ್ನ ಸಂಹಾರ ಮಾಡ್ಬೇಕಂತ ಅನೇಕ ರಾಕ್ಷಸರನ್ನ ಕಳಿಸ್ತಾನೆ, ಆದ್ರೆ ಅವನ ಕಾರ್ಯ ಯಾವುದು ಯಶಸ್ವಿ ಆಗೋದಿಲ್ಲ. ಕೊನೆಗೆ ಅವನೇನ್ ಮಾಡ್ತಾನೆ, ಕೃಷ್ಣನನ್ನ ತನ್ನ ನಗರಕ್ಕೆ ಬರಮಾಡ್ಕೊಂಡು ಅಲ್ಲಿ ಅವನನ್ನ ಕೊಲೆ ಮಾಡ್ಬೇಕು ಅಂತ ಅವನು ಒಂದು ಯೋಜನೆಯನ್ನ ಹಾಕೋತಾನೆ. ಅದಕ್ಕೋಸ್ಕರ ಅಕ್ರೂರನ್ನ ಕಳಿಸ್ತಾರೆ, ಇನ್ನು ಕೃಷ್ಣ ಬಲರಾಮರನ್ನ ಕರ್ಕೊಂಡ್ ಬಾ ವೃಂದಾವನಕ್ಕೆ ಹೋಗಿ ಅಂತ ಹೇಳ್ಬಿಟ್ಟು ಅಲ್ವಾ. ನಾವು ನೋಡಿದ್ವಿ ಅಕ್ರೂರ ಎಂತಹ ಭಕ್ತ, ಅವನು ಆ ವೃಂದಾವನಕ್ಕೆ ಅವನು ಕಾಲಿಟ್ಟ ತಕ್ಷಣನೇ ಆ ಕೃಷ್ಣನ ಪಾದ ಕಮಲಗಳೆಲ್ಲ ಎಲ್ಲೆಲ್ಲ ಕಾಣುತ್ತೋ ಅಲ್ಲೆಲ್ಲ ಅವನು ವಂದನೆಯನ್ನ ಮಾಡ್ತಾನೆ. ನಮ್ಗೆ ಆ ನವವಿಧ ಭಕ್ತಿಯಲ್ಲಿ ಆ ವಂದನೆಗೆ ನಾವು ಅಕ್ರೂರನ್ನ ನಾವು ಎಕ್ಸಾಂಪಲ್ ಆಗಿ ಕೊಡ್ತೀವಿ ಅಲ್ವಾ. ಆ ಅಕ್ರೂರನ ಬಗ್ಗೆ ನಮ್ಗೆ ಇಲ್ಲಿ ತಿಳ್ಕೊತಾ ಇದೀವಿ. ಇವನು ಋಷಿ ವಂಶದ ಸೇನಾಧಿಪತಿ ಮತ್ತು ಕೃಷ್ಣನ ಶ್ರೇಷ್ಠ ಭಕ್ತ. ಕೃಷ್ಣನಿಗೆ ಭಕ್ತಿ ಪ್ರಾರ್ಥನೆ ಸಲ್ಲಿಸುವ ಏಕೈಕ ವಿಧಾನದಿಂದ ಅಕ್ರೂರನು ಕೃಷ್ಣನ ಭಕ್ತಿ ಸೇವೆಯಲ್ಲಿ ಯಶಸ್ಸು ಗಳಿಸಿದನು ಅಲ್ವಾ. ನಮ್ಗೆ ಆ ನವವಿಧ ಭಕ್ತಿಯಲ್ಲಿ ನಾವು 9 ಮಾಡ್ಬೋದು ಅಲ್ವಾ, ಅಥವಾ 9ರಲ್ಲಿ 1 ನಾವು ಶ್ರದ್ಧೆಯಿಂದ ಮಾಡಿದ್ರೂ ಸಹ ನಾವು ಈ ಭಕ್ತಿ ಮಾರ್ಗದಲ್ಲಿ ನಾವು ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಅದೇ ತರ ಇಲ್ಲಿ ಅಕ್ರೂರ ವಂದನೆಯನ್ನ ಮಾಡಿ ಅವರು ಕೃಷ್ಣನಿಂದ ಅನುಗ್ರಹಿತನಾಗ್ತಾನೆ. ಅವನು ಅಹೂಕನ ಮಗಳಾದ ಸೂತನಿಯ ಗಂಡ. ಅಹೂಕ ಅಂತಂದ್ರೆ ಯಾರು ಅಂತಂದ್ರೆ ಕಂಸನ ತಂದೆ ಉಗ್ರ ಸೇನ ಏನಿದ್ದಾರೆ ಅವರ ಮಗಳಾದ ಅವ್ರಿಗೆ ದೇವಕಿ ಅಂತಾನು ಮಗಳಿರ್ತಾಳೆ. ಮತ್ತೆ ಈಗ ಇಲ್ಲಿ ಅಕ್ರೂರನ ಹೆಂಡತಿ ಸೂತನಿ ಅವಳನ್ನು ಸಹ ಮಗಳಾಗಿರ್ತಾಳೆ. ಅವಳನ್ನ ಇಲ್ಲಿ ಅಕ್ರೂರ ಮದ್ವೆ ಆಗ್ತಾರೆ. ಕೃಷ್ಣನ ಇಚ್ಛೆಯಂತೆ ಅರ್ಜುನನು ಸುಭದ್ರೆಯನ್ನ ಬಲವಂತವಾಗಿ ಅಪಹರಿಸಿದಾಗ ಅರ್ಜುನನಿಗೆ ಬೆಂಬಲ ನೀಡಿದನು. ಸೊ ಇವಾಗ ಸುಭದ್ರ ಅಪಹರಣ ಸಮಯದಲ್ಲಿ ಅರ್ಜುನನಿಗೆ ಇವರು ಸಹಾಯವನ್ನ ಮಾಡ್ತಾರೆ. ಸುಭದ್ರೆಯ ಅಪಹರಣದ ತರುವಾಯ ಕೃಷ್ಣ ಅಕ್ರೂರರಿಬ್ಬರು ಅರ್ಜುನನನ್ನ ನೋಡಲು ಹೋದರು. ಈ ಘಟನೆಯ ಬಳಿಕ ಅವರಿಬ್ಬರು ಅರ್ಜುನನಿಗೆ ವರದಕ್ಷಿಣೆ ನೀಡಿದ್ರು ಅಲ್ವಾ. ಯಾಕಂದ್ರೆ ಇವಾಗ ಸುಭದ್ರೆಯನ್ನ ಅರ್ಜುನ ಅಪಹರಣೆ ಮಾಡಿ ಮದ್ವೆ ಆಗಿದ್ದಾನೆ. ಸೊ ಇವಾಗ ವರದಕ್ಷಿಣೆ ಕೊಡ್ಲಿಕ್ಕೆ ಅಲ್ಲಿ ತಂದೆ ತಾಯಿಗಳೇ ಆಗ್ಲಿ ಯಾರು ಬಂಧು ಬಾಂಧವರು ಯಾರು ಇಲ್ಲ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಅಪಹರಣ ಆದ್ಮೇಲೆ ಅವರು ಮದ್ವೆ ಆದ್ಮೇಲೆ ಇಲ್ಲಿ ವರದಕ್ಷಿಣೆ ಕೊಡ್ಲಿಕ್ಕೆ ಅಕ್ರೂರ ಮತ್ತೆ ಕೃಷ್ಣ ಇಬ್ರು ಹೋಗ್ತಾರೆ. ಉತ್ತರೆಯನ್ನ ಸುಭದ್ರಾ ಪುತ್ರನಾದ ಅಭಿಮನ್ಯು ಮದುವೆಯಾದಾಗಲೂ ಅಕ್ರೂರನು ಹಾಜರಿದ್ದನು. ಇವರಿಬ್ಬರ ಮಗನೇ ಪರೀಕ್ಷಿತ ಮಹಾರಾಜ. ಸೊ ನಮ್ಗೆ ಗೊತ್ತಿರೋ ಹಾಗೇನೆ ಅಭಿಮನ್ಯು ಮತ್ತೆ ಇದು ಪರೀಕ್ಷಿತ ಮಹಾರಾಜ ಯಾರ ಮಗ? ಉತ್ತರೆ ಮತ್ತೆ ಅಭಿಮನ್ಯುವಿನ ಮಗ. ಅಕ್ರೂರನಿಗೂ ಅವನ ಮಾವನಾದ ಅಹೂಕನಿಗೂ ಹಿತವಾದ ಸಂಬಂಧವಿರಲಿಲ್ಲ. ಆದರೆ ಇಬ್ಬರು ಕೃಷ್ಣನ ಭಕ್ತರು. ಅಂದ್ರೆ ಉಗ್ರಸೇನನು ಸಹ ಕೃಷ್ಣನ ಭಕ್ತ, ಮತ್ತೆ ಅಕ್ರೂರನು ಸಹ ಕೃಷ್ಣನ ಭಕ್ತ. ಉಗ್ರಸೇನ ನಾರದ ಮುನಿಗಳಿಂದ ಉಪದೇಶ ಪಡೆದು ಅವನು ಸಹ ಕೃಷ್ಣನ ಮಹಾನ್ ಭಕ್ತನಾಗ್ತಾನೆ. ಅವನಿಗೆ ಕೃಷ್ಣನ ಆ ದೇವೋತ್ತಮ ಪರಮಪುರುಷ ಅಂತ ಹೇಳ್ಬಿಟ್ಟು ನಾರದರಿಂದ ಅವ್ರಿಗೆ ತಿಳಿಯುತ್ತೆ. ಈಗ ನಾವು ಉಗ್ರಸೇನ ಅಂದ್ರೆ ಆ ಅಹೂಕನ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಇವನು ಋಷಿ ವಂಶದ ಬಲಿಷ್ಠ ರಾಜರಲ್ಲಿ ಒಬ್ಬನು ಮತ್ತು ಮಹಾರಾಜ ಕುಂತಿ ಭೋಜನ ದಾಯಾದಿ. ಇವನ ಇನ್ನೊಂದು ಹೆಸರು ಅಹೂಕ. ವಸುದೇವ ಇವನ ಮಂತ್ರಿ. ಇವನ ಮಗ ಬಲಿಷ್ಠನಾದ ಕಂಸ. ಕಂಸನು ಉಗ್ರಸೇನನ ಸೆರೆಮನೆಯಲ್ಲಿಟ್ಟು ಮಥುರೆಯ ರಾಜನಾದನು. ಶ್ರೀಕೃಷ್ಣನ ಮತ್ತು ಅವನ ಸಹೋದರ ಬಲರಾಮನ ಅನುಗ್ರಹದಿಂದ ಕಂಸನು ಕೊಲ್ಲಲ್ಪಟ್ಟು ಉಗ್ರಸೇನನು ಪುನಃ ಸಿಂಹಾಸನಾಧಿಪತಿಯಾದನು ಅಲ್ವಾ. ಕಂಸನನ್ನ ಸಂಹಾರ ಮಾಡಿದ್ಮೇಲೆ ಕೃಷ್ಣ ಅವನು ರಾಜ ಆಗೋದಿಲ್ಲ, ಅವರು ಉಗ್ರಸೇನನ ರಾಜನನ್ನಾಗಿ ಮಾಡಿ ತನ್ನ ತಂದೆಯನ್ನ ಮಂತ್ರಿಯನ್ನಾಗಿ
ಮಾಡ್ತಾನೆ. ಶಾಲ್ವನು ದ್ವಾರಕೆಯ ಮೇಲೆ ದಾಳಿ ಮಾಡಿದಾಗ ಉಗ್ರಸೇನನು ಪರಾಕ್ರಮದಿಂದ ಯುದ್ಧ ಮಾಡಿ ಶತ್ರುವನ್ನ ಹಿಮ್ಮೆಟ್ಟಿದನು. ಶಾಲ್ವ ನಮಗ್ ಗೊತ್ತಿರೋ ಹಾಗೇನೆ ಆ ಅಂಬೆಯ ಪ್ರಿಯಕರ ಈ ಶಾಲ್ವ ಅನ್ನೋದು ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಅಂಬಿಕೆ ಅಂಬಾಲಿಕೆ ಅವರು ಕಾಶಿರಾಜನ ಮಕ್ಕಳಾಗಿರ್ತಾರೆ. ಅವ್ರ ಮೂವರನ್ನ ಭೀಷ್ಮಾಚಾರ್ಯರು ಅವರು ಸ್ವಯಂವರದಲ್ಲಿ ಅವ್ರು ಮೂರು ರಾಜಕುಮಾರಿಯರನ್ನ ಗೆದ್ದು ಬರ್ತಾರೆ. ಬಂದಾಗ ಈ ಅಂಬೆ ಅವಳು ವಿಚಿತ್ರವೀರ್ಯನನ್ನ ಮದ್ವೆ ಆಗ್ಲಿಕ್ಕೆ ಅವಳು ಸಮ್ಮತಿಸಲ್ಲ. ಯಾಕೆ ಅಂತಂದ್ರೆ ಅವಳು ಆಲ್ರೆಡಿ ಬೇರೆಯೊಬ್ಬರನ್ನ ಪ್ರೀತಿಸ್ತಾ ಇರ್ತಾಳೆ. ಅದಕ್ಕೋಸ್ಕರ ಅಂಬೆಯನ್ನ ಅವರು ಆಯ್ತು ನೀನು ನಿನ್ನ ಪ್ರಿಯಕರನ್ನೇ ಮದ್ವೆ ಆಗು ಅಂತ ಬಿಟ್ಟು ಕಳಿಸ್ಬಿಡ್ತಾರೆ ಅಲ್ವಾ. ಆಮೇಲೆ ಅಂಬಿಕಾ ಮತ್ತೆ ಅಂಬಾಲಿಕೆ ಅವರು ವಿಚಿತ್ರವೀರನನ್ನ ಮದ್ವೆ ಆಗ್ತಾರೆ. ಸೊ ಈ ಅಂಬೆ ಯಾರನ್ನ ಪ್ರೀತಿಸ್ತಾಳೆ ಆ ರಾಜ ಈ ಶಾಲ್ವ ಏನ್ ಮಾಡಿದಾನೆ, ದ್ವಾರಕೆಯ ಮೇಲೆ ದಾಳಿ ಮಾಡಿದಾಗ ಉಗ್ರಸೇನ ಅವನು ಮಹಾರಾಜ ಪರಾಕ್ರಮದಿಂದ ಯುದ್ಧ ಮಾಡಿ ಶತ್ರುವನ್ನ ಹಿಮ್ಮೆಟ್ಟಿಸಿದಾನೆ. ಉಗ್ರಸೇನನು ನೋಡಿ ನಾರದರ ಬಳಿ ವಿಚಾರ ಮಾಡಿ ಶ್ರೀಕೃಷ್ಣನ ದೇವತ್ವವನ್ನ ಅರಿತನು. ಶ್ರೀಕೃಷ್ಣ ಸಾಮಾನ್ಯ ಮನುಷ್ಯ ಅಲ್ಲ, ಅವನು ದೇವೋತ್ತಮ ಪರಮಪುರುಷ ಅನ್ನೋದನ್ನ ಅವರು ಉಗ್ರಸೇನ ಮಹಾರಾಜ ನಾರದರಿಂದ ಅವರು ತಿಳ್ಕೊತಾರೆ. ಯದು ವಂಶವು ನಾಶವಾಗಬೇಕಾದಾಗ ಸಾಂಬನ ಗರ್ಭದಲ್ಲಿ ಉದಯಿಸಿದ ಕಬ್ಬಿಣದ ತುಂಡನ್ನ ಉಗ್ರಸೇನನಿಗೆ ಒಪ್ಪಿಸಲಾಯ್ತು. ನಮ್ಗೆ ಗೊತ್ತಿದೆ ಅಲ್ವಾ. ಸೊ ಇದು ಮುಷಲ ಏನು ಲೀಲೆ ಅಂತ ನಾವೇನ್ ಕರಿತೀವಿ. ಮುಷಲ ಅಂತಂದ್ರೆ ಮೌಷಲ ಲೀಲೆ. ಮೌಷಲ ಅಂತಂದ್ರೆ ಈ ಕಬ್ಬಿಣದ ತುಂಡನ ಮೌಷಲ ಅಂತ ಕರೀತಾರೆ. ಆ ಲೀಲೆಯ ಸಮಯದಲ್ಲಿ ನಮ್ಗೆ ಮುಂದೆ ಅದನ್ನ ಸಾಂಬನ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಅದನ್ನ ಡೀಟೇಲ್ ಆಗಿ ತಿಳ್ಕೊತೀವಿ. ಆ ಕಬ್ಬಿಣದ ಮಾತಾಜಿ ಒನಕೆ ಅಂತ ಹೇಳ್ತಾರೆ. ಹೌದು, ಕಬ್ಬಿಣದ ಒನಕೆ ಅಂತ ಏನ್ ಹೇಳ್ತೀವಿ. ಆ ಕಬ್ಬಿಣದ ತುಂಡನ್ನ ಸಾಂಬ ಅವನು ಪ್ರಸವಿಸ್ತಾನಲ್ವಾ, ಅದಕ್ಕೆ ಅವನು ಜನ್ಮವನ್ನ ಕೊಡ್ತಾನೆ. ಆ ಕಬ್ಬಿಣದ ತುಂಡನ್ನ ಯಾರಿಗೆ ತಂದು ಕೊಡ್ತಾರೆ ಅಂತಂದ್ರೆ ಇಲ್ಲಿ ಉಗ್ರಸೇನ ಮಹಾರಾಜನಿಗೆ ಒಪ್ಪಿಸಲಾಗುತ್ತೆ. ಅವಾಗ ಉಗ್ರಸೇನ ಮಹಾರಾಜ ಏನ್ ಮಾಡ್ತಾನೆ, ನೀವು ಅದನ್ನ ಪುಡಿ ಮಾಡ್ಬಿಟ್ಟು ಅದನ್ನ ನೀವು ದ್ವಾರಕಾಪುರಿಯ ತೀರದ ಸಮುದ್ರದ ನೀರಿನಲ್ಲಿ ಕದಡು ಬಿಡಿ ಅಂತ ಹೇಳಿರ್ತಾನೆ. ಅದೇ ತರನೇ ಎಲ್ಲರೂ ಮಾಡ್ತಾರೆ. ಆ ಬಳಿಕ ದ್ವಾರಕಾಪುರದೊಳಗೆ ಮತ್ತು ಯಾದವ ರಾಜ್ಯದೊಳಗೆ ಯಾರೂ ಬರದಂತೆ ನಿಷೇಧಿಸಿದ್ದನು. ಮರಣಾನಂತರ ಮುಕ್ತಿಯನ್ನ ಪಡೆದನು. ನೋಡಿ, ಇವರು ಉಗ್ರಸೇನ ಮಹಾರಾಜ ಮರಣಾನಂತರ ಮುಕ್ತಿಯನ್ನ ಪಡಿತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಬಲದೇವ ನಮಗ್ ಗೊತ್ತಿರೋ ಹಾಗೇನೆ ಬಲರಾಮ ಯಾರು ಅಂತ ನಮ್ಗೆ ಗೊತ್ತು ಅಲ್ವಾ, ಕೃಷ್ಣನ ಸಹೋದರ. ನಮಗ್ ಗೊತ್ತಿರೋ ಹಾಗೆ ಅವರು ನಿತ್ಯಾನಂದ ಪ್ರಭುವಾಗಿ ಅವರು ಚೈತನ್ಯ ಮಹಾಪ್ರಭು ಬಂದಾಗ ಅವರು ಬರ್ತಾರೆ. ಅವ್ರು ಗುರುತತ್ವ ಅಲ್ವಾ. ನಾವು ಕೃಷ್ಣನನ್ನ ಪಡಿಬೇಕು ಅಂತಂದ್ರೆ ನಾವು ಬಲರಾಮನ ಮುಖಾಂತರ ಅಥವಾ ಚೈತನ್ಯ ಮಹಾಪ್ರಭುಗಳ ಅನುಗ್ರಹವನ್ನ ಪಡಿಬೇಕಂತಂದ್ರೆ ನಿತ್ಯಾನಂದ ಮಹಾಪ್ರಭುಗಳ ಮುಖಾಂತರವೇ ನಾವು ಪಡಿಲಿಕ್ಕೆ ಸಾಧ್ಯ. ಅವರು ನಮ್ಗೆ ಗುರುತತ್ವವಾಗಿದ್ದಾರೆ ಅಂತ ನಾವು ತಿಳ್ಕೊಂಡಿದೀವಿ. ಈಗ ಬಲರಾಮರ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾ ಇದ್ರೆ ನಾವು ಅವ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಸೊ ಇವನು ವಸುದೇವನ ಪತ್ನಿ ರೋಹಿಣಿಯ ಗರ್ಭದಲ್ಲಿ ಜನಿಸಿದ ದೈವಿ ಪುತ್ರ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಆ ದೇವಕಿ ಮಾತೆಯ 7ನೇ ಗರ್ಭ ಏನಿತ್ತೋ ಆ ಗರ್ಭವನ್ನ ಭಗವಂತ ಏನ್ ಮಾಡ್ತಾರೆ, ಅದನ್ನ ರೋಹಿಣಿ ಮಾತೆಗೆ ಆ ಗರ್ಭಕ್ಕೆ ಸ್ಥಳಾಂತರಗೊಳಿಸ್ತಾರೆ ಅಲ್ವಾ. ಆ ರೋಹಿಣಿ ಮಾತೆಯ ಗರ್ಭದಲ್ಲಿ ಈಗ 7ನೇ ಮಗು ಯಾರು ಬಲರಾಮ ಅವರು ಬೆಳೀತಾರೆ. ಅದಾದ್ಮೇಲೆ ರೋಹಿಣಿ ಬಲರಾಮನಿಗೆ ಜನ್ಮವನ್ನ ಕೊಡ್ತಾರೆ. ಇವಾಗ ರೋಹಿಣಿ ಮಾತೆಯ ಮಗುವಾಗ್ತಾನೆ ಬಲರಾಮ. ರೋಹಿಣಿಯ ಪ್ರಿಯಪುತ್ರನಾದ ಇವನು ರೋಹಿಣಿ ನಂದನ ಎಂದು ಪ್ರಖ್ಯಾತನು. ಕಂಸನ ಜೊತೆಗೆ ಮಾಡಿಕೊಂಡ ಒಪ್ಪಂದದಂತೆ ವಸುದೇವನು ಕಾರಾಗೃಹ ವಾಸವನ್ನಪ್ಪಿದಾಗ ಬಲರಾಮನನ್ನು ಮತ್ತು ಅವನ ತಾಯಿ ರೋಹಿಣಿಯನ್ನು ನಂದ ಮಹಾರಾಜನಿಗೆ ಒಪ್ಪಿಸಲಾಯಿತು. ಹೀಗೆ ನಂದ ಮಹಾರಾಜನು ಬಲರಾಮ ಶ್ರೀಕೃಷ್ಣನಿಗೆ ಸಾಕು ತಂದೆಯಾದನು. ಶ್ರೀಕೃಷ್ಣ ಬಲರಾಮರು ಮಲ ಸಹೋದರರಾಗಿದ್ದರು. ಬಾಲ್ಯದಿಂದಲೂ ಎಡಬಿಡದ ಸಂಗಾತಿಗಳಾಗಿದ್ದರು. ದೇವೋತ್ತಮ ಪರಮಪುರುಷ ಶ್ರೀಕೃಷ್ಣನ ಸ್ವ ಅಂಶ ವಿಸ್ತರಣೆಯನ್ನ ವ್ಯಕ್ತಪಡಿಸುವಾತ ಬಲರಾಮ ಅಲ್ವಾ. ಕೃಷ್ಣನ ಮೊದಲ ವಿಸ್ತರಣೆಯೇ ಬಲರಾಮನಿಂದ ಮತ್ತೆ ಆ ಚತುರ್ವ್ಯೂಹ ಬರುತ್ತೆ ಅಲ್ವಾ. ಸೊ ಮೊದಲ ವಿಸ್ತರಣೆ ಬಲರಾಮ, ಅವರು ಸ್ವ ಅಂಶ ವಿಸ್ತರಣೆ. ಅವನು ವಿಷ್ಣು ತತ್ವಕ್ಕೆ ಸೇರಿದವನು. ಅವನು ಶ್ರೀಕೃಷ್ಣನೊಡನೆ ದ್ರೌಪದಿಯ ಸ್ವಯಂವರಕ್ಕೆ ಹೋಗಿದ್ದನು. ಶ್ರೀಕೃಷ್ಣನ ಯೋಜನೆಯಂತೆ ಅರ್ಜುನನು ಸುಭದ್ರೆಯನ್ನು ಅಪಹರಿಸಿದಾಗ ಬಲದೇವನಿಗೆ ಅರ್ಜುನನ ಮೇಲೆ ಅಪಾರ ಕೋಪ ಬಂದಿತು. ಅವನು ಅರ್ಜುನನನ್ನ ತತ್ಕ್ಷಣವೇ ಕೊಲ್ಲಬೇಕೆಂದಿದ್ದನು. ಆದರೆ ಶ್ರೀಕೃಷ್ಣನು ತನ್ನ ಪರಮಾಪ್ತ ಮಿತ್ರ ಅರ್ಜುನನಿಗೋಸ್ಕರ ಬಲರಾಮನ ಪಾದಗಳಿಗೆ ಎರಗಿ ಅಷ್ಟೊಂದು ಕೋಪ ಮಾಡಿಕೊಳ್ಳದಿರುವಂತೆ ಅವನನ್ನು ಬೇಡಿಕೊಂಡನು ಅಲ್ವಾ. ಅರ್ಜುನನನ್ನ ಏನು ತನ್ನ ತಂಗಿಗೆ ತಂದ್ಕೋಬೇಕು ಅಂತ ಇಷ್ಟ ಇರೋದಿಲ್ಲ ಬಲರಾಮನಿಗೆ. ಆದ್ರೆ ಇಲ್ಲಿ ಕೃಷ್ಣನ ಯೋಚನೆಯ ಪ್ರಕಾರ ಅರ್ಜುನ ಸುಭದ್ರೆಯನ್ನ ಅವನು ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಈ ವಿಷಯ ಬಲರಾಮನಿಗೆ ಗೊತ್ತಾದಾಗ ಅವನಿಗೆ ತುಂಬಾ ಕೋಪ ಬರುತ್ತೆ. ಅವನು ಅರ್ಜುನನ ಸಂಹಾರ ಮಾಡ್ಲಿಕ್ಕೆ ಹೋಗ್ತಾನೆ. ಆದ್ರೆ ಕೃಷ್ಣ ಅವನನ್ನ ತಡೀತಾನೆ. ಆಗ ಬಲದೇವನು ಸಮಾಧಾನ ಹೊಂದಿದನು. ಇದೇ ರೀತಿ ಇವನು ಕೌರವರ ಮೇಲೆ ಒಮ್ಮೆ ಬಹಳವಾಗಿ ಕೋಪಗೊಂಡನು. ಯಾವಾಗ ಕೌರವರ ಮೇಲೆ ಕೋಪಗೊಳ್ತಾನೆ ಅಂತ ಹೇಳ್ಬಿಟ್ಟು ನನಗೆ ಸರಿಯಾಗಿ ಗೊತ್ತಿಲ್ಲ. ಆ ಸಮಯದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಬಲರಾಮ ಕೌರವರ ಇಡೀ ಪಟ್ಟಣವನ್ನ ಯಮುನಾ ನದಿಯ ತಳಕ್ಕೆ ಎಸೆಯಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಕೌರವರು ಅವನ ಚರಣ ಕಮಲಗಳಿಗೆ ಶರಣಾಗತರಾಗಿ ಅವನನ್ನ ಸಮಾಧಾನ ಪಡಿಸಿದರು. ಶ್ರೀಕೃಷ್ಣನು ಹುಟ್ಟುವುದಕ್ಕೆ ಮುನ್ನ ಹುಟ್ಟಿದ ಅವನು ವಸ್ತುತಃ ದೇವಕಿಯ 7ನೇ ಮಗ. ಆದರೆ ಕಂಸನ ಕೋಪದಿಂದ ತಪ್ಪಿಸಿಕೊಳ್ಳಲು ದೈವ ಸಂಕಲ್ಪದಿಂದಾಗಿ ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸಲ್ಪಟ್ಟನು. ಆದುದರಿಂದ ಅವನ ಇನ್ನೊಂದು ಹೆಸರು ಸಂಕರ್ಷಣ. ಸಂಕರ್ಷಣನು ಬಲದೇವನ ಸಮಗ್ರ ಭಾಗವು
ಆಗಿದ್ದಾನೆ. ಇವನನ್ನು ಕೃಷ್ಣನಷ್ಟೇ ಬಲಶಾಲಿಯಾಗಿದ್ದರಿಂದಲೂ ಮತ್ತು ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡಬಲ್ಲವನಾದದ್ದರಿಂದಲೂ ಇವನನ್ನು ಬಲದೇವ ಎಂದು ಕರೆಯಲಾಗಿದೆ. ನಮ್ಗೆ ಇಲ್ಲಿ ಮುಖ್ಯವಾಗಿ ನಾವೇನನ್ನು ತಿಳ್ಕೊಬೇಕು ಅಂತಂದ್ರೆ, ಇಲ್ಲಿ ನಮ್ಗೆ ಬಲ ಅಂದ ತಕ್ಷಣ ನಮ್ಗೆ ಯಾವಾಗ್ಲೂ ಶಾರೀರಿಕ ಬಲ ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಆದ್ರೆ ಇಲ್ಲಿ ಬಲದೇವ ನಮ್ಗೆ ಆಧ್ಯಾತ್ಮಿಕ ಬಲವನ್ನ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಕೃಷ್ಣನನ್ನ ನಾವು ಶೀಘ್ರವಾಗಿ ತಲುಪಬೇಕಂತಂದ್ರೆ ನಾವು ಬಲರಾಮನ ಆಶ್ರಯವನ್ನು ನಾವು ಪಡ್ಕೋಬೇಕು ಅಂತ ನಮ್ಗೆ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ, ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡಬಲ್ಲವನಾದ್ದರಿಂದ ಇವನನ್ನ ಬಲದೇವ ಎಂದು ಕರೀತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಕಂಸನ ಕೋಪದಿಂದ ತಪ್ಪಿಸ್ಕೊಳ್ಲಿಕ್ಕೆ ಇಲ್ಲಿ ಸಂಕರ್ಷಣನ ಜನ್ಮ ಆಗಿರೋದ್ರಿಂದ ಅವನನ್ನ ಸಂಕರ್ಷಣ, ಆ ಕಷ್ಟದಿಂದ ಸಂಕಷ್ಟದಿಂದ ಅವನು ಪಾರು ಮಾಡಿರೋದ್ರಿಂದ ಅವನನ್ನ ಸಂಕರ್ಷಣ ಅಂತ ಹೇಳ್ಬಿಟ್ಟು ಇಲ್ಲಿ ಕರೀತಾ ಇದ್ದಾರೆ. ಬಲದೇವನಿಂದ ಅನುಗ್ರಹಿತನಾಗದೆ ಯಾರೂ ದೇವರನ್ನ ಅರಿಯಲು ಸಾಧ್ಯವಿಲ್ಲವೆಂದು ವೇದಗಳಲ್ಲಿ ಕೂಡ ವಿಧಿಸಿದೆ. ನೋಡಿ, ಬಲದೇವನಿಂದ ನಾವು ಅನುಗ್ರಹಿತನಾಗ್ಲಿಲ್ಲ ಅಂದ್ರೆ ನಾವು ದೇವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ವೇದಗಳಲ್ಲೂ ಸಹ ಹೇಳಿದೆ ಅಂತ ಹೇಳ್ತಾ ಇದ್ದಾರೆ. ಬಲ ಎಂದರೆ ಆಧ್ಯಾತ್ಮಿಕ ಶಕ್ತಿ, ದೈಹಿಕ ಶಕ್ತಿ ಅಲ್ಲ. ಮಂದಮತಿಗಳು ಬಲ ಎಂದರೆ ದೈಹಿಕ ಬಲವೆಂದು ಅರ್ಥೈಸುತ್ತಾರೆ. ಆದರೆ ಶರೀರ ಬಲದಿಂದ ಯಾರು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನ ಹೊಂದಲಾರರು. ನೋಡಿ, ನಮ್ಗೆ ಎಷ್ಟೇ ಬಲಗಳು ಇದ್ರೂ ಸಹ ನಮ್ಗೆ ಆಧ್ಯಾತ್ಮಿಕ ಶಕ್ತಿನ ನಾವು ಪಡಿತೀವಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆಧ್ಯಾತ್ಮಿಕ ಬಲನೇ ಬೇರೆ, ಈ ದೈಹಿಕ ಬಲನೇ ಬೇರೆ. ನಾವು ನೋಡಿದ್ವಿ ಅಲ್ವಾ, ಹಿರಣ್ಯಕಶಿಪು, ರಾವಣ ಅವರೆಲ್ಲ ಎಂತಹ ಶೂರಾದಿಶೂರರು, ಆದ್ರೆ ಅವರಿಗೆ ಆಧ್ಯಾತ್ಮಿಕ ಶಕ್ತಿನೇ ಅವರಿಗೆ ಇರ್ಲಿಲ್ಲ. ದೈಹಿಕ ಬಲವು ಶರೀರವು ಕೊನೆಯಾಗುವುದರೊಂದಿಗೆ ಅಂತ್ಯವಾಗುತ್ತದೆ, ಆದ್ರೆ ಆಧ್ಯಾತ್ಮಿಕ ಶಕ್ತಿಯು ಜನ್ಮ ಜನ್ಮಾಂತರಕ್ಕೂ ಆತ್ಮವನ್ನ ಹಿಂಬಾಲಿಸಿ ಹೋಗುತ್ತದೆ. ಆದ್ರಿಂದ ಬಲರಾಮನಿಂದ ಪಡೆದ ಶಕ್ತಿಯು ಎಂದಿಗೂ ವ್ಯರ್ಥವಾಗುವುದಿಲ್ಲ ಅಲ್ಲ. ನಾವು ತಿಳ್ಕೊಂಡಿದೀವಿ ಅಲ್ವಾ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತ್ವ ಭಯಾತ್. ನಾವು ಈ ಭಕ್ತಿ ಮಾರ್ಗದಲ್ಲಿ ಮಾಡಿರುವಂತಹ ಸ್ವಲ್ಪ ಕಾರ್ಯವೂ ಸಹ ಅದನ್ನು ನಮ್ಮನ್ನ ಕಾಪಾಡುತ್ತೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಮತ್ತೆ ಅದು ನಾಶವಾಗಿ ಹೋಗೋದಿಲ್ಲ. ನಾವು ಈ ಜನ್ಮದಲ್ಲಿ ನಾವು ಒಂದು 5% ಭಕ್ತಿ ಮಾಡಿದ್ರೆ ನಮ್ಮ ಶರೀರ ಕೊನೆಗೊಂಡಾಗ ಏನು ಈ ಭಕ್ತಿ ಇರುತ್ತೋ ಅದನ್ನು ಸಹ ನಾಶ ಆಗೋದಿಲ್ಲ ಅಲ್ವಾ. ನಮ್ಮ ಇವಾಗ ಬೇರೆ ಡಿಗ್ರಿಗಳೆಲ್ಲ ನಾವ್ ಎಷ್ಟೇ ಡಿಗ್ರಿಗಳನ್ನ ಸಂಪಾದನೆ ಮಾಡಿದ್ರು, ಎಷ್ಟೇ ಹಣವನ್ನ ನಾವು ಸಂಪಾದನೆ ಮಾಡಿದ್ರು ಸಹ ಅದು ನಮ್ಮ ದೇಹದೊಂದಿಗೆ ಅದೆಲ್ಲವೂ ಸಹ ನಾಶ ಆಗುತ್ತೆ, ಅದು ದೇಹದ ಜೊತೆ ಬರೋದಿಲ್ಲ. ಆದ್ರೆ ನಾವು ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಮಾಡಿರುವಂತಹ ಆ ಭಕ್ತಿ ಏನಿದೆ ಅದು ನಮ್ಗೆ ಮುಂದಿನ ಜನ್ಮಕ್ಕೂ ಸಹ ಅದು ಟ್ರಾನ್ಸ್ಫರ್ ಆಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಅದಕ್ಕೆ ನಾವು ನೋಡಿರ್ಬೋದಲ್ವಾ, ಎಷ್ಟೊಂದ್ ಜನ ಅವ್ರು ಎಷ್ಟು ಬೇಗ ಅವರು ಭಕ್ತಿ ಮಾರ್ಗಕ್ಕೆ ಬಂದಿರೋ ಕೆಲವೇ ದಿನದಲ್ಲಿ ಅವ್ರು 16 ರೌಂಡ್ ಚಾಂಟ್ ಮಾಡ್ಬಿಡ್ತಾರೆ, ಬೇಗ ಅವ್ರು ಮಂಗಳಾರತಿನೂ ಅಟೆಂಡ್ ಮಾಡ್ಬಿಡ್ತಾರೆ, ಭಗವದ್ಗೀತೆ ಭಾಗವತಂ ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿ ಅವರಲ್ಲಿ ಇರುತ್ತೆ. ಕೆಲವರಿಗೆ ಅದನ್ನ ಎಷ್ಟೇ ಕಷ್ಟಪಟ್ಟರು ಅವ್ರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರಿಗೆ ಇಂದಿನ ಜನ್ಮದಲ್ಲಿ ಅವರು ಆ ಭಕ್ತಿಯನ್ನ ಮಾಡಿರ್ತಾರೆ. ಅದಕ್ಕೆ ಅದು ಮುಂದುವರ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಅವ್ರಿಗೆ ಬೇಗ ಎಲ್ಲವನ್ನ ಗ್ರಹಿಸ್ಲಿಕ್ಕೆ ಅವ್ರಿಗೆ ಶಕ್ತಿ ಇರುತ್ತೆ. ಆದರೆ ಆಧ್ಯಾತ್ಮಿಕ ಶಕ್ತಿಯು ಜನ್ಮ ಜನ್ಮಾಂತರಕ್ಕೂ ಆತ್ಮವನ್ನು ಹಿಂಬಾಲಿಸಿ ಹೋಗುತ್ತದೆ. ಆದ್ದರಿಂದ ಬಲರಾಮನಿಂದ ಪಡೆದ ಶಕ್ತಿಯು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆ ಶಕ್ತಿಯು ಶಾಶ್ವತವಾದುದು. ಹೀಗಾಗಿ ಬಲದೇವನು ಎಲ್ಲ ಭಕ್ತರ ಮೂಲ ಗುರು. ಸಾಂದೀಪನಿ ಮುನಿಗಳಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಬಲದೇವನು ಶ್ರೀಕೃಷ್ಣನ ಸಹಪಾಠಿಯಾಗಿದ್ದನು. ಬಾಲ್ಯದಲ್ಲಿ ಶ್ರೀಕೃಷ್ಣನ ಜೊತೆಗೂಡಿ ಅವನು ಅನೇಕ ಅಸುರರನ್ನ ಸಂಹರಿಸಿದನು ಅಲ್ವಾ. ಶ್ರೀಕೃಷ್ಣ ಯಾವಾಗ ಶ್ರೀಕೃಷ್ಣನ ಸಂಹಾರ ಮಾಡ್ಲಿಕ್ಕೆ ಕಂಸ ಎಷ್ಟೆಲ್ಲ ರಾಕ್ಷಸರನ್ನ ಕಳಿಸಿದಾಗ ಯಾವಾಗ್ಲೂ ಸಹ ಬಲದೇವ ಅವ್ರ ಜೊತೆ ಇದ್ದೇ ಇರ್ತಾರೆ ಅಲ್ವಾ. ಅಂದ್ರೆ ಬಲದೇವ ಇಲ್ಲಿ ಪ್ರಮುಖವಾಗಿ ಅವನು ಸಹ ಕೆಲವು ರಾಕ್ಷಸರನ್ನ ಸಂಹಾರ ಮಾಡ್ತಾರೆ ಅಲ್ವಾ. ಪ್ರಲಂಬಾಸುರರನ್ನ ಅವರು ಸಂಹಾರ ಮಾಡ್ತಾರೆ. ಮತ್ತೆ ಧೇನುಕಾಸುರನನ್ನ, ಆ ಕತ್ತೆ ರೂಪದ ರಾಕ್ಷಸ ಧೇನುಕಾಸುರನನ್ನು ಸಹ ತಾಲವನದಲ್ಲಿ ಅವರು ಸಂಹಾರ ಮಾಡ್ತಾರೆ. ಕುರುಕ್ಷೇತ್ರ ಯುದ್ಧ ಕಾಲದಲ್ಲಿ ಬಲದೇವನು ತಟಸ್ಥನಾಗಿದ್ದನು. ಬಲದೇವ ಅವರು ಪಾಂಡವರ ಕಡೆಗೂ ಹೋಗೋದಿಲ್ಲ, ಮತ್ತೆ ಕೌರವರ ಕಡೆಗೂ ಸಹ ಅವ್ರು ಹೋಗೋದಿಲ್ಲ. ಅವರು ತಟಸ್ಥನಾಗಿರ್ತಾರೆ. ಅವರು ತೀರ್ಥಯಾತ್ರೆಗೆ ಹೊರಟೋಗ್ಬಿಡ್ತಾರೆ. ಅಲ್ಲದೆ ಯುದ್ಧ ನಡೆಯದಂತೆ ತಡೆಯಲು ತನ್ನ ಕೈಲಾದಷ್ಟು ಪ್ರಯತ್ನಿಸ್ತಾನೆ. ಅವರು ಸಹ ಯುದ್ಧವನ್ನ ಮಾಡೋದು ಬೇಡ, ಅಲ್ಲಿ ಅಪಾರ ಹಾನಿ ಆಗತ್ತೆ ಅಂತ ಹೇಳ್ಬಿಟ್ಟು ಅವರು ಸಹ ತುಂಬಾ ಪ್ರಯತ್ನವನ್ನ ಮಾಡ್ತಾರೆ. ಅವನು ದುರ್ಯೋಧನನ ಪರವಾಗಿದ್ದರೂ ತಟಸ್ಥನಾಗಿಯೇ ಉಳಿದನು ಅಲ್ವಾ. ದುರ್ಯೋಧನ ಅವನ ಶಿಷ್ಯ. ಆ ಗದಾ ಯುದ್ಧವನ್ನ ದುರ್ಯೋಧನ ತುಂಬಾ ಅವನು ಬಲರಾಮನ ಹತ್ರ ಅವ್ರು ಕಲ್ತ್ಕೊಂಡಿರ್ತಾರೆ. ಅವರು ಇವಾಗ ದುರ್ಯೋಧನಿಗೆ ಬಲರಾಮ ಈಗ ಗುರುವಾಗಿ ಅವರು ಇರ್ತಾರೆ. ಭೀಮಸೇನನು ಧರ್ಮ ವಿರುದ್ಧವಾಗಿ ದುರ್ಯೋಧನನ ನಡುವಿನ ಕೆಳಗೆ ಹೊಡೆದಾಗ ಅವನಿಗೆ ಕೋಪ ಬಂತು. ಅವರು ಆ ಕುರುಕ್ಷೇತ್ರ ಯುದ್ಧ ನಡಿಬೇಕಾದ್ರೆ 18 ದಿನಗಳು ಇರೋದಿಲ್ಲ. ಆ ಕೊನೆಯ ದಿನ ಯಾವಾಗ ಇಲ್ಲಿ ತಮ್ಮ ಇಬ್ಬರು ಅಂದ್ರೆ ಇಲ್ಲಿ ಶಿಷ್ಯರ ಮಧ್ಯೆಯಲ್ಲಿ ಯುದ್ಧ ನಡೀಲಿಕ್ಕೆ ಶುರುವಾಗುತ್ತೋ ಆ ಸಮಯದಲ್ಲಿ ಅವರು ಆ ಗದಾಯುದ್ಧದ ಸಮಯದಲ್ಲಿ ಅವರು ಅಲ್ಲಿ ಇರ್ತಾರೆ. ಆ ಸಮಯದಲ್ಲಿ ಇಲ್ಲಿ ಭೀಮ ಏನ್ ಮಾಡ್ತಾರೆ, ಅವರು ಆ ಯುದ್ಧದ ನಿಯಮವನ್ನ ಅವರು ಮುರಿತಾರೆ. ಆ ಗದಾಯುದ್ಧದ ನಿಯಮವನ್ನ ಮುರಿದು ಆ ಸೊಂಟದ ಭಾಗದ ಕೆಳಗಡೆ ಅವರು ಯಾವುದೇ ಒಂದು ಪ್ರಹಾರವನ್ನ ಮಾಡಬಾರ್ದು. ಆದ್ರೆ ಅವ್ರು ಇವಾಗ ಆ ದುರ್ಯೋಧನನ ತುಂಬಾ ಕಡಿಮೆ ಶಕ್ತಿ ಇರುವಂತಹ ಜಾಗ ಅವನ ದೇಹದಲ್ಲಿ ಆ ತೊಡೆ ಆಗಿರುತ್ತೆ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೆ ಗಾಂಧಾರಿ ಅವರು ಇಡೀ ದೇಹಕ್ಕೆ ಅವಳು ಶಕ್ತಿಯನ್ನ ಕೊಟ್ಟಿರ್ತಾಳೆ. ಆದ್ರೆ ಅವರು ಒಂದು ಕೌಪೀನವನ್ನ ಧರಿಸ್ಕೊಂಡು ಹೋಗೋದ್ರಿಂದ ಕೃಷ್ಣನ ಆ ಯೋಜನೆಯ ಪ್ರಕಾರ ಆ ಭಾಗ ಅಲ್ಲಿ ಅದು ತುಂಬಾ ನಿಶಕ್ತಿ ಹೊಂದಿರುತ್ತೆ.
ಆ ಭಾಗಕ್ಕೆ ಪ್ರಹಾರವನ್ನ ಮಾಡ್ಲಿಕ್ಕೆ ಕೃಷ್ಣನೇ ಭೀಮನಿಗೆ ಸಲಹೆಯನ್ನ ಕೊಡ್ತಾನೆ. ಆವಾಗ ಅವನು ತೊಡೆಯ ಮೂಳೆ ಮುರಿದಿರೋದ್ರಿಂದನೇ ದುರ್ಯೋಧನ ಆಗ ಅವನು ನೆಲಕ್ಕೆ ಉರುಳುತ್ತಾನೆ ಅಲ್ವಾ. ಈ ಯುದ್ಧವನ್ನ ನೋಡಿದಾಗ ಇಲ್ಲಿ ಮೋಸ ನಡೆದಿದೆ ಅಂತ ಹೇಳ್ಬಿಟ್ಟು ಬಲರಾಮನಿಗೆ ತುಂಬಾ ಕೋಪ ಬರುತ್ತೆ ಭೀಮನ ಮೇಲೆ. ಆದರೆ ಶ್ರೀಕೃಷ್ಣನು ಭೀಮನನ್ನು ಅವನ ಕೋಪದಿಂದ ಪಾರು ಮಾಡಿದನು. ಬಲರಾಮನು ಭೀಮಸೇನನ ನಡತೆಯ ಬಗ್ಗೆ ಜುಗುಪಿಸಿಕೊಂಡು ತತ್ಕ್ಷಣ ಅಲ್ಲಿಂದ ಹೊರಟು ಹೋದನು. ಅವನು ಹೊರಟು ಹೋದ ತರುವಾಯ ದುರ್ಯೋಧನನು ಭೂಮಿಗೆ ಬಿದ್ದು ಅಸುನೀಗಿದನು. ಅರ್ಜುನನ ಮಗ ಅಭಿಮನ್ಯುವಿನ ಸೋದರ ಮಾವನಾಗಿ ಬಲರಾಮನು ಅವನ ಅಂತ್ಯಕ್ರಿಯೆ ನಡೆಸಿದನು. ನೋಡಿ, ಇವಾಗ ಅಭಿಮನ್ಯು ಆ ಚಕ್ರವ್ಯೂಹದಲ್ಲಿ ಅವನು ಸಾವನ್ನ ಅಪ್ಪದಾಗ ಆಗ ಪಂಚಪಾಂಡವರಲ್ಲಿ ಯಾರನ್ನೂ ಸಹ ಅಭಿಮನ್ಯುವಿನ ಅಂತ್ಯಕ್ರಿಯೆ ಮಾಡ್ಲಿಕ್ಕೆ ಅವರು ತಯಾರಿರೋದಿಲ್ಲ, ಅವರ ಮನಸ್ಥಿತಿ ಇರೋದಿಲ್ಲ. ಆಗ ಬಲರಾಮನೇ ತನ್ನ ಸೋದರ ಅಳಿಯನ ಏನು ಅಂತ್ಯಕ್ರಿಯೆಯನ್ನ ಅವರು ನಡೆಸ್ತಾರೆ. ಪಾಂಡವರೆಲ್ಲರೂ ಅತೀವ ಶೋಕ ಸಂತಪ್ತರಾದ್ದರಿಂದ ಅವರು ಯಾರಿಗೂ ಅಂತ್ಯಕ್ರಿಯೆ ನಡೆಸಲು ಸಾಧ್ಯವಿರಲಿಲ್ಲ. ಅವನು ಈ ಪ್ರಪಂಚದಿಂದ ಮರೆಯಾಗುವ ಮುಂಚೆ ಅವನ ಬಾಯಿಯಿಂದ ಭಾರಿಯಾದ ಬಿಳಿಯ ಸರ್ಪವೊಂದು ಹೊರಬಂತು. ಸರ್ಪರೂಪದಲ್ಲಿದ್ದ ಶೇಷನಾಗನು ಅವನನ್ನ ಎತ್ತಿಕೊಂಡು ಹೋದನು. ಇವಾಗ ಹೇಗೆ ಬಲರಾಮನ ಅಂತರ್ಧಾನರಾಗ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ರೆ, ಅವರು ತಮ್ಮ ದೇಹವನ್ನ ಬಿಡ್ಬೇಕಾದ್ರೆ ಅಂದ್ರೆ ಅವರ ದೇಹವನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದನ್ನು ಸಹ ಆಧ್ಯಾತ್ಮಿಕ ದೇಹ. ಆದ್ರೆ ಈ ಎಲ್ಲ ನಮ್ಮಂತ ಸಾಮಾನ್ಯ ಜನರಿಗೆ ಅಲ್ಲಿ ಅವರು ಸಹ ಸಾಮಾನ್ಯ ಮಾನವನೇನೋ ಅನ್ನೋ ತರ ಅಲ್ಲಿ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಅವ್ರ ದೇಹವನ್ನ ಬಿಡೋ ಸಮಯದಲ್ಲಿ ಅವರ ಬಾಯಿಂದ ಒಂದು ಸರ್ಪ ಹೊರಗಡೆ ಬರುತ್ತೆ. ಆ ಸರ್ಪ ರೂಪದಲ್ಲಿದ್ದ ಬಲರಾಮನನ್ನ ಶೇಷನಾಗ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರದ್ಯುಮ್ನ, ನಮಗ್ ಗೊತ್ತಿರಾಗ್ನೆ ಪ್ರದ್ಯುಮ್ನ ಅವರು ಕೃಷ್ಣನ ಮಗ, ಅಂದ್ರೆ ಕೃಷ್ಣ ಮತ್ತೆ ರುಕ್ಮಿಣಿಯರ ಮಗ. ಆ ಚತುರ್ವ್ಯೂಹದಲ್ಲಿ ಪ್ರದ್ಯುಮ್ನು ಬರ್ತಾರಲ್ವಾ, ಆ ಪ್ರದ್ಯುಮ್ನ ಇವನು ಕಾಮದೇವನ ಅವತಾರ. ಇನ್ನೂ ಕೆಲವರ ಪ್ರಕಾರ ಸನತ್ ಕುಮಾರನ ಅವತಾರ. ದೇವೋತ್ತಮ ಶ್ರೀಕೃಷ್ಣ ಮತ್ತು ದ್ವಾರಕೆಯ ಪ್ರಧಾನ ರಾಣಿಯಾದ ರುಕ್ಮಿಣಿಯರ ಮಗ. ಇಲ್ಲಿ ಪ್ರಧಾನ ರಾಣಿ ರುಕ್ಮಿಣಿ ಅಲ್ವಾ. ಅದು ಬಿಟ್ರೆ ಕೃಷ್ಣನಿಗೆ 5 ಪಟ್ಟದ ರಾಣಿಯರಿರ್ತಾರೆ. ರುಕ್ಮಿಣಿ, ಸತ್ಯಭಾಮ, ಮತ್ತೆ ಜಾಂಬವತಿ, ಮತ್ತೆ ಇನ್ಯಾರು ಸತ್ಯ, ಮತ್ತೆ ಇನ್ನ ಒಬ್ರು ನಗ್ನಜಿತಿ. ಈ 5 ಜನ ಪಟ್ಟದ ರಾಣಿಯರು. ಆದ್ರೆ ರುಕ್ಮಿಣಿ ಪ್ರಧಾನ ರಾಣಿ. ಸೊ ಪ್ರಧಾನ ರಾಣಿಯಾದ ರುಕ್ಮಿಣಿ ಮತ್ತೆ ಶ್ರೀಕೃಷ್ಣನ ಮಗ ಪ್ರದ್ಯುಮ್ನ. ಅರ್ಜುನನು ಸುಭದ್ರೆಯನ್ನ ಮದುವೆಯಾದಾಗ ಅವನನ್ನು ಅಭಿನಂದಿಸಲು ಹೋಗಿದ್ದವರಲ್ಲಿ ಇವನು ಇದ್ದನು. ಶಾಲ್ವನೊಡನೆ ಹೋರಾಡಿದ ಮಹಾ ಸೇನಾಧಿಪತಿಗಳಲ್ಲಿ ಇವನು ಒಬ್ಬ ಅಲ್ವಾ. ನಾವು ಇದಕ್ಕೆ ಮುಂಚೆ ನಾವು ನೋಡಿದ್ವಿ, ಆ ಉಗ್ರಸೇನನು ಸಹ ಶಾಲ್ವನೊಡನೆ ಹೋರಾಡಿದಾನೆ. ಇಲ್ಲಿ ಪ್ರದ್ಯುಮ್ನನು ಸಹ ಶಾಲ್ವನೊಡನೆ ಹೋರಾಡಿದಾನೆ. ಈ ತರ ಹೋರಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಪ್ರದ್ಯುಮ್ನ ಅವನು ಪ್ರಜ್ಞೆ ಕಳ್ಕೊಂಡಾಗ ಆ ಪ್ರದ್ಯುಮ್ನ ರಥವನ್ನ ಓಡಿಸ್ತಾ ಇರೋ ಸಾರಥಿ ಏನ್ ಮಾಡ್ತಾರೆ ಅಂತಂತಂದ್ರೆ, ಅವರು ಪ್ರದ್ಯುಮ್ನ ಇರುವಂತಹ ರಥವನ್ನ ತಗೊಂಡು ಅವ್ರು ಹೊರಗಡೆ ಹೊರಟೋಗ್ಬಿಡ್ತಾನೆ. ಅವನು ಆ ಯುದ್ಧ ಭೂಮಿಯಿಂದ ಹೊರಗಡೆ ಹೋಗ್ತಾನೆ. ಇದರಿಂದ ಪ್ರದ್ಯುಮ್ನ ಎಚ್ಚರಿಕೆ ಆದ್ಮೇಲೆ ಅವ್ನಿಗೆ ತುಂಬಾ ಕೋಪ ಬರುತ್ತೆ ಸಾರಥಿ ಮೇಲೆ. ಅವನು ಇವಾಗ ಮತ್ತೆ ವಾಪಸ್ಸು ಹೋಗಿ ಅವನು ಏನ್ ಮಾಡ್ತಾನೆ, ಅವನು ಶಾಲ್ವನೊಡನೆ ಯುದ್ಧ ಮಾಡಿ ಅವನಿಗೆ ಜಯ ಆಗುತ್ತೆ. ನೋಡಿ, ಹೀಗೆ ಮಾಡಿದ್ದರಿಂದ ಅವನಿಗೆ ಸಾರಥಿಯು ಅವನನ್ನ ಯುದ್ಧ ಭೂಮಿಯಿಂದ ಶಿಬಿರಕ್ಕೆ ಕರೆದೊಯ್ದನು. ಹೀಗೆ ಮಾಡಿದ್ದರಿಂದ ಅವನಿಗೆ ತುಂಬಾ ದುಃಖವಾಯಿತು. ಸಾರಥಿಯನ್ನು ಅದಕ್ಕಾಗಿ ನಿಂದಿಸಿದನು. ಪುನಃ ಶಾಲ್ವನೊಡನೆ ಯುದ್ಧ ಮಾಡಿ ಜಯಶೀಲನಾದನು. ನಾರದ ಮಹರ್ಷಿಗಳಿಂದ ನಾನಾ ದೇವತೆಗಳ ಬಗ್ಗೆ ಕೇಳಿ ತಿಳಿದನು. ಶ್ರೀಕೃಷ್ಣನ 4 ಸ್ವ ಅಂಶ ವಿಸ್ತರಣೆಗಳಲ್ಲಿ ಪ್ರದ್ಯುಮ್ನನು 3ನೇಯವನು. ಇವನು ತನ್ನ ತಂದೆ ಶ್ರೀಕೃಷ್ಣನಿಂದ ಬ್ರಾಹ್ಮಣರ ಮಹಿಮೆಗಳನ್ನ ಕೇಳಿ ತಿಳಿದನು. ನೋಡಿ, ಇಲ್ಲಿ ಅವನು ತನ್ನ ತಂದೆ ಕೃಷ್ಣನಿಂದನೇ ಅವರು ಬ್ರಾಹ್ಮಣರ ಮಹಿಮೆಗಳನ್ನ ಕೇಳಿ ತಿಳ್ಕೊತಾನೆ. ನಾರದ ಮಹರ್ಷಿಗಳಿಂದ ಅವರು ನಾನಾ ದೇವತೆಗಳ ಬಗ್ಗೆ ತಿಳ್ಕೊತಾರೆ. ಪ್ರದ್ಯುಮ್ನ ಯದುವಂಶದ ದಾಯಾದಿ ಕಲಹದಲ್ಲಿ ಋಷ್ಣಿ ರಾಜ ಭೋಜನಿಂದ ಕೊಲ್ಲಲ್ಪಟ್ಟನು. ನಮ್ಗೆ ಗೊತ್ತಿರಾಗನೆ ಕೊನೆಯ ಸಮಯದಲ್ಲಿ ಅಲ್ವಾ, ಅದು ಗಾಂಧಾರಿಯಿಂದ ಶಾಪಗ್ರಸ್ತರಾಗ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ. ಆ ಸಮಯದಲ್ಲಿ ಆ ಮುಷಲ ಲೀಲೆ ಏನಿದೆ, ಮೌಷಲ ಲೀಲೆಯ ಸಂದರ್ಭದಲ್ಲಿ ಏನ್ ಹೇಳಿರ್ತಾರೆ, ಶಾಪಗ್ರಸ್ತರಾಗಿರ್ತಾರೆ ಅಲ್ವಾ. ಋಷಿ ಮುನಿಗಳಿಂದ ಶಾಪಗ್ರಸ್ತರಾಗಿರ್ತಾರೆ. ಈ ಒನಕೆಯೇ ನಿಮ್ಮ ಈ ಯದುಕುಲದ ನಾಶಕ್ಕೆ ಕಾರಣ ಆಗುತ್ತೆ ಅಂತಾನು ಹೇಳಿರ್ತಾರೆ. ಸೊ ಈ ಎರಡರಿಂದ ಅವರು ಯದುಕುಲದ ನಾಶ ಆಗೋಗುತ್ತೆ. ನಾಶ ಆಗೋ ಸಮಯದಲ್ಲಿ ಇಲ್ಲಿ ಪ್ರದ್ಯುಮ್ನ ಅವರು ಋಷ್ಣಿ ರಾಜ ಭೋಜನಿಂದ ಅವರು ಕೊಲ್ಲಲ್ಪಡ್ತಾರೆ. ಮರಣ ನಂತರ ತನ್ನ ಮೂಲ ಸ್ಥಾನದಲ್ಲಿ ಅವರು ಸ್ಥಾಪಿತರಾಗ್ತಾರೆ. ಅವರು ಗೋಲೋಕ ವೃಂದಾವನದಲ್ಲಿ ಅವರು ಆ ಪ್ರದ್ಯುಮ್ನ ಸ್ಥಾನವನ್ನ ಅವರು ಅಲಂಕರಿಸ್ತಾರೆ. ಚಾರುದೇಶನನು ಸಹ ಕೃಷ್ಣ ಮತ್ತೆ ರುಕ್ಮಿಣಿಯರ ಮಗ. ಇವನು ಕೂಡ ದ್ರೌಪದಿಯ ಸ್ವಯಂವರದಲ್ಲಿ ಉಪಸ್ಥಿತನಾಗಿದ್ದನು. ಚಾರುದೇಶನು ತನ್ನ ತಂದೆ ಮತ್ತು ಸಹೋದರನಂತೆ ಒಬ್ಬ ಮಹಾಯೋಧ. ಅವನು ಸಹ ಮಹಾಪರಾಕ್ರಮಿಯಾಗಿರ್ತಾನೆ. ಇವನು ವಿವಿನೋದಕನೊಡನೆ ಹೋರಾಡಿ ಇವನನ್ನ ಯುದ್ಧದಲ್ಲಿ ಕೊಂದನು. ಸೊ ಈ ವಿವಿನೋದಕ ಯಾರು ಅಂತ ಹೇಳ್ಬಿಟ್ಟು ನಾನು ತುಂಬಾ ಡೀಟೇಲ್ ಆಗಿ ನಾನು ತಿಳ್ಕೊಳ್ಳಿಲ್ಲ. ಸೊ ಇವನು ಸಹ ವೀರ ಅನ್ಸುತ್ತೆ. ಅವನ ಜೊತೆ ಹೋರಾಟ ಮಾಡಿ ಅವನನ್ನ ಯುದ್ಧದಲ್ಲಿ ಕೊಲ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸಾಂಬ. ಸೊ ಸಾಂಬ ಬಂದು ಕೃಷ್ಣ ಮತ್ತೆ ಜಾಂಬವತಿಯ ಮಗ. ಮತ್ತೆ ಪ್ರದ್ಯುಮ್ನ ಮತ್ತೆ ಚಾರುದೇಶನ ಅವರಿಬ್ರು ಸಹ ಕೃಷ್ಣ ರುಕ್ಮಿಣಿಯರ ಮಗ. ಶ್ರೀಕೃಷ್ಣ ಮತ್ತು ಜಾಂಬವತಿಯರ ಮಗ. ಸಾಂಬನು ಅರ್ಜುನನಿಂದ ಬಿಲ್ಲು ವಿದ್ಯೆಯನ್ನ ಕಲಿತ.
ಈತ ಮಹಾರಾಜ ಯುಧಿಷ್ಠಿರನ ಕಾಲದಲ್ಲಿ ರಾಜಸಭೆಯ ಸದಸ್ಯನಾಗಿದ್ದನು. ನೋಡಿ, ಇವಾಗ ಅರ್ಜುನ ಗುರು ಆಗ್ತಾನೆ ಸಾಂಬನಿಗೆ. ಬಿಲ್ವಿದ್ಯೆಯನ್ನ ದ್ರೋಣಾಚಾರ್ಯರಿಂದ ಕಲ್ತಿರುವಂತಹ ಬಿಲ್ವಿದ್ಯೆಯನ್ನ ಅರ್ಜುನ ಸಾಂಬನಿಗೆ ತಿಳಿಸಿಕೊಡ್ತಾರೆ. ಮಹಾರಾಜ ಯುಧಿಷ್ಠಿರನ ರಾಜಸೂಯ ಯಾಗದಲ್ಲಿ ಪಾಲ್ಗೊಂಡಿದ್ದನು. ಪ್ರವಶ ಯಜ್ಞ ಕಾಲದಲ್ಲಿ ಋಷಿಗಳೆಲ್ಲ ಸೇರಿದ್ದಾಗ ಸಾತ್ಯಕಿಯು ಬಲರಾಮನ ಮುಂದೆ ಇವನ ಕೀರ್ತಿ ಮಹಿಮೆಗಳನ್ನ ವರ್ಣಿಸಿದನು. ಅಂದ್ರೆ ಸಾಂಬ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿರ್ತಾರಂತೆ, ಅದೇ ತರ ತುಂಬಾ ಪರಾಕ್ರಮಿ ಆಗಿರ್ತಾರಂತೆ. ನೋಡಿ, ಅಂತ ಒಂದು ಯಜ್ಞ ಕಾಲದಲ್ಲಿ ಋಷಿಗಳೆಲ್ಲ ಸೇರಿದಾಗ ಈ ಸಾತ್ಯಕಿ ಅನ್ನೋರು ಬಲರಾಮನ ಮುಂದೆ ಈ ಸಾಂಬನ ಕೀರ್ತಿ ಮಹಿಮೆಗಳನ್ನ ವರ್ಣಿಸ್ತಾರಂತೆ. ಯುಧಿಷ್ಠಿರನು ಅಶ್ವಮೇಧ ಯಜ್ಞ ಮಾಡಿದಾಗ ಸಾಂಬನು ತನ್ನ ತಂದೆ ಶ್ರೀಕೃಷ್ಣನೊಡನೆ ಹಾಜರಿದ್ದನು. ನೋಡಿ, ಇಲ್ಲಿ ಯುಧಿಷ್ಠಿರ ಮಹಾರಾಜನ ರಾಜಸೂಯ ಯಜ್ಞದಲ್ಲೂ ಸಹ ಅವನು ಪಾಲ್ಗೊಂಡಿರ್ತಾನೆ, ಮತ್ತೆ ಅಶ್ವಮೇಧ ಯಜ್ಞದಲ್ಲೂ ಸಹ ಅವನು ಪಾಲ್ಗೊಂಡಿರ್ತಾನೆ. ಇವನ ಸಹೋದರರು ಇವನಿಗೆ ಗರ್ಭಿಣಿ ಹೆಣ್ಣಿನ ವೇಷ ಹಾಕಿ ಋಷಿಗಳ ಮುಂದೆ ಕರೆದುಕೊಂಡು ಹೋಗಿ ನಿಲ್ಲಿಸಿದರು. ಇವಾಗ ಋಷಿಗಳಿಗೆ ಅವರು ಗೇಲಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಸಾಂಬನನ್ನು ತುಂಬಾ ಸುಂದರವಾಗಿರ್ತಾನೆ, ಅದಕ್ಕೋಸ್ಕರ ಅವನಿಗೆ ಒಂದು ಹೆಣ್ಣಿನ ವೇಷವನ್ನ ಹಾಕೊಂಡು ಹೋಗ್ಬಿಟ್ಟು ಈ ಋಷಿಮುನಿಗಳ ಮುಂದೆ ನಿಲ್ಲಿಸ್ತಾರೆ. ಆಕ್ಚುಲಿ ಋಷಿಮುನಿಗಳು ಒಬ್ಬೊಬ್ರನ್ನೊಂದು ಹೇಳ್ತಾರೆ. ಸೊ ಇಲ್ಲಿ ಕಶ್ಯಪ, ವಿಶ್ವಾಮಿತ್ರ ಅಂತ ಹೇಳ್ತಾರೆ, ಒಬ್ಬೊಬ್ರು ದುರ್ವಾಸ ಮುನಿ ಅಂತ ಹೇಳ್ತಾರೆ. ಸೊ ಆ ಮುನಿಗಳು ಯಾರು ಅಂತ ಹೇಳ್ಬಿಟ್ಟು ಸರಿಯಾಗಿ ಗೊತ್ತಿಲ್ಲ. ಒಟ್ಟಲ್ಲಿ ಋಷಿ ಮುನಿಗಳ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಋಷಿ ಮುನಿಗಳಿಗೆ ಅವ್ರಿಗೆ ತಮ್ಮ ದೂರದೃಷ್ಟಿಯಿಂದ ಗೊತ್ತಾಗುತ್ತೆ, ಇಲ್ಲಿ ಇವರು ಗೇಲಿ ಮಾಡ್ತಾ ಇದಾರೆ, ತಮಾಷೆ ಮಾಡ್ತಾ ಇದಾರೆ ನಮ್ಮನ್ನ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಅವರು ಋಷಿ ಮುನಿಗಳ ಮುಂದೆ ಹೋಗಿ ಏನು ಪ್ರಶ್ನೆನ ಕೇಳ್ತಾರೆ, ಹೆಣ್ಣಿನ ವೇಷ ಹಾಕೊಂಡೋಗಿ ಅಂತಂದ್ರೆ ಅವರು ಸಾಂಬನ ಗೆಳೆಯರು ಕೇಳ್ತಾರೆ, ಈ ಸಾಂಬನಿಗೆ ಯಾವ ಮಗು ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಅವರು ಋಷಿ ಮುನಿಗಳು ಏನ್ ಹೇಳ್ತಾರೆ, ಒಂದು ಕಬ್ಬಿಣದ ತುಂಡನ್ನ ಹೆರುವೆನೆಂದು ಅದು ಯದುವಂಶ ಕುಲಕ್ಕೆ ಕುಟುಂಬದ ಕಲಹಕ್ಕೆ ಕಾರಣವಾಗುವುದೆಂದು ಋಷಿಗಳು ಹೇಳಿದರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮಾರನೇ ದಿನ ಪ್ರಾತಃ ಕಾಲ ನೋಡಿ, ಆ ಋಷಿಗಳ ಮಾತು ಸುಳ್ಳಾಗೋದಿಲ್ಲ. ಆ ಸಾಂಬ ಆದ್ರೆ ಗಂಡು ಹುಡುಗ, ಆದ್ರೆ ಅವ್ರು ಇವಾಗ ಆ ಹೆಣ್ಣಿನ ವೇಷವನ್ನ ಧರಿಸ್ಕೊಂಡಿರ್ತಾನೆ. ಆ ಸ್ಥಿತಿಯಲ್ಲಿ ಅವ್ನು ಇವಾಗ ಏನಾಗ್ತಿದೆ ಅಂತಂದ್ರೆ, ಒಂದು ದೊಡ್ಡ ಕಬ್ಬಿಣದ ತುಂಡನ್ನ ಅವನು ಆ ತುಂಡಿಗೆ ಒಂದು ಜನ್ಮವನ್ನ ಕೊಡ್ತಾನೆ. ಅದನ್ನ ಅಗತ್ಯ ಕ್ರಮಕ್ಕಾಗಿ ಉಗ್ರಸೇನಿಗೆ ಒಪ್ಪಿಸಲಾಯಿತು. ಎಲ್ರಿಗೂ ಭಯ ಹೋಗ್ಬಿಡುತ್ತೆ. ಆಗ ಅವರು ಉಗ್ರಸೇನನ ಮೊರೆ ಹೋಗ್ತಾರೆ. ಆಗ ಉಗ್ರಸೇನ ಏನ್ ಮಾಡ್ತಾನೆ, ಈಗ ಈ ಭವಿಷ್ಯವಾಣಿ ನಡಿ ಕೂಡುದು ಅಂತ ಹೇಳ್ಬಿಟ್ಟು ಇದನ್ನ ನೀವು ತುಂಡು ತುಂಡು ಮಾಡ್ಬಿಟ್ಟು ಈ ದ್ವಾರಕಾಪುರಿಯ ಸಮುದ್ರದಲ್ಲಿ ಬೆರೆಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಅಲ್ಲಿ ಕೊನೆಗೆ ನಮಗ್ ಗೊತ್ತಿರೋ ಹಾಗೇನೆ ಅದು ಒಂದು ಏನು ಹುಲ್ಲಿನ ಗಿಡವಾಗಿ, ಅದು ಅಂದ್ರೆ ಹುಲ್ಲಿನ ಎಸಳು ಅಂತ ನಾವೇನ್ ಹೇಳ್ತೀವೋ ಆ ಹುಲ್ಲಾಗಿ ಅದು ಬೆಳ್ಕೊಳುತ್ತೆ. ಕೊನೆಗೆ ಅಲ್ಲಿ ಅವರೆಲ್ಲರನ್ನು ಸಹ ಕೃಷ್ಣನ ಆಜ್ಞೆಯ ಮೇರೆಗೆ, ಯಾಕಂದ್ರೆ ಕೃಷ್ಣನು ಸಹ ಈ ಯದು ಕುಲದವರ ಪರಾಕ್ರಮ ಜಾಸ್ತಿ ಆಗ್ತಾ ಇದೆ ಇಲ್ಲಿ, ಇನ್ನ ಮತ್ತೆ ಇಲ್ಲಿ ಭೂಮಿಯಲ್ಲಿ ಈ ಯದು ಕುಲ ಜಾಸ್ತಿ, ಅವರ ಏನು ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಇನ್ನ ಅವ್ರು ಬಂದಿರೋ ಕಾರ್ಯನೂ ಮುಗ್ದಿದೆ ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಸಹ ಮತ್ತೆ ಮರಳಿ ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಅವರ ಯೋಜನೆಯ ಪ್ರಕಾರನೇ ಅವರೆಲ್ಲರನ್ನು ಸಹ ತೀರ್ಥಯಾತ್ರೆಗೆ ಹೋಗ್ತಾರೆ ಅಲ್ವಾ. ತೀರ್ಥಯಾತ್ರೆಗೆ ಹೋದಾಗ ಆ ಪ್ರಭಾಸ ಕ್ಷೇತ್ರದಲ್ಲಿ ತೀರ್ಥಯಾತ್ರೆ ಮಾಡಿದಾಗ ಅವರು ಒಂದು ಪಾನವನ್ನ ಮಾಡ್ತಾರೆ. ಅವರು ದೇವತೆಗಳು ಕಲ್ಸಿರುವಂತಹ ಆ ಮದ್ಯ, ಅಂದ್ರೆ ಅದೇನ್ ಹೇಳ್ತೀವಿ ವಾರುಣಿ ಅಂತ ನಾವೇನ್ ಹೇಳ್ತೀವಿ, ಅದನ್ನ ಪಾನವನ್ನ ಮಾಡಿದಾಗ ಅವರೆಲ್ಲರೂ ಸಹ ಮತ್ತಲ್ಲಿ ಇರ್ತಾರೆ. ಆಗ ಒಬ್ರಿಗೊಬ್ರು ಅವರಲ್ಲಿ ಆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನಡೆದಿರುವಂತಹ ಎಲ್ಲಾ ಪ್ರಸಂಗಗಳ ಬಗ್ಗೆ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ಒಬ್ರಿಗೊಬ್ರು ಅಲ್ಲಿ ಮನಸ್ತಾಪ ಆಗುತ್ತೆ. ಆಗ ಒಬ್ರಿಗೊಬ್ರು ಅವರು ಹೊಡೆದಾಡ್ಕೊಂಡು ಅವ್ರು ತಮ್ಮ ಹತ್ರ ಇರೋ ಎಲ್ಲ ಶಸ್ತ್ರಗಳೆಲ್ಲ ಅದು ಮುಗ್ದೋಗುತ್ತೆ, ಖಾಲಿ ಆಗೋಗ್ಬಿಡುತ್ತೆ. ಅವಾಗ ಅವ್ರೇನ್ ಮಾಡ್ತಾರೆ, ಅಲ್ಲೇ ಬೆಳೆದಿರುವಂತಹ ಹುಲ್ಲನ್ನ ತಗೊಂಡು ಅವ್ರು ಒಬ್ರಿಗೊಬ್ರು ಅಲ್ಲಿ ತಿವ್ಕೊಂತಾರೆ. ತಿವ್ಕೊಂಡಾಗ ಆ ಹುಲ್ಲು ಸಾಮಾನ್ಯದ ಹುಲ್ಲಾಗಿರೋದಿಲ್ಲ ಅಲ್ವಾ, ಅದು ಈ ಕಬ್ಬಿಣದ ಅಂಶವನ್ನು ಹೊಂದಿರುತ್ತೆ. ಆಗ ಆ ಕಬ್ಬಿಣದ ಹುಲ್ಲಿನಿಂದ ಅವರು ಹೊಡೆದಾಡ್ಕೊಂಡಾಗ ಅವ್ರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಅವ್ರೆಲ್ಲರೂ ಸಹ ಅಲ್ಲಿ ಸಾವನ್ನ ಅಪ್ತಾರೆ. ಈ ತರ ಯದುವಂಶ ನಾಶವಾಗಿ ಹೋಗುತ್ತೆ. ಭವಿಷ್ಯವಾಣಿಯಂತೆ ಮುಂದೆ ಅದು ವಾಸ್ತವವಾಗಿ ಕುಟುಂಬ ಕಲಹಕ್ಕೆ ಕಾರಣವಾಯಿತು. ಆ ಯುದ್ಧದಲ್ಲಿ ಸಾಂಬನು ಮಡಿದನು. ಹೀಗೆ ಕೃಷ್ಣನು ತನ್ನ ಈ ತರ ಇವ್ರ ಬಗ್ಗೆ ಎಲ್ಲ ನಮ್ಗೆ ಪ್ರಭುಪಾದರು ತಿಳಿಸಿಕೊಡ್ತಾ ಇದಾರೆ. ಈಗ ಇಂಥವ್ರೆಲ್ಲರೂ ಸಹ ಇಂಥ ಮಹಿಮಾನ್ವಿತರಾದವರೆಲ್ಲರೂ ಸಹ ಆ ಕೃಷ್ಣನ ಬರುವಿಕೆಯನ್ನ ಕೇಳಿ, ಆ ಶಂಖನಾದದ ಮೂಲಕ ಆ ಬರುವಿಕೆಯನ್ನ ಅವರೆಲ್ಲ ಕೇಳಿಸ್ಕೊಂಡು ತಾವು ಮಾಡ್ತಿರೋ ಕೆಲಸಗಳನ್ನ ಬಿಟ್ಬಿಟ್ಟು ಅವರೆಲ್ಲರನ್ನೂ ಸಹ ಕೃಷ್ಣನನ್ನ ಆ ದ್ವಾರಕಾಪುರಕ್ಕೆ ಅವರು ಸ್ವಾಗತಿಸ್ಲಿಕ್ಕೆ ಹೋಗ್ತಾ ಇದಾರೆ ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೇನೆ ನಾವಿವಾಗ ನಮ್ಗೆ ತುಂಬಾ ಪ್ರೀತಿ ಪಾತ್ರವಾದನ್ನ ನಾವು ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ತೀವಿ, ನಾವು ಸ್ವತಃ ನಾವು ಬಸ್ ಸ್ಟಾಪ್ಗೋ, ರೈಲ್ವೆ ಸ್ಟೇಷನ್ಗೋ ಅಥವಾ ವಿಮಾನ ನಿಲ್ದಾಣಕ್ಕೆ ನಾವು ಹೋಗ್ತೀವಿ ಅಲ್ವಾ, ಅವ್ರನ್ನ ಕರ್ಕೊಂಡ್ ಬರ್ಲಿಕ್ಕೆ. ನಮ್ಗೆ ಅವಾಗ ಗೊತ್ತಾಗುತ್ತೆ ಇವ್ರು ತುಂಬಾ ನಮ್ಗೆ ಪ್ರೀತಿ ಪಾತ್ರರಾದವರು ಅಂತ ಹೇಳ್ಬಿಟ್ಟು. ಅದೇ ತರ ಈಗ ಅವರು ಹೌದು ಬರ್ತಾರೆ, ಬಂದು ಅರಮನೆಗೆ ಕೃಷ್ಣ ಬರ್ತಾರೆ, ಆದ್ರೆ ಅವ್ರಿಗೆ ಅಲ್ಲಿ ತನಕ ಕೃಷ್ಣನನ್ನ ನೋಡ್ದಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರೇನೆ ಎಲ್ಲರನ್ನೂ ಸಹ ಓಡೋಡಿ ಬರ್ತಾ ಇದ್ದಾರೆ, ಆ ದ್ವಾರಕಾ ಗ್ರಾಮದ ಗಡಿಗೆ ಅವರು ಬರ್ತಾ ಇದ್ದಾರೆ. ಹೀಗೆ ಶ್ರೀಕೃಷ್ಣ ಪುತ್ರರೆಲ್ಲ ತಮ್ಮ ತಮ್ಮ ಅರಮನೆಗಳನ್ನ ತ್ಯಜಿಸಿ ವಿರಾಮ, ನಿದ್ರೆ, ಭೋಜನ ಮೊದಲಾದ ಎಲ್ಲವನ್ನು ಬಿಟ್ಟು ತಮ್ಮ ಮಹೋನ್ನತ ಪಿತನು ಬರುತ್ತಿರುವ ಕಡೆಗೆ ಧಾವಿಸಿದರು. ಸೊ ಇಲ್ಲಿ ನಾವು ಸಹ ಈಗ ನಮ್ಗೆ ಇಷ್ಟು ಸಹ ನಮ್ಗೆ ಗೊತ್ತಿರ್ಲಿಲ್ಲ ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ. ಯಾವಾಗ ನಮ್ಗೆ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಈ ಮಹಾ ಔಷಧಿಯನ್ನ ನಮ್ಗೆ ಕೊಟ್ಟಿದಾರೋ, ನಾವು ಸಹ ಇವಾಗ ನಮ್ಮೆಲ್ಲ ಈ ಇಂದ್ರಿಯ ಸುಖಗಳನ್ನ ನಾವು ತ್ಯಜಿಸಿ ನಾವು ಸಹ ಈಗ ಓಡೋಗ್ಬೇಕು ಈ ಆಧ್ಯಾತ್ಮಿಕ ಮಾರ್ಗದತ್ತ ನಾವು ಸಹ
ನಮ್ಮನ್ನ ನಾವು ತೊಡಗಿಸ್ಕೋಬೇಕಾಗತ್ತೆ ಅಲ್ವಾ. ನಾವು ಅದನ್ನ ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರೋದು. ವಾರಣೇಂದ್ರಂ ಪುರಸ್ಕೃತ್ಯ ಬ್ರಾಹ್ಮಣ್ಯೈ ಸಸುಮಂಗಳೈಃ ಶಂಖತೂರ್ಯ ನಿನಾದೇನ ಬ್ರಹ್ಮಘೋಷೇಣ ಚಾದೃತಾಃ ಪ್ರತ್ಯುಜ್ಜಗ್ಮು ರಥೈರುಷ್ಟಾಃ ಪ್ರಣಯಾಗತ ಸಾಧ್ವಸಾಃ. ಅವರು ರಥಗಳಲ್ಲಿ ಕುಳಿತು ಪುಷ್ಪ ಹಿಡಿದ ಬ್ರಾಹ್ಮಣರೊಂದಿಗೆ ಶ್ರೀಕೃಷ್ಣನೆಡೆಗೆ ಧಾವಿಸಿದರು. ನೋಡಿ ಅವ್ರು ಹೇಗೆ ಹೋಗ್ತಾ ಇದಾರೆ ಅಂತಂದ್ರೆ, ಅವರು ರಥದಲ್ಲಿ ಹೋಗ್ತಾ ಇದಾರೆ. ಅವರ ಜೊತೆ ಯಾರಿದ್ದಾರೆ ಅಂತಂದ್ರೆ ಬ್ರಾಹ್ಮಣರು. ಅವರು ಪುಷ್ಪಗಳನ್ನ ಇಟ್ಕೊಂಡಿದ್ದಾರೆ. ಇವೆಲ್ಲನೂ ಸಹ ಭಾಗ್ಯದ ಸಂಕೇತಗಳು. ಅವರ ಮುಂದೆ ಒಳ್ಳೆಯ ಭಾಗ್ಯದ ಸಂಕೇತಗಳಾದ ಆನೆಗಳಿದ್ದವು, ಶಂಖಗಳು ಮತ್ತು ಕಹಳೆಗಳು ಮೊಳಗಿದವು, ವೇದ ಮಂತ್ರಗಳನ್ನ ಪಠಿಸುತ್ತಿದ್ದರು. ಹೀಗೆ ಅವರು ತಮ್ಮ ವಾತ್ಸಲ್ಯ ಭರಿತವಾದ ಗೌರವವನ್ನ ಶ್ರೀಕೃಷ್ಣನಿಗೆ ಅರ್ಪಿಸಿದರು. ಭಾವಾರ್ಥ. ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ಮಹಾ ವ್ಯಕ್ತಿಯೊಬ್ಬನನ್ನ ಸ್ವಾಗತಿಸುವ ವೈದಿಕ ಪದ್ಧತಿಯು ಗೌರವಯುತ ವಾತಾವರಣವನ್ನ ಸೃಷ್ಟಿಸುವುದು. ಸ್ವಾಗತಿಸುವ ವ್ಯಕ್ತಿಯ ಬಗ್ಗೆ ಅದು ಪ್ರೀತಿ ಗೌರವಗಳಿಂದ ತುಂಬಿ ತುಳುಕುತ್ತಿರುವುದು. ಅಂತಹ ಸ್ವಾಗತದ ಶುಭ ವಾತಾವರಣವು ಮೇಲೆ ವರ್ಣಿಸಿರುವ ಶಂಖ ಪುಷ್ಪಗಳು, ಸುವಾಸನಾ ದ್ರವ್ಯಗಳು, ಅಲಂಕೃತ ಆನೆಗಳು, ವೇದ ಸಾಹಿತ್ಯದಿಂದ ಮಂತ್ರಗಳನ್ನು ಪಠಿಸುವ ಪರಿಣಿತ ಬ್ರಾಹ್ಮಣರು ಮೊದಲಾದ ಸಾಧನ ಸಾಮಗ್ರಿಗಳನ್ನ ಅವಲಂಬಿಸಿರುತ್ತದೆ. ಈ ಸ್ವಾಗತ ಕಾರ್ಯಕ್ರಮದಲ್ಲಿ ಸ್ವಾಗತಿಸಲ್ಪಡುವ ಮತ್ತು ಸ್ವಾಗತ ನೀಡುವ ಇಬ್ಬರು ಮನಃಪೂರ್ವಕವಾಗಿ ಭಾಗವಹಿಸುತ್ತಿದ್ದರು ಅಲ್ವಾ. ಸೊ ಇವಾಗ ನಮ್ಗೆ ಗೊತ್ತಾಗಿ ನಾವು ಸಹ ಶುಭ ಸಂದರ್ಭದಲ್ಲಿ ಇಂಥದನ್ನೇ ನಾವು ಉಪಯೋಗಿಸ್ತೀವಿ. ನಮ್ಗೆ ಇದನ್ನೆಲ್ಲ ನೋಡಿದಾಗ ನಮ್ಗೆ ಯಾಕೆ ಇದನ್ನೆಲ್ಲ ಶುಭ ಸಾಮಗ್ರಿಗಳು ಅಂತ ನಮ್ಗೆ ಯಾಕೆ ಹಂಗ ಅನ್ಸುತ್ತೆ ಅಂತಂದ್ರೆ, ಅದನ್ನೆಲ್ಲ ನೋಡಿದಾಗ ನಮ್ಗೆ ಮನಸ್ಸಿಗೆ ಸಂತೋಷ ಆಗತ್ತೆ ಅಲ್ವಾ. ಆಹ್ಲಾದಕರವಾದ ವಾತಾವರಣ ಬರುತ್ತೆ. ಮನಸ್ಸು ಸಮಾಧಾನವಾಗಿದ್ದಾಗ ಯಾವುದೇ ಕೆಲಸ ಮಾಡಿದಾಗ ಅದರಲ್ಲಿ ನಾವು ಏಕಾಗ್ರತೆಯನ್ನು ವಹಿಸ್ತೀವಿ. ಆಗ ಅದು ಯಶಸ್ಸನ್ನ ಪಡೆಯುತ್ತೆ ಅಲ್ವಾ. ಅದನ್ನೇ ನಾವು ಇವಾಗ ಅಮಂಗಳಕರದ ವಸ್ತುಗಳು ಅಂದ್ರೆ ಇವಾಗ ಚಪ್ಲಿನೋ ಅಥವಾ ಪರ್ಕೆನೋ, ಮಡಕೆ ಹೊಡೆದಿರೋ ಮಡಕೆ ಚೂರುಗಳು ಅಥವಾ ಹೊಡೆದಿರುವಂತಹ ಗಾಜುಗಳು, ಈ ತರದೆಲ್ಲ ನೋಡಿದಾಗ ನಮ್ಮ ಮನಸ್ಸು ಒಂಥರ ಕಸಿವಿಸಿ ಆಗತ್ತೆ ಅಲ್ವಾ. ಇವಾಗ ಯಾವಾಗ ಮನಸ್ಸು ಕಸಿವಿಸಿ ಆಗುತ್ತೋ ಆಗ ನಾವಲ್ಲಿ ನಮ್ಮ ಪೂರ್ಣವಾಗಿ ನಾವು ನಮ್ಮ ಮನಸ್ಸನ್ನ ಅಲ್ಲಿ ತೊಡಗಿಸ್ಲಿಕ್ಕೆ ಆಗೋದಿಲ್ಲ ಆ ಕಾರ್ಯದಲ್ಲಿ ಅಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಶುಭ ಅಶುಭ ಅಂತ ಹೇಳ್ಬಿಟ್ಟು ನಮ್ಗೆ ಅದನ್ನ ವರ್ಗೀಕರಿಸಲಾಗಿದೆ. ನಾವು ಮುಂದೆನೂ ಸಹ ನಾವು ನೋಡ್ತೀವಿ ಅಲ್ವಾ. ಯಾವಾಗ ಕೃಷ್ಣ ಅವರು ಈ ಭೌತಿಕ ಪ್ರಪಂಚದ ನಿರ್ಗಮಿಸಿದರೋ ಆಗ ಇಲ್ಲಿ ಅದರ ಸೂಚನೆ ಯುಧಿಷ್ಠ ಮಹಾರಾಜನಿಗೆ ಗೊತ್ತಾಗುತ್ತೆ ಅಲ್ವಾ. ಎಷ್ಟೆಲ್ಲ ಅಶುಭವಾದ ಸೂಚನೆಗಳು ಅವ್ರಿಗೆ ಕಾಣಿಸ್ಕೊಂತಾ ಹೋಗುತ್ತೆ. ಅದನ್ನ ನಾವು ಮುಂದಿನ ಅಧ್ಯಾಯಗಳಲ್ಲಿ ನಾವು ತಿಳ್ಕೊತಾ ಹೋಗ್ತೀವಿ. ಸೊ ನಮ್ಗೆ ಇವಾಗ ಇಷ್ಟೇ ನಾವು ಅನ್ಕೊಂಡಿದ್ವಿ ಅದೆಲ್ಲನೂ ಸಹ ನಮ್ಮ ಏನು ಮೂಢ ಆಚರಣೆ ಅಂತ ನಾವು ಅನ್ಕೊಂಡಿದ್ವಿ ಅಲ್ವಾ, ಮೂಢ ನಂಬಿಕೆಗಳು ಅಂತ. ಆದ್ರೆ ಇಲ್ಲ ನೋಡಿ, ಇಲ್ಲಿ ಅದು ಹೌದು, ಅದೆಲ್ಲ ಸರಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಸ್ತ್ರಗಳು. 19ನೇ ಶ್ಲೋಕ. ವಾರಮುಖ್ಯಾಶ್ಚ ಶತಶೋ ಯಾ ನೈಸ್ತದರ್ಶನೋತ್ಸುಕಾಃ ಲಸತ್ಕುಂಡಲ ನಿರ್ಭಾತ ಕಪೋಲ ವದನ ಶ್ರಿಯಃ. ಅದೇ ಕಾಲದಲ್ಲಿ ನೂರಾರು ಜನ ಹೆಸರಾದ ವೇಶ್ಯರು ನಾನಾ ವಿಧವಾದ ವಾಹನಗಳಲ್ಲಿ ಕುಳಿತು ಮುಂದೆ ಸಾಗಿದರು. ಅವರೆಲ್ಲ ಶ್ರೀಕೃಷ್ಣನ ದರ್ಶನಕ್ಕಾಗಿ ಬಹಳ ಕಾತರರಾಗಿದ್ದರು. ಅವರ ಸುಂದರ ಮುಖಗಳು ಹೊಳೆಯುವ ಕರ್ಣಕುಂಡಲಗಳಿಂದ ಅಲಂಕೃತವಾಗಿದ್ದವು. ಅವು ಅವರ ಲಲಾಟದ ಸೌಂದರ್ಯವನ್ನ ಹೆಚ್ಚಿಸಿದ್ದವು. ನೋಡಿ, ಇಲ್ಲಿ ವೇಶ್ಯರ ಸೌಂದರ್ಯವನ್ನು ಹೇಳ್ತಾ ಇದ್ದಾರೆ. ಅವರು ಎಷ್ಟು ಚೆನ್ನಾಗಿ ಅವರು ಅಲಂಕೃತಗೊಂಡು ಅವರೆಲ್ಲರೂ ಸಹ ಈಗ ಅವರು ಮಹಿಳೆಯರು ಅಲ್ವಾ. ನಮ್ಗೆ ಗೊತ್ತಿರೋ ಹಾಗೆ ನಾವ್ ಇವಾಗ ಕೃಷ್ಣ ಅವರು ಹಸ್ತಿನಾಪುರವನ್ನ ಬಿಟ್ಟು ಹೊರಗಡೆ ಬಂದಾಗ ಅವರು ಪ್ರಯಾಣವನ್ನ ಅವರು ಶುರು ಮಾಡಿದಾಗ ನಾವು ನೋಡಿದ್ವಿ, ಅವ್ರು ಯಾರನ್ನೂ ಸಹ ಭಗವಂತನ ಹತ್ರ ಬರೋದಿಲ್ಲ. ಅವರೆಲ್ಲರೂ ಸಹ ಮಹಡಿಯ ಅಂತಸ್ತುಗಳಲ್ಲಿ ಮೇಲೆ ಹೋಗ್ಬಿಟ್ಟು ಅವ್ರು ಅಲ್ಲಿಂದ ಅವರು ದರ್ಶನವನ್ನ ಪಡ್ಕೋತಾರೆ. ಮಹಿಳೆಯರು ಮತ್ತೆ ಗಂಡಸರು ಅವರೆಲ್ಲರೂ ಸಹ ತುಂಬಾ ಫ್ರೀಯಾಗಿ ಅವ್ರು ಬೆರಿತಾ ಇರ್ಲಿಲ್ಲ ಅಲ್ವಾ. ಆದ್ರೆ ನೋಡಿ, ಇಲ್ಲಿ ವೇಶ್ಯರು ಬರ್ತಾ ಇದ್ದಾರೆ. ಯಾಕಂದ್ರೆ ಅವರ ವೃತ್ತಿ ಇರೋದೇ ಆತರ. ಅವ್ರು ಇಲ್ಲಿ ಭಗವಂತನ ದರ್ಶನವನ್ನ ಮಾಡ್ಲಿಕ್ಕೆ ಬರ್ತಾ ಇದ್ರೆ, ನಮ್ಗೆ ವೇಶ್ಯರು ಅಂತಂದ್ರೆ ನಾವು ಅವ್ರನ್ನ ತುಂಬಾ ಕೆಳ ಮಟ್ಟಕ್ಕೆ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಭಾವಾರ್ಥದಲ್ಲಿ ನಮ್ಗೆ ಪ್ರಭುಪಾದರು ಸರಿಯಾದ ಅರ್ಥವನ್ನ ನಮ್ಗೆ ಮಾಡಿಸ್ತಾ ಇದ್ದಾರೆ. ನಾವು ನೋಡೋಣಂತೆ ಈ ವೇಶ್ಯರ ಬಗ್ಗೆ ಪ್ರಭುಪಾದರು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈಗ ವೇಶ್ಯರು ಸಹ ಭಗವಂತನ ದರ್ಶನವನ್ನ ಪಡಿಲಿಕ್ಕೆ, ಅವರನ್ನ ಸ್ವಾಗತಿಸ್ಲಿಕ್ಕೆ ಅವರು ಹೊರಡ್ತಾ ಇದ್ದಾರೆ. ನೋಡಿ, ಇಲ್ಲಿ ವೇಶ್ಯರಾದರೂ ದೈವ ಭಕ್ತರಾಗಿದ್ದರೆ ಅವರನ್ನ ದ್ವೇಷಿಸಬೇಕಾಗಿಲ್ಲ. ನೋಡಿ, ಇವಾಗ ನಾವಿವಾಗ ಮಾನವನಾಗಿ ನಮ್ಮ ಕರ್ತವ್ಯ ಅಲ್ವಾ. ನಮ್ಗೆ ಭಾಗವತಂ 2ನೇ ಸ್ಕಂದದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಶೌನಕಾದಿ ಋಷಿಗಳ ಪ್ರಶ್ನೆಗಳಿಗೆ ಸೂತ ಗೋಸ್ವಾಮಿಗಳು ಹೇಳ್ತಾರೆ ಅಲ್ವಾ. ಸವೈ ಪುಂಸಾಂ ಪರೋಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸಿದ್ಧತಿ ಅಂತ ಹೇಳಿದ್ರು ಅಲ್ವಾ. ನಮ್ಮ ಪರಮ ಧರ್ಮ ಏನು ಅಂತಂದ್ರೆ ನಾವು ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ಬೇಕು. ಆ ಭಕ್ತಿ ಸೇವೆ ಅಹೈತುಕಿ ಅಪ್ರತಿಹತ, ಅದಕ್ಕೆ ಯಾವುದೇ ಒಂದು ಅಡೆತಡೆ ಇರ್ಕೂಡ್ದು, ಅದಕ್ಕೆ ನಿರಂತರವಾಗಿ ಅದು ನಡೀತಾ ಇರ್ಬೇಕು. ಮತ್ತೆ ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇರ್ಕೂಡ್ದು. ಆತರ ನಾವು ಭಕ್ತಿಯನ್ನ ಮಾಡ್ಬೇಕು ಅಂತ ನಮ್ಗೆ ತಿಳಿಸಿಕೊಟ್ರು ಅಲ್ವಾ. ಮತ್ತೆ ಅದಕ್ಕೆ ಯಾವುದೇ ಒಂದು ಅಡೆತಡೆ ಇಲ್ಲ ಭಕ್ತಿ ಮಾರ್ಗಕ್ಕೆ. ಇಲ್ಲಿ ನೋಡಿ, ವೇಶ್ಯರು ಅವರು ಮಾನವ ಜನ್ಮವನ್ನ ಪಡೆದಿದ್ದಾರೆ.
ವೇಶ್ಯರಾಗ್ಬಿಟ್ಟಿದ್ರೆ ಅವ್ರ ವೃತ್ತಿಯಲ್ಲಿ ಅಂತ ಹೇಳ್ಬಿಟ್ಟು ಅವರು ಭಗವತ್ ಭಕ್ತಿಯನ್ನ ಮಾಡಿ ಅವರು ಭಗವಂತನ ಲೋಕಕ್ಕೆ ಅರ್ಹತೆಯನ್ನ ಪಡ್ಕೊಂಡಿಲ್ಲ ಅಂತ ಅಲ್ಲ ಅಲ್ವಾ. ನಾವು ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡ್ರು ಹಾಗೇನೆ 9ನೇ ಅಧ್ಯಾಯ 23ನೇ ಶ್ಲೋಕದಲ್ಲಿ ಹೇಳ್ತಾ ಇರೋ ತರನೇ ಯಾರೇ ಆಗ್ಲಿ ಅಲ್ವಾ, ವೈಶ್ಯ ಶೂದ್ರ ಮತ್ತೆ ಚಂಡಾಲ ಯಾರೇ ಇದ್ರೂ ಸಹ ಅವರು ಭಕ್ತಿ ಮಾರ್ಗಕ್ಕೆ ಬಂದ್ರೆ ಅವ್ರು ಯಾರು ಬೇಕಾದ್ರೂ ಸಹ ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆಯನ್ನ ಪಡಿತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಅದೇ ತರನೇ ಇಲ್ಲಿ ವೇಶ್ಯರು ಅಂತ ಮಾತ್ರಕ್ಕೆ ನಾವು ಮೂಗು ಮುರಿಯೋದೇನ್ ಬೇಕಾಗಿಲ್ಲ. ಅವ್ರು ಏನಾದ್ರೂ ಭಗವದ್ ಭಕ್ತರಾಗಿದ್ರೆ ಅವ್ರನ್ನ ದ್ವೇಷಿಸೋದ್ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಂದಿಗೂ ಭಾರತದ ಮಹಾನಗರಗಳಲ್ಲಿ ಪ್ರಾಮಾಣಿಕ ದೈವ ಭಕ್ತರಾದ ಅನೇಕ ವೇಶ್ಯರಿದ್ದಾರೆ. ಆಕಸ್ಮಿಕ ಘಟನೆಯಿಂದಾಗಿ ಸಮಾಜದಲ್ಲಿ ಗೌರವಯುತವಲ್ಲದ ವೃತ್ತಿಯನ್ನ ಅಂಗೀಕರಿಸಬೇಕಾಗಿ ಬರಬಹುದು. ಈಗ ಅವ್ರಿಗೆ ಇವಾಗ ನಮ್ಗೆ ಅದಕ್ಕೆ ನಮ್ಗೆ ವೇದಗಳಲ್ಲಿ ಅಥವಾ ನಮ್ಮ ಶಾಸ್ತ್ರಗಳಲ್ಲಿ ಏನನ್ನ ಹೇಳಿದರೆ, ಮಹಿಳೆ ಯಾವಾಗ್ಲೂ ಸಹ ಪುರುಷನ ಆಶ್ರಯದಲ್ಲಿರ್ಬೇಕು ಅಲ್ವಾ. ಅವರು ಚಿಕ್ಕವರಿದ್ದಾಗ ಅವರು ತಂದೆಯ ಆಶ್ರಯದಲ್ಲಿರ್ಬೇಕು, ಅದಾದ್ಮೇಲೆ ಅಣ್ಣ ತಮ್ಮಂದ್ರ ಆಶ್ರಯದಲ್ಲಿರ್ಬೇಕು, ಮತ್ತೆ ಗಂಡನ ಮದುವೆ ಆದ್ಮೇಲೆ ಗಂಡನ ಆಶ್ರಯದಲ್ಲಿರ್ಬೇಕು, ಅದಾದ್ಮೇಲೆ ಪುತ್ರರ ಆಶ್ರಯದಲ್ಲಿ ಅವರು ಇರ್ಬೇಕಾಗತ್ತೆ. ಈ ತರ ಅವರು ತಮ್ಮ ಎಲ್ಲಾ ಜೀವನಾವಧಿ ಪೂರ್ತಿನೂ ಸಹ ಅವರು ಪುರುಷರ ಆಶ್ರಯದಲ್ಲಿರ್ಬೇಕು. ಅಥವಾ ಯಾವುದೋ ಒಂದು ಸಂದರ್ಭಗಳಲ್ಲಿ ಅವರು ತಮ್ಮ ಗಂಡನನ್ನೋ ಅಥವಾ ಮಕ್ಕಳನ್ನೋ ತಂದೆಯನ್ನು ಕಳ್ಕೊಂಡಾಗ ಅವ್ರಿಗೆ ಯಾರೋ ಒಂದು ಆಶ್ರಯವನ್ನ ಕೊಡೋರು ಇಲ್ಲದೇ ಇದ್ದಾಗ ಅವ್ರಿಗೆ ಇಂತಹ ಒಂದು ಸ್ಥಿತಿಯನ್ನ ಅವರು ಪಡೆಯೋ ಒಂದು ಹಂತಕ್ಕೆ ಬರ್ಬಹುದು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆಕಸ್ಮಿಕ ಘಟನೆಯಿಂದ ಅವರು ಸಮಾಜದಲ್ಲಿ ಇಂತಹ ಒಂದು ಗೌರವಯುತವಲ್ಲದ ವೃತ್ತಿಯನ್ನ ಅವರು ಅಂಗೀಕರಿಸಬೇಕಾಗಿ ಬರಬಹುದು. ಆದ್ರೆ ಅದು ಭಗವಂತನಿಗೆ ಭಕ್ತಿ ಸೇವೆಯನ್ನ ಸಲ್ಲಿಸಲು ಅಡ್ಡಿ ಆಗೋದಿಲ್ಲ. ಅವರು ವೇಶ್ಯ ಅಂದ್ರೆ ಮಾತ್ರಕ್ಕೆ ಅವರು ಭಗವಂತನ ಭಕ್ತಿ ಸೇವೆಯನ್ನ ಮಾಡಬಾರ್ದು ಅನ್ನೋದೇನು ಇಲ್ಲ. ಅವರು ಸಹ ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಅರ್ಹರಾಗಿದ್ದಾರೆ. ಎಲ್ಲಾ ಸಂದರ್ಭದಲ್ಲಿಯೂ ಭಗವಂತನ ಭಕ್ತಿ ಸೇವೆಗೆ ಪ್ರತಿಬಂಧಕವಿಲ್ಲ. ಇದರಿಂದ ತಿಳಿಯುವುದೇನೆಂದ್ರೆ 5000 ವರ್ಷಗಳ ಹಿಂದಿನ ಆ ಕಾಲದಲ್ಲಿ ಕೂಡ ಕೃಷ್ಣನು ನೆಲೆಸಿದ್ದ ದ್ವಾರಕೆಯಂತಹ ಪಟ್ಟಣದಲ್ಲಿ ವೇಶ್ಯರಿದ್ರು. ನಮ್ಗೆ ಆಶ್ಚರ್ಯ ಆಗುತ್ತಲ್ವಾ, ಇದೇನಿದು ಕೃಷ್ಣ ಇರುವಂತಹ ಸಮಯದಲ್ಲಿ ವೇಶ್ಯರಿದ್ರಾ ಅಂತ ಹೇಳ್ಬಿಟ್ಟು. ಹೌದು, ಆ ಸಮಯದಲ್ಲೂ ಸಹ ವೇಶ್ಯರಿದ್ರು. ಅಂದ್ರೆ ಸಮಾಜದ ಸರಿಯಾದ ಸಂರಕ್ಷಣೆಗೆ ವೇಶ್ಯರು ಅವಶ್ಯ ಪ್ರಜೆಗಳು. ಇದ್ರ ನಮ್ಗೆ ಅರ್ಥ ಆಗ್ತಾ ಇದೆ, ವೇಶ್ಯರನ್ನೋರು ಇರ್ಲೇಬೇಕು. ಯಾಕೆಂತಂದ್ರೆ ಇಲ್ಲಿ ಸಮಾಜ ಅದು ಸುಸ್ಥಿತವಾಗಿ ಇರ್ಬೇಕು ಅಂತಂದ್ರೆ ವೇಶ್ಯರ ಪಾತ್ರವೂ ಸಹ ಮುಖ್ಯ. ಹೇಗೆ ವೇಶ್ಯರ ಪಾತ್ರ ಮುಖ್ಯ ಅಂತ ಹೇಳ್ಬಿಟ್ಟು ನಮ್ಗೆ ಮುಂದೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಒಂದು ಉದಾಹರಣೆನ ಕೊಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರ ಏನಾದ್ರೂ ಮದ್ಯದಂಗಡಿಗಳನ್ನ ತೆರೆಯುತ್ತದೆ, ಹಾಗೆಂದ ಮಾತ್ರಕ್ಕೆ ಸರ್ಕಾರ ಮದ್ಯಪಾನಕ್ಕೆ ಉತ್ತೇಜನ ಕೊಡುತ್ತದೆಂದು ಅರ್ಥವಲ್ಲ. ಈಗ ಸರ್ಕಾರ ಮದ್ಯದಂಗಡಿಗಳನ್ನ ತೆರೀಲಿಕ್ಕೆ ಅವರು ಏನು ಪರ್ಮಿಷನ್ ಕೊಡ್ತಾರೆ, ಹಂಗಂದ್ರೆ ಏನರ್ಥ, ಇಲ್ಲಿ ಸರ್ಕಾರದವರು ಮದ್ಯಪಾನ ಮಾಡಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಪ್ರೋತ್ಸಾಹವನ್ನೇನು ಕೊಡ್ತಾ ಇಲ್ಲ. ಯಾಕೆ ಇಲ್ಲಿ ಮದ್ಯದಂಗಡಿನ ತೆಗಿಬೇಕು ಅಂತ ಸರ್ಕಾರ ಹೇಳ್ತಾರೆ ಅಂತಂದ್ರೆ, ಏನೇ ಮಾಡ್ಲಿ ಮದ್ಯಪಾನ ಮಾಡುವ ಒಂದು ವರ್ಗ ಇದ್ದೇ ಇರುತ್ತೆ, ಒಂದ್ ಸ್ವಲ್ಪ ಜನ ಇದ್ದೇ ಇರ್ತಾರೆ. ಅವ್ರಿಗೆ ಏನೇ ನಾವು ಪ್ರತಿಬಂಧಕವನ್ನ ಒಡ್ಡಿದ್ರು ಸಹ ಇಲ್ಲ, ನಾವು ಮದ್ಯಪಾನವನ್ನ ಬಿಟ್ಟು ನಾವು ಜೀವನವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ವರ್ಗ ಇರುತ್ತೆ. ನಾವು ನೋಡಿದ್ವಿ ಕರೋನಾ ಟೈಮಲ್ಲಿ, ನಮ್ಗೆ ಆಶ್ಚರ್ಯ ಆಗೋಯ್ತು ಅಲ್ವಾ. ನಾವ್ ಅನ್ಕೊಂಡ್ವಿ ಈಗ ಗಿರಾಣಿ ಅಂಗಡಿ ಮುಂದೆ ಒಂದು ದೊಡ್ಡ ಕ್ಯೂ ಇರುತ್ತೆ ಅಂತ ಅನ್ಕೊಂಡ್ರೆ, ಅಲ್ಲಿ ಮದ್ಯಪಾನ ಅಂಗಡಿ ಮುಂದೆ ದೊಡ್ಡ ಕ್ಯೂ ಇರುತ್ತೆ. ಹೋಗ್ಲಿ ಬರೀ ಗಂಡಸರು ಮಾತ್ರ ಇರ್ತಾರೆ ಅಂತಂದ್ರೆ ನಮ್ಗೆ ಅವಾಗ ಗೊತ್ತಾಯ್ತು ಎಷ್ಟು ಜನ ಮಹಿಳೆಯರು ಹೋಗಿ ಆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಂತ. ನಮ್ಗೆ ಅವಾಗ ಗೊತ್ತಾಯ್ತು ಎಷ್ಟು ಜನ ಮಹಿಳೆಯರು ಇಲ್ಲಿ ಮದ್ಯಪಾನವನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅಂದ್ರೆ ಒಂದು ವರ್ಗ ಇದ್ದೇ ಇರುತ್ತೆ ಆ ಮದ್ಯಪಾನ ಮಾಡ್ಬೇಕು ಅನ್ನೋ ಒಂದು ವರ್ಗ. ಅದಕ್ಕೋಸ್ಕರ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ದೊಡ್ಡ ನಗರಗಳಲ್ಲಿ ಪಾನ ನಿರೋಧ ಜಾರಿಗೆ ತಂದಾಗ ಮದ್ಯದ ಕಳ್ಳ ಸಾಗಾಣಿಕೆಗೆ ಪ್ರೋತ್ಸಾಹ ನೀಡಿದಂತಾಯಿತು ಎಂಬುದು ಅನುಭವದ ವಿಷಯ. ನಾವ್ ಇವಾಗ ಏನಾದ್ರೂ ಇಲ್ಲ ಯಾರನ್ನು ಸಹ ಮದ್ಯಪಾನ ಮಾಡ್ಕೂಡ್ದು, ಮದ್ಯಪಾನ ಅಂಗಡಿಗಳಿದ್ರೆ ತಾನೇ ನೀವು ಮದ್ಯಪಾನ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮದ್ಯಪಾನದ ಅಂಗಡಿಗಳನ್ನೆಲ್ಲ ಕ್ಲೋಸ್ ಮಾಡ್ಬಿಟ್ರೆ ಏನಾಗುತ್ತೆ, ಅಲ್ಲಿ ಒಂದು ಕಳ್ಳ ಸಾಗಾಣಿಕೆ ಶುರುವಾಗ್ಬಿಡುತ್ತೆ. ಮದ್ಯಪಾನದ ಕಳ್ಳ ಸಾಗಾಣಿಕೆ ಅಥವಾ ವಾಮ ಮಾರ್ಗಗಳನ್ನ ಹಿಡಿತಾರೆ ಹೇಗಾದ್ರೂ ಮಾಡಿ ಅವರು ಮದ್ಯಪಾನವನ್ನ ಮಾಡ್ಲಿಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲಿ ಉತ್ತೇಜನವನ್ನ ಕೊಟ್ಟಂಗ ಹೋಗುತ್ತೆ. ನೀವು ಆಯ್ತು ಈ ತರ ಕಳ್ಳ ದಾರಿಯಲ್ಲಿ ನೀವು ಮದ್ಯಪಾನವನ್ನ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅಂತದನ್ನ ಇಲ್ಲಿ ತಡಿಲಿಕ್ಕೋಸ್ಕರ ಈಗ ಸರ್ಕಾರ ಏನ್ ಮಾಡುತ್ತೆ, ಸರಿ ಆಯ್ತು ಮದ್ಯಪಾನವನ್ನ ಮಾಡಿ, ಆದ್ರೆ ಎಲ್ಲರಿಗೂ ಅವ್ರಿಗೆ ಅರಿವನ್ನ ಮೂಡಿಸ್ತಾರೆ, ಮದ್ಯಪಾನ ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ಬಿಟ್ಟು. ಸೊ ಅದೇ ರೀತಿ ಇಲ್ಲಿ ವೇಶ್ಯರನ್ನ ಬಗ್ಗೆ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮನೆಯಲ್ಲಿ ತೃಪ್ತಿ ಆಗದವರಿಗೆ ಇಂತಹ ರಿಯಾಯಿತಿಗಳು ಬೇಕೇ ಬೇಕು ಅಲ್ವಾ. ಮನೆಯಲ್ಲಿ ಅವರು ಗೃಹಸ್ಥರಾಗಿದ್ರು ಸಹ ಅಲ್ಲಿ ಮನೆಯಲ್ಲಿ ಅವರಿಗೆ ವಿವಾಹ ಸಂಬಂಧದಿಂದ ಅವರಿಗೆ ಏನು ಸಂತೋಷ ಸಿಗ್ಬೇಕು ಸಿಗ್ಲಿಲ್ಲ ಅಂತಾಗ ಅವರು ಬೇರೆ ಮಹಿಳೆಯರ ಹತ್ರ ಅವರು ಆಕರ್ಷಿತರಾಗ್ತಾರೆ. ಇವಾಗ ಅಕಸ್ಮಾತ್ ಏನಾದ್ರಲ್ಲಿ ವೇಶ್ಯರು ಇರ್ಲಿಲ್ಲ ಅಂತಂದ್ರೆ ಇಂತಹ ಪುರುಷರು ಏನ್ ಮಾಡ್ತಾರೆ ಅಂತಂದ್ರೆ, ಸಮಾಜದಲ್ಲಿ ಗೌರವವಾಗಿ ಬದುಕ್ತಾ ಇರುವಂತಹ ಮಹಿಳೆಯರನ್ನ ಆಕರ್ಷಿಸುತ್ತಾರೆ ಇಂತಹ ಒಂದು ಕೆಟ್ಟ ದಾರಿಯನ್ನ ಹಿಡಿಲಿಕ್ಕೆ ಅವರು ಆಕರ್ಷಿಸ್ತಾರೆ. ಅದಕ್ಕೋಸ್ಕರ ಇಲ್ಲಿ ವೇಶ್ಯರಿದ್ರೆ ಏನ್ ಮಾಡ್ತಾರೆ, ವೇಶ್ಯರಿದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ತಮ್ಮ ಆಸೆನ ಪೂರೈಸ್ಕೊಳ್ಲಿಕ್ಕೆ ಅವರು ವೇಶ್ಯರ ಹತ್ರ ಹೋಗ್ತಾರೆ. ಸೊ ಇಲ್ಲಿ ಆ ಸಭ್ಯ ಮಹಿಳೆಯರಿಗೋಸ್ಕರ ಅವರಿಗೆ
ಆಶ್ರಯವನ್ನ ಕೊಡ್ಲಿಕ್ಕೆ, ರಕ್ಷಣೆಯನ್ನ ಕೊಡ್ಲಿಕ್ಕೆ ಇಲ್ಲಿ ವೇಶ್ಯ ವೃತ್ತಿ ಇರ್ಲೇಬೇಕು. ಅಂದ್ರೆ ಇಲ್ಲಿ ನಾವು ವೇಶ್ಯ ವೃತ್ತಿನ ಪ್ರೋತ್ಸಾಹಿಸ್ಬೇಕು ಅಂತ ಹೇಳ್ತಿಲ್ಲ. ಯಾವುದೋ ಒಂದು ಸಂದರ್ಭಕ್ಕೆ ಆಕಸ್ಮಿಕವಾಗಿ ಅವರು ವೇಶ್ಯರಾಗಿರ್ತಾರೆ, ಅವರು ಆ ವೃತ್ತಿಯನ್ನ ಮುಂದುವರಿಸ್ಕೊಂಡು ಹಾಗೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು ಅನುಕೂಲವನ್ನ ಮಾಡ್ಬೇಕು. ನಾವು ನಿಜವಾಗ್ಲೂ ವೇಶ್ಯರನ್ನ ನಾವು ಉದ್ಧಾರ ಮಾಡ್ಲೇಬೇಕು ಅಂತಂದ್ರೆ ನಾವು ಅವ್ರನ್ನ ಈ ಭಗವತ್ ಭಕ್ತಿಯನ್ನ ಮಾಡ್ಲಿಕ್ಕೆ ಅವ್ರನ್ನ ನಾವು ಆ ದಾರಿಗೆ ಬರ್ಲಿಕ್ಕೆ ನಾವು ಅವ್ರಿಗೆ ಪ್ರೋತ್ಸಾಹವನ್ನ ಮಾಡ್ಬೇಕು. ನೋಡಿ, ಅದನ್ನ ನಮಗೆ ಇಲ್ಲಿ ಸ್ಪಷ್ಟವಾಗಿ ಪ್ರಭುಪಾದರು ಹೇಳ್ತಾ ಇದಾರೆ. ನೀವು ವೇಶ್ಯರನ್ನ ನೀವು ಉದ್ಧಾರ ಮಾಡ್ಲೇಬೇಕಾ? ಸೊ ವೇಶ್ಯರೇ ಇರಬಾರ್ದು ಅಂತ ನೀವು ಯೋಚನೆ ಮಾಡ್ಕೊಡ್ದು, ಆ ವೇಶ್ಯ ವೃತ್ತಿಯನ್ನ ಅವರು ಆಕಸ್ಮಿಕವಾಗಿ ಅವರು ಅವಲಂಬಿಸಿದ್ರೆ ಅಂತವ್ರನ್ನ ನೀವು ಭಗವತ್ ಆ ಮಾರ್ಗಕ್ಕೆ ಬರ್ಲಿಕ್ಕೆ ನೀವು ಸಹಾಯ ಮಾಡ್ಬೇಕಂತ ಹೇಳಿ ನಮ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ಅದೇ ರೀತಿ ಮನೆಯಲ್ಲಿ ತೃಪ್ತಿಯಾಗದವರಿಗೆ ಇಂತಹ ರಿಯಾಯಿತಿಗಳು ಬೇಕೇ ಬೇಕು. ವೇಶ್ಯರಿಲ್ಲದಿದ್ದರೆ ಅಂತಹ ಕೀಳು ಮನುಷ್ಯರು ಇತರ ಹೆಂಗಸರನ್ನ ಅಂತಹ ವೃತ್ತಿಗೆ ಪ್ರೇರೇಪಿಸುತ್ತಾರೆ. ಸಮಾಜದ ಪಾವಿತ್ರ್ಯವನ್ನು ಕಾಪಾಡುವುದಕ್ಕಾಗಿ ಪೇಟೆಯಲ್ಲಿ ವೇಶ್ಯರು ದೊರಕುವುದು ಉತ್ತಮ. ಸಮಾಜದೊಳಗೆ ವೇಶ್ಯರನ್ನು ಪ್ರೋತ್ಸಾಹಿಸುವುದಕ್ಕಿಂತ ವೇಶ್ಯಾ ವರ್ಗವೊಂದನ್ನು ಉಳಿಸಿಕೊಂಡು ಬರುವುದು ಉತ್ತಮ. ನಿಜವಾದ ಸುಧಾರಣೆ ಎಂದರೆ ಎಲ್ಲ ಜನರಲ್ಲೂ ಭಗವದ್ಭಕ್ತಿಯ ಜ್ಞಾನೋದಯವನ್ನ ಉಂಟು ಮಾಡುವುದು. ಅದು ಜೀವನವನ್ನ ಕೀಳುಗೊಳಿಸುವ ಅಂಶಗಳನ್ನೆಲ್ಲ ತಡೆಗಟ್ಟುತ್ತದೆ. ನೋಡಿ, ಇಲ್ಲಿ ನಮ್ಗೊಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಈಗ ವೇಶ್ಯರು ಸಹ ಭಗವದ್ ಭಕ್ತರಾಗಿದ್ರೆ ಹೇಗೆ ಅವರು ತಮ್ಮ ಹತ್ರ ಬರುವಂತಹ ಗಿರಾಕಿಗಳಿಗೆ ಮಾರ್ಗದರ್ಶನವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಬಿಲ್ವಮಂಗಲ ಠಾಕೂರ್ ಅವರ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಸಹ ಬಿಲ್ವಮಂಗಲ ಠಾಕೂರ್ ಅವರ ಕತೆ ಗೊತ್ತಿದೆ ಅಲ್ವಾ? ಸೊ ಅವ್ರು ಇಲ್ಲಿ ವಿಷ್ಣು ಸ್ವಾಮಿ ಪಂಥಕ್ಕೆ, ವೈಷ್ಣವ ಪಂಥಕ್ಕೆ ಸೇರಿರ್ತಾರೆ. ಆ 4 ಪಂಥಗಳೇನಿದೆ, ಗೌಡಿಯ ವೈಷ್ಣವ ಅಂದ್ರೆ ಬ್ರಹ್ಮ ಸಂಪ್ರದಾಯ, ಶ್ರೀ ಸಂಪ್ರದಾಯ, ರುದ್ರ ಸಂಪ್ರದಾಯ ಮತ್ತೆ ವಿಷ್ಣು ಸಂಪ್ರದಾಯ ಏನಿದೆಯೋ ಆ ವಿಷ್ಣು ಸಂಪ್ರದಾಯಕ್ಕೆ ಇಲ್ಲಿ ಬಿಲ್ವಮಂಗಲ ಠಾಕೂರ್ ಅವರು ಸೇರ್ತಾರೆ. ಅವರು ನಮಗ್ ಗೊತ್ತಿರೋ ಹಾಗೇನೆ ಅವರು ಬ್ರಾಹ್ಮಣ ಆದ್ರೂ ಸಹ ಅವರು ವೇಶ್ಯ ಸಂಪರ್ಕವನ್ನ, ಚಿಂತಾಮಣಿ ಅನ್ನೋ ಒಂದು ವೇಶ್ಯ ಸಂಪರ್ಕವನ್ನ ಅವ್ರು ಇಟ್ಕೊಂಡಿರ್ತಾರೆ. ಒಂದಿನ ಅವ್ರು ಪ್ರತಿದಿನನೂ ಸಹ ವೇಶ್ಯನ್ನು ಹೋಗಿ ಭೇಟಿ ಆಗ್ತಾ ಇರ್ತಾರೆ. ಅಷ್ಟು ಆಕರ್ಷಿತರಾಗಿರ್ತಾರೆ. ಒಂದಿನ ಅವರ ತಂದೆಯ ಶ್ರಾದ್ದ ದಿನ ಬರುತ್ತೆ. ಆ ಶ್ರಾದ್ದ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ತುಂಬಾ ಸಂಜೆ ಆಗ್ಬಿಟ್ಟಿರುತ್ತೆ, ಮಳೆ ಬರ್ತಾ ಇರುತ್ತೆ. ಆದ್ರೂ ಸಹ ವೇಶ್ಯನ ಭೇಟಿ ಮಾಡ್ಲೇಬೇಕು. ವೇಶ್ಯನ ನೋಡ್ದಲೆ ಅವ್ರು ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅವರು ಅಂತ ಮಳೆಯಲ್ಲೂ ಸಹ ಆ ವೇಶ್ಯನ ಭೇಟಿ ಮಾಡ್ಬೇಕಂತಂದ್ರೆ ಒಂದು ನದಿಯನ್ನ ದಾಟಿ ಹೋಗ್ಬೇಕಾಗಿರುತ್ತೆ. ಆ ನದಿಯನ್ನ ದಾಟ್ಲಿಕ್ಕೆ ಯಾವುದೇ ಆ ಸಮಯದಲ್ಲಿ ಒಂದು ಹಡಗು ಅಂದ್ರೆ ಒಂದು ದೋಣಿ ಸಿಗೋದಿಲ್ಲ. ಅದಕ್ಕೋಸ್ಕರ ಅವರು ಒಂದು ಹೆಣದ ಸಹಾಯದಿಂದ ಅವರು ಇನ್ನೊಂದು ದಡಕ್ಕೆ ಹೋಗ್ತಾರೆ. ಆ ವೇಶ್ಯ ಇರುವಂತಹ ಮನೆ ಇರುವಂತಹ ಆ ದಡಕ್ಕೆ ಅವರು ಹೋಗ್ತಾರೆ. ಅದಾದ್ಮೇಲೆ ವೇಶ್ಯ ಮನೆಗೆ ಅವರು ಹೋಗ್ಬೇಕಾಗಿ ಬಾಗ್ಲನ್ನ ತಟ್ಬೇಕಾಗುವಂತ ಒಂದು ಸ್ಥಿತಿ ಬರುತ್ತೆ. ಆಗ ಅವರು ಒಂದು ಹಗ್ಗವನ್ನಾಗಿ ಉಪಯೋಗಿಸ್ಕೊಂಡು ಅವರು ಆ ವೇಶ್ಯೆಯ ಮನೆಗೆ ಹೋಗಿ ಬಾಗ್ಲನ್ನ ತಟ್ತಾರೆ. ಆಗ ವೇಶ್ಯೆ ಅವಳು ದಿಗ್ಭ್ರಾಂತಳ ಆಗ್ತಾಳೆ. ಅವಳು ಅವಾಗ ಏನ್ ಹೇಳ್ತಾಳೆ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ. ವೇಶ್ಯೆ ಏನ್ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ನೋಡೋಣಂತೆ. ವಿಷ್ಣು ಸ್ವಾಮಿ ವೈಷ್ಣವ ಪಂಥದ ಮಹಾ ಆಚಾರ್ಯರಾದ ಶ್ರೀ ಬಿಲ್ವಮಂಗಲ ಠಾಕೂರರು ಸಂಸಾರಿಯಾಗಿದ್ದಾಗ ಭಗವದ್ಭಕ್ತೆಯಾಗಿದ್ದ ಒಬ್ಬ ವೇಶ್ಯೆಯಲ್ಲಿ ಅತ್ಯಂತ ವ್ಯಾಮೋಹ ಹೊಂದಿದರು. ಒಂದು ರಾತ್ರಿ ಸಿಡಿಲು ಗುಡುಗುಗಳಿಂದ ಕೂಡಿ ಧಾರಾಕಾರವಾಗಿ ಮಳೆ ಬೀಳುತ್ತಿದ್ದಾಗ ಅವರು ಚಿಂತಾಮಣಿ ವೇಶ್ಯೆಯ ಮನೆಗೆ ಬಂದರು. ವಿಪರೀತವಾದ ಅಲೆಗಳು ಮತ್ತು ಪ್ರವಾಹಗಳಿಂದ ತುಂಬಿದ ನದಿಯನ್ನ ದಾಟಿ ಅಂತಹ ಭಯಂಕರ ರಾತ್ರಿಯಲ್ಲಿ ಅವರು ಹೇಗೆ ಬಂದರೆಂದು ಚಿಂತಾಮಣಿಗೆ ಆಶ್ಚರ್ಯವಾಯಿತು. ತನ್ನಂತಹ ಕ್ಷುದ್ರ ಸ್ತ್ರೀಯ ಮೂಳೆ ಮಾಂಸಗಳ ಬಗ್ಗೆ ತೋರಿದ ಆಸಕ್ತಿಯನ್ನ ಶ್ರೀಕೃಷ್ಣ ದಿವ್ಯ ಸೌಂದರ್ಯ ದರ್ಶನಕ್ಕಾಗಿ ಅವನ ಭಕ್ತಿ ಸೇವೆಗಾಗಿ ವಿನಿಯೋಗಿಸಿದ್ದರೆ ಅದರ ಸರಿಯಾದ ಉಪಯೋಗವಾಗುತ್ತಿತ್ತು ಎಂದು ಅವಳು ಬಿಲ್ವಮಂಗಲ ಠಾಕೂರರಿಗೆ ಹೇಳಿದಳು. ನೋಡಿ, ಅಂತಹ ವೇಶ್ಯೆ ನೋಡಿ, ಅವಳು ಭಗವದ್ಭಕ್ತಿ ಆಗಿರ್ತಾಳೆ. ಅದಕ್ಕೋಸ್ಕರ ಅವಳು ಎಂತಹ ಒಂದು ಮಾರ್ಗದರ್ಶನವನ್ನ ಕೊಡ್ತಾಳೆ ಬಿಲ್ವಮಂಗಲ ಠಾಕೂರ್ಗೆ ಅಂದ್ರೆ, ನೀನ್ ಎಷ್ಟು ಕಷ್ಟಪಟ್ಟಿದ್ಯಾ, ನೀನ್ ಏನಕ್ಕೋಸ್ಕರ ಕಷ್ಟಪಟ್ಟಿದ್ಯಾ, ಈ ನನ್ನ ಮೂಳೆ ಮಾಂಸವದ ದರ್ಶನವನ್ನ ಪಡೆಯಕ್ಕೆ ಅಂತ ನೀನ್ ಏನ್ ಕಷ್ಟಪಟ್ಟಿದ್ಯೋ ಇಷ್ಟು ಕಷ್ಟವನ್ನ ನೀನು ಭಗವಂತನ ದರ್ಶನವನ್ನ ಪಡ್ಲಿಕ್ಕೆ ನೀವು ಕಷ್ಟಪಟ್ಟಿದ್ರೆ ನಿನ್ನ ಮನುಷ್ಯ ಜನ್ಮ ಸಾರ್ಥಕ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಆ ವೇಶ್ಯೆ ಹೇಳ್ತಾಳೆ. ಆ ವೇಶ್ಯೆಯಲ್ಲಿರೋ ಮಾತು ಬಿಲ್ವಮಂಗಲ ಠಾಕೂರ್ ಅವರ ಮನಸ್ಸಿಗೆ ಅದು ಪರಿಣಾಮವನ್ನು ಉಂಟು ಮಾಡುತ್ತೆ. ಅಂತಹ ಗಳಿಗೆಯಲ್ಲಿ ಅವಳು ಹೇಳ್ತಾಳೆ. ಆ ಗಳಿಗೆಯಿಂದನೇ ಆ ಬಿಲ್ವಮಂಗಲ ಠಾಕೂರ್ ಏನ್ ಮಾಡ್ತಾರೆ, ನಾನು ಸಹ ನನ್ನ ಮನುಷ್ಯ ಜನ್ಮವನ್ನ ನಾನು ಉದ್ಧಾರ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದೇ ಕ್ಷಣ ಅವನು ಆ ಚಿಂತಾಮಣಿ ವೇಶ್ಯ ಗೃಹವನ್ನ ಅವನು ತೊರೆದು ಅವನು ವೃಂದಾವನದ ಕಡೆಗೆ ಅವನು ಪ್ರಯಾಣವನ್ನ ಬೆಳೆಸ್ತಾನೆ. ಅಂದ್ರೆ ನೋಡಿ, ಈಗ ಆ ವೇಶ್ಯೆ ಈ ಬಿಲ್ವಮಂಗಲ ಠಾಕೂರ್ಗೆ ಗುರುವಾಗ್ತಾಳೆ ಅಲ್ವಾ. ನಾವು ನೋಡಿದೀವಲ್ವಾ ಬಿಲ್ವಮಂಗಲ ಠಾಕೂರ್ ಅವರ ಆ ಶ್ಲೋಕಗಳು, ಆ ಭಜನ ಸ್ತೋತ್ರಗಳೆಲ್ಲ ಎಷ್ಟು ಸುಂದರವಾಗಿದೆ ಅಲ್ವಾ. ಅವರು ಶ್ರೀ ಗೋವಿಂದ ದಾಮೋದರ ಸ್ತೋತ್ರವನ್ನ ಬರೆದಿದ್ದಾರೆ. ಅಗ್ರೇ ಕರುಣಾಂ ಅಥ ಪಾಂಡವಾನಾಂ ದುಶ್ಯಾಸನೇನಾವೃತ ವಸ್ತ್ರ ಕೇಶ ಕೃಷ್ಣಾ ತದಾಕ್ರೋಶತ್ ಅನನ್ಯನಾಥ ಗೋವಿಂದ ದಾಮೋದರ ಮಾಧವೇತಿ. ನೋಡಿ, ಈ ತರ ಅವರು ಶ್ಲೋಕಗಳನ್ನ ಬರೆದಿದ್ದಾರೆ. ತುಂಬಾ ಸುಂದರವಾದ ಶ್ಲೋಕಗಳು. ಅದರಲ್ಲಿ ಗೋಕುಲ ಅಂದ್ರೆ ಗೋಕುಲ ಅಥವಾ ವೃಂದಾವನದ ಆ ಗೋಪಿಕಾಸ್ತ್ರೀಯರನ್ನ ವರ್ಣನೆ ಮಾಡ್ತಾರೆ. ಆ ಗೋಪಿಕಾಸ್ತ್ರೀಯರೆಲ್ಲ ಎಷ್ಟು ಭಗವಂತನ ಭಕ್ತಿನ ಮಾಡ್ತಾರೆ ಅಂತಂದ್ರೆ ಅವರ ವೃತ್ತಿ ಏನಿದೆ, ಅವರು ಹಾಲು ಮೊಸರು
ಬೆಣ್ಣೆ ತುಪ್ಪವನ್ನ ಅವರು ಬೇರೆ ಗ್ರಾಮಗಳಿಗೆ ತಗೊಂಡೋಗಿ ಮಾರ್ಬೇಕಾಗಿರುತ್ತೆ ಅಲ್ವಾ. ಅವ್ರು ಮಾರ್ಬೇಕಾದಾಗ ನೀವು ಬನ್ನಿ ಹಾಲು ಬೆಣ್ಣೆ ತುಪ್ಪವನ್ನ ಕೊಂಡ್ಕೊಳ್ಳಿ ಅಂತ ಅವ್ರು ಹೇಳ್ತಾ ಇಲ್ಲ. ಬನ್ನಿ ಗೋವಿಂದನನ್ನ ಕೊಂಡ್ಕೊಳ್ಳಿ, ದಾಮೋದರನ್ನ ಕೊಂಡ್ಕೊಳ್ಳಿ, ಒಂದು ಸೇರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಅವರು ಹೇಳೋದ್ರ ಬದಲು ಅವರು ಗೋವಿಂದ ಅವನು ಒಂದು ಸೇರಿಗೆ ಇಷ್ಟು ಹಣ, ಮಾಧವ ಒಂದು ಸೇರಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಪ್ರತಿ ಕ್ಷಣನೂ ಅವರೆಲ್ಲದರಲ್ಲೂ ಸಹ ಕೃಷ್ಣನನ್ನ ಅವ್ರು ಕಾಣ್ತಾ ಇರ್ತಾರೆ ಅಲ್ವಾ. ನೋಡಿ, ಅಂತಹ ಗೋಪಿಕೆಯರ ಮನಸ್ಥಿತಿಯನ್ನ ಬಿಲ್ವಮಂಗಲ ಠಾಕೂರ್ ಅವರು ನಮ್ಗೆಲ್ಲ ಅರ್ಥ ಆಗೋ ತರ ಅವರು ವರ್ಣಿಸಿದ್ದಾರೆ. ನೋಡಿ, ಅಂತ ಬಿಲ್ವಮಂಗಲ ಠಾಕೂರ್ ಅವರು ಭಕ್ತಿ ಮಾರ್ಗಕ್ಕೆ ಬರ್ಲಿಕ್ಕೆ ಕಾರಣ ಆ ವೇಶ್ಯೆ. ಅವಳು ಗುರುವಿನ ಸ್ಥಾನವನ್ನ ಅವಳು ಪಡ್ಕೋತಾಳೆ. ವೇಶ್ಯೆಯ ಮಾತಿನಿಂದ ಅವರು ಆಧ್ಯಾತ್ಮ ಸಾಕ್ಷಾತ್ಕಾರದ ಕಡೆಗೆ ತಿರುಗಿದರು. ತರುವಾಯಿ ಆ ಠಾಕೂರರು ಆ ವೇಶ್ಯೆಯನ್ನು ತಮ್ಮ ಆಧ್ಯಾತ್ಮ ಗುರುವೆಂದು ಅಂಗೀಕರಿಸಿದರು. ತಮ್ಮ ಕೃತಿಗಳಲ್ಲಿ ಅನೇಕ ಕಡೆ ತಮಗೆ ಸರಿಯಾದ ಮಾರ್ಗವನ್ನು ತೋರಿದ ಚಿಂತಾಮಣಿಯ ಹೆಸರನ್ನು ಅವರು ವೈಭವೀಕರಿಸುತ್ತಾರೆ. ನೋಡಿ, ಅವರು ಇವಾಗ ನಾವೇನಾದ್ರೂ ತಪ್ಪು ಮಾಡಿದ್ರೆ ನಾವು ಅದನ್ನ ಮುಚ್ಕೊಳ್ಲಿಕ್ಕೆ ಹೋಗ್ತೀವಿ ಅಲ್ವಾ. ನೋಡಿ, ಇಲ್ಲಿ ಬಿಲ್ವಮಂಗಲ ಠಾಕೂರು ನಾನು ವೇಶ್ಯೆಯ ಸಂಪರ್ಕದಲ್ಲಿದ್ದೆ ಅಂತ ಹೇಳ್ಕೊಳ್ಳಿಕ್ಕೆ ಅವರು ನಾಚಿಕೆಯನ್ನ ಪಡ್ತಾ ಇಲ್ಲ, ಅವಮಾನ ಅಂತ ಅವರು ಪರಿಗಣಿಸ್ತಾ ಇಲ್ಲ. ಯಾಕೆಂತಂದ್ರೆ ಅವರು ಬೇರೆಯವರೆಲ್ಲರೂ ಸಹ ನನ್ನ ಈ ಜೀವನದ ನಿದರ್ಶನದಿಂದ ಎಲ್ಲರೂ ಸಹ ಸರಿಯಾದ ಮಾರ್ಗದಲ್ಲಿ ಅವ್ರು ನಡೀಲಿ ಅಂತ ಹೇಳ್ಬಿಟ್ಟು ಅವರು ತಾವು ಮಾಡಿರುವಂತಹ ತಪ್ಪನ್ನ ಎಲ್ಲರಿಗೂ ಸಹ ಅವರು ತಿಳಿಸಿ ಕೊಡ್ತಾ ಇದ್ದಾರೆ ಅಲ್ವಾ. ಇದೇ ತರ ನಾವು ನೋಡಿದೀವಲ್ವಾ, ಶಿವನು ಸಹ ಯಾರು ಮೋಹಿನಿಯ ಹಿಂದೆ ಹೋಗಿರೋದನ್ನ ಅವ್ರು ಅದನ್ನ ಒಪ್ಕೋತಾರೆ ಅಲ್ವಾ. ಅಂದ್ರೆ ಅವ್ರು ಯಾವ ತರ ಅದನ್ನ ಒಪ್ಕೋತಾ ಇದಾರೆ ಅಂತಂದ್ರೆ, ಹೌದು ಶಿವ ವೈರಾಗಿ, ಆದ್ರೆ ನಾನು ಈಗ ಮೋಹಿನಿಯ ಹಿಂದೆ ಹೋಗಿದ್ದೀನಿ ಅಂತಂದ್ರೆ ನೀವ್ ಯೋಚನೆ ಮಾಡಿ, ನನ್ನ ಒಡೆಯ ದೇವೋತ್ತಮ ಪರಮ ಪುರುಷ ಎಷ್ಟು ಸೌಂದರ್ಯವಾಗಿರ್ಬೇಕಂತ ನೀವ್ ಅರ್ಥ ಮಾಡಿ, ಅರ್ಥ ಮಾಡ್ಕೊಳ್ಳಿ, ನನ್ನಂತವನು ಸಹ ಆ ಮೋಹಿನಿಯ ಹಿಂದೆ ಹೋಗಿದ್ದೀನಿ ಅಂತಂದ್ರೆ ಅಂತ ಹೇಳ್ಬಿಟ್ಟು ನೋಡಿ, ಅವಾಗ ಶಿವನು ಸಹ ಬೇಜಾರ್ ಮಾಡ್ಕೊಳೋದಿಲ್ಲ ಅಲ್ವಾ. ಭಗವದ್ಗೀತೆಯಲ್ಲಿ 9:32 ಶ್ರೀಕೃಷ್ಣ ಹೇಳುತ್ತಾನೆ, ಹೇ ಪುತ್ರನೇ, ಕೀಳು ಕುಲದಲ್ಲಿ ಹುಟ್ಟಿದ ಚಂಡಾಲರು, ನಾಸ್ತಿಕರ ಕುಟುಂಬಗಳಲ್ಲಿ ಜನಿಸಿದವರು ಮತ್ತು ವೇಶ್ಯರು ಕೂಡ ಪರಿಶುದ್ಧ ಭಕ್ತಿಯಿಂದ ನನ್ನ ಸೇವೆ ಮಾಡಿದಲ್ಲಿ ಅವರು ಮುಕ್ತಿಯನ್ನ ಪಡೆಯುತ್ತಾರೆ. ಏಕೆಂದರೆ ಭಕ್ತಿ ಮಾರ್ಗದ ಸೇವೆಗೆ ಕೀಳು ಕುಲದಲ್ಲಿ ಜನಿಸಿದ್ದಾಗಲಿ ಕೀಳು ಉದ್ಯೋಗದಲ್ಲಿ ಇರುವುದಾಗಲಿ ಅಡ್ಡಿಯಾಗುವುದಿಲ್ಲ. ಆ ಮಾರ್ಗವನ್ನು ಅನುಸರಿಸಲು ಒಪ್ಪುವ ಪ್ರತಿಯೊಬ್ಬನಿಗೂ ಅದು ತೆರೆದಿರುತ್ತದೆ. ಶ್ರೀಕೃಷ್ಣನ ದರ್ಶನಕ್ಕಾಗಿ ಕಾತರರಾಗಿದ್ದ ದ್ವಾರಕೆಯ ವೇಶ್ಯರೆಲ್ಲರೂ ಅವನ ಪರಿಶುದ್ಧ ಭಕ್ತರು. ಮೇಲಿನ ಭಗವದ್ಗೀತೆಯ ಶ್ಲೋಕದಂತೆ ಅವರೆಲ್ಲರೂ ಮುಕ್ತಿ ಮಾರ್ಗದಲ್ಲಿದ್ದವರು. ಆದ್ದರಿಂದ ಸಮಾಜದಲ್ಲಿ ಆಗಬೇಕಾಗಿರುವ ಒಂದೇ ಒಂದು ಸುಧಾರಣೆ ಎಂದರೆ ಪುರ ಜನರನ್ನ ಶ್ರೀಕೃಷ್ಣನ ಭಕ್ತರನ್ನಾಗಿ ಮಾಡಲು ವ್ಯವಸ್ಥಿತವಾದ ಪ್ರಯತ್ನ. ಅಕಸ್ಮಾತ್ ಅವರು ಬ್ರಾಹ್ಮಣರೇ ಇದ್ರು ಅನ್ಕೊಳ್ಳಿ, ಬ್ರಾಹ್ಮಣರಾಗಿತ್ಕೊಂಡು ಅವರು ಬ್ರಾಹ್ಮಣ ವೃತ್ತಿಯನ್ನ ಮಾಡ್ದಲೆ ಅಲ್ವಾ, ಅವರು ಬ್ರಹ್ಮ ಬಂಧುಗಳಾಗಿದ್ರೆ ಅವರು ಅಂತಹ ಉತ್ತಮ ಕುಲದಲ್ಲಿ ಹುಟ್ಟಿ ಏನು ಪ್ರಯೋಜನ ಇಲ್ಲ ಅಲ್ವಾ. ಅವರು ಭಗವತ್ ಭಕ್ತಿಯಲ್ಲಿ ಅವರು ತವನನ್ನು ತೊಡಗಿಸ್ಕೊಳ್ಳಿಲ್ಲ ಅಂತಂದ್ರೆ ಅಲ್ವಾ. ಆದ್ರೆ ಇಲ್ಲಿ ವೇಶ್ಯರಿದ್ದಾರೆ, ಅವರೆಲ್ಲರೂ ಸಹ ಭಕ್ತಿ ಮಾರ್ಗದಲ್ಲಿ ಇದ್ದಾರೆ. ಅದಕ್ಕೆ ಇಲ್ಲಿ ನಾವ್ ಏನೋ ಒಂದು ಸುಧಾರಣೆಯನ್ನ ಮಾಡೋದು ಬೇಕಾಗಿಲ್ಲ. ನಾವು ನಿಜವಾಗ್ಲೂ ಸುಧಾರಣೆಯನ್ನ ಮಾಡ್ಬೇಕು ಅಂತಂದ್ರೆ ಯಾರು ಭಗವತ್ ಭಕ್ತಿ ಮಾರ್ಗದಲ್ಲಿ ಇಲ್ವೋ ಅವರನ್ನ ನಾವು ಭಗವದ್ ಭಕ್ತಿ ಮಾರ್ಗಕ್ಕೆ ನಾವು ತಗೊಂಡ್ ಬರ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಗ ಸ್ವರ್ಗದ ನಿವಾಸಿಗಳೆಲ್ಲ ಎಲ್ಲ ಉತ್ತಮ ಗುಣಗಳು ತಮ್ಮದೇ ರೀತಿಯಲ್ಲಿ ಅವರಲ್ಲಿ ಮೂಡಿ ಬರುತ್ತದೆ. ನಾವಿವಾಗ ಕೃಷ್ಣನ ಭಕ್ತರನ್ನಾಗಿ ಮಾಡಿದ್ರೆ ಏನಾಗುತ್ತೆ, ಆಗ ನಾವಿವಾಗ ದೇವತೆಗಳ ಗುಣಗಳು ಏನಿದೆಯೋ ಅವೆಲ್ಲನೂ ಸಹ ಭಗವಂತನ ಭಕ್ತರಲ್ಲಿ ಅದು ಬರುತ್ತೆ. ಇದಕ್ಕೆ ಪ್ರತಿಯಾಗಿ ಭಗವದ್ ಭಕ್ತರಲ್ಲದವರಿಗೆ ಅವರು ಎಷ್ಟೇ ಸಿರಿವಂತರಾಗಿದ್ದರೂ ಸರಿಯಾದ ಅರ್ಹತೆ ಇರುವುದಿಲ್ಲ. ವ್ಯತ್ಯಾಸವೇನೆಂದರೆ ಭಗವದ್ ಭಕ್ತರು ಮುಕ್ತಿ ಮಾರ್ಗದಲ್ಲಿ ಇರುತ್ತಾರೆ, ಭಕ್ತರಲ್ಲದವರು ಇನ್ನೂ ಹೆಚ್ಚು ಲೌಕಿಕ ಬಂಧನಗಳಲ್ಲಿ ಸಿಲುಕುತ್ತಾರೆ. ಜನರು ವಿದ್ಯಾವಂತರಾಗಿ ಮುಕ್ತಿ ಮಾರ್ಗದಲ್ಲಿ ಮುಂದುವರೆದಿದ್ದಾರೆಯೇ ಎಂಬುದು ನಾಗರಿಕತೆಯ ಪ್ರಗತಿಯ ಓರೆಗಲ್ಲು. ಈಗ ಅಲ್ವಾ, ಈ ಕಲಿಯುಗದಲ್ಲಿ ಇವಾಗ ಇರೋ ಸ್ಥಿತಿ ಆತರನೇ. ನಮ್ಮನ್ನು ತುಂಬಾ ಮುಂದುವರೆದಿದ್ದೀವಿ, ನಾವೆಲ್ಲರೂ ಆರ್ಯರು, ನಾವೆಲ್ಲರೂ ನಾಗರಿಕರು ಅಂತ ನಾವು ಯೋಚನೆ ಮಾಡ್ತೀವಿ. ಆದ್ರೆ ನಮ್ಮ ಶಾಸ್ತ್ರಗಳ ಪ್ರಕಾರ ನಾವು ನೋಡಿ ನಮ್ಮನ್ನ ಸುಧಾರಣೆ ಮಾಡುವಂತ ಒಂದು ಸ್ಥಿತಿಗೆ ನಾವು ತಂದ್ಕೊಂಡಿದೀವಿ ಅಲ್ವಾ. ನಾವು ಬರೇ ನಮ್ಮ ಇಂದ್ರಿಯ ಸುಖಕ್ಕೋಸ್ಕರವೇ ನಾವು ಕೆಲಸವನ್ನ ನಾವು ಮಾಡ್ತಾ ಇದೀವಿ, ನಮ್ಮ ಆಯಸ್ಸನ್ನ ನಾವು ಉಪಯೋಗಿಸ್ತಾ ಇದೀವಿ. ಆದ್ರೆ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಯಾರಿರ್ತಾರೋ ಅವ್ರು ಮಾತ್ರನೇ ಅವರು ಮುಂದುವರೆದಿದ್ದಾರೆ. ಆರ್ಯರು, ನಾಗರಿಕರು ಅಂದ್ರೆ ಅವ್ರು ನಿಜವಾದ ನಾಗರಿಕರು. ಈ ಮನುಷ್ಯ ಜನ್ಮವನ್ನ ಅವರು ಉದ್ಧಾರ ಮಾಡ್ಕೊತಾ ಇದಾರೆ ಭಕ್ತಿ ಮಾರ್ಗವನ್ನ ಅನುಸರಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈಗ ಯಾರೆಲ್ಲ ಬರ್ತಾ ಇದ್ರೆ ನಾವು ನೋಡಿದ್ವಿಯಲ್ಲ, ಈಗ ವೇಶ್ಯರು ಬಂದಿದ್ದಾರೆ, ವೇಶ್ಯರನ್ನ ಬಿಟ್ಟು ಮತ್ಯಾರಾದ್ರೂ ಬಂದಿದಾರ ಇಲ್ಲಿ ಭಗವಂತನನ್ನ ನೋಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ವರ್ಣನೆಯನ್ನ ಮಾಡ್ತಾ ಇದಾರೆ. ಭಗವಂತನನ್ನ ನೋಡ್ಲಿಕ್ಕೆ ನಟ ನರ್ತಕ ಗಂಧರ್ವಾಹ ಸೂತಮಾಘಾದ ವಂದಿನಃ ಗಾಯಂತಿ ಚೋತ್ತಮ ಶ್ಲೋಕ ಚರಿತಾನ್ಯಾದ್ಭುತಾನಿ ಚ. ನಟ ವಿಶಾರದರು, ಕಲೆಗಾರರು, ನರ್ತಕರು, ಸಂಗೀತಕಾರರು, ಇತಿಹಾಸಕಾರರು, ವಂಶ ವೃಕ್ಷ ಲೇಖಕರು, ವಿದ್ವತ್ ಪ್ರವಚನಕಾರರು ಶ್ರೀಕೃಷ್ಣನ ಅತಿ ಮಾನುಷ ಲೀಲೆಗಳಿಂದ ಸ್ಫೂರ್ತಿ ಹೊಂದಿ ತಮ್ಮ ತಮ್ಮ ಕಾಣಿಕೆಗಳನ್ನ ಅರ್ಪಿಸುತ್ತಾ ಸಾಗಿದ್ದರು ಅಲ್ವಾ. ನೋಡಿ, ಇಲ್ಲಿ ಎಲ್ಲರನ್ನೂ ಸಹ ಬಂದಿದ್ದಾರೆ, ಪ್ರತಿಯೊಬ್ರು ಬಂದಿದ್ದಾರೆ ಅಲ್ವಾ. ಇಲ್ಲಿ ನರ್ತಕರು, ಸಂಗೀತಗಾರರು, ಇತಿಹಾಸಕಾರರು, ಕಲೆಗಾರರು, ನಟ ವಿಶಾರದರು, ವಂಶವೃಕ್ಷ ಲೇಖಕರು, ವಿದ್ವತ್ ಪ್ರವಚನಕಾರರು, ಇವರೆಲ್ಲರನ್ನೂ ಸಹ ಭಗವಂತನ ಆ ಅತಿ ಮಾನುಷ ಲೀಲೆಗಳಿಂದ ಅವರು ಸ್ಫೂರ್ತಿ ಹೊಂದಿದ್ದಾರೆ.
ಪೂರ್ತಿ ಹೊಂದಿ ತಮ್ಮ ತಮ್ಮ ಕಾಣಿಗಳನ್ನ ಅರ್ಪಿಸ್ತಾ ಇದಾರೆ. ಹೇಗೆ ಅರ್ಪಿಸ್ತಾ ಇದಾರೆ? ಇವಾಗ ನಾಟ್ಯಗಾರರಾದ್ರೆ ಅವರು ನಾಟ್ಯವನ್ನ ಮಾರಿ ತೋರಿಸ್ತಾ ಇದ್ದಾರೆ. ಸಂಗೀತಗಾರರಾದ್ರೆ ಆ ಭಗವಂತನ ಆ ಲೀಲೆಗಳನ್ನ ಅವರು ಹಾಡಿನ ಮೂಲಕ ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಇತಿಹಾಸಕಾರರು ಅವರು ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತನ ಲೀಲೆಗಳನ್ನ ಅವರು ತಮ್ಮ ಮಾತುಗಳಿಂದ ವರ್ಣಿಸ್ತಾ ಇದ್ದಾರೆ. ಆ ವಂಶವೃಕ್ಷ ಲೇಖಕರು ಅಂದ್ರೆ ಆ ವಂಶವೃಕ್ಷ ಲೇಖಕರು ಅಂದ್ರೆ ಅವ್ರಿಗೆ ಆ ಇಡೀ ವಂಶವೃಕ್ಷವೇ ಗೊತ್ತು. ಅವ್ರನ್ನು ಸಹ ಇಲ್ಲಿ ಭಗವಂತನ ಆ ಅತಿಮಾನುಷ ಲೀಲೆಗಳನ್ನ ವರ್ಣಿಸ್ತಾ ಇದ್ದಾರೆ. ನಾವು ನೋಡಿದ್ವಿ ಅಲ್ವಾ ಆ ಕುಂತಿ ಮಾತೆಯ ಆ ಚಾಪ್ಟರ್ ಸಹ ಪರೀಕ್ಷಿತ ಮಹಾರಾಜನ ರಕ್ಷಣೆ ಮತ್ತೆ ಕುಂತಿ ಸ್ತುತಿ ಅದ್ರಲ್ಲೂ ಸಹ ನಾವು ಕೃಷ್ಣನನ್ನ ಸೂತ ಗೋಸ್ವಾಮಿಗಳು ಹೇಳ್ತಾರೆ ಅಲ್ವಾ. ಭಗವಂತ ಅವರು ಅವ್ರನ್ನ ನಾವು ವರ್ಣಿಸ್ಲಿಕ್ಕೆ ನಾವು ಸಾಧ್ಯ ಇಲ್ಲ. ಅವರು ಆ ವರ್ಡ್ ಏನ್ ಹೇಳ್ತಾರೆ ಅವರು? ಸಾ ಕೃಷ್ಣನ ಅದ್ಭುತ ಕರ್ಮಣ ಅಂತ ಹೇಳ್ತಾರೆ ಅಲ್ವಾ. ಕೃಷ್ಣನ ಕರ್ಮಗಳು ಸಾಮಾನ್ಯವಾದದ್ದಲ್ಲ. ಕೃಷ್ಣೇನ ಅದ್ಭುತ ಕರ್ಮಣ, ಅವರು ಅಂತಹ ಅದ್ಭುತ ಕರ್ಮಗಳನ್ನ ಮಾಡ್ತಾರೆ. ಅದನ್ನ ಇವರೆಲ್ಲ ನೋಡಿ ವರ್ಣಿಸ್ತಾ ಇದ್ದಾರೆ. ತಮ್ಮ ತಮ್ಮ ವೃತ್ತಿಯ ಮೂಲಕ ಅವರು ವರ್ಣಿಸ್ತಾ ಇದ್ದಾರೆ. ಅದೇ ಅವರ ಕಾಣಿಕೆ. ಈಗ ಇದಕ್ಕಿಂತ ಮುಂಚೆ ಬಂದಿರೋ ಪುರವಾಸಿಗಳೆಲ್ಲ ಅವ್ರವ್ರು ಮಾಡಿರೋ ವೃತ್ತಿಯಲ್ಲಿರುವಂತಹ ಕಾಣಿಕೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಅವ್ರೇನಾದ್ರು ಅಕಸ್ಮಾತ್ ವ್ಯಾಪಾರಸ್ಥರಾಗಿದ್ರೆ ಅವರು ಒಂದು ಬಟ್ಟೆಯನ್ನೋ ಅಥವಾ ಒಡವೆ ವಸ್ತ್ರಗಳನ್ನ, ಅಥವಾ ಅವರು ಗಂಧ ವ್ಯಾಪಾರಿಗಳಿದ್ರೆ ಗಂಧವನ್ನ, ಚಂದನಗಳನ್ನ, ಆತರ ಭಗವಂತನ ಹೂವಿನ ವ್ಯಾಪಾರಿಗಳಾದ್ರೆ ಹೂವನ್ನ ಅರ್ಪಿಸಿದ್ರು. ಈಗ ಇಲ್ಲಿ ಈ ತರ ವೃತ್ತಿ ಮಾಡೋರೆಲ್ಲರೂ ಸಹ ಆ ಭಗವಂತನ ಲೀಲೆಗಳನ್ನ ಅವರು ಹೇಳ್ತಾ ವರ್ಣನೆ ಮಾಡ್ತಾ ತಮ್ಮ ವೃತ್ತಿಯ ಮೂಲಕ ಅವರು ಕಾಣಿಕೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದವರಿಗೆ ಜಯವಾಗಲಿ. 5,000 ವರ್ಷಗಳ ಹಿಂದೆ ಕೂಡ ಸಮಾಜಕ್ಕೆ ನಾಟಕಕಾರರ, ಕಲಾವಿದರ, ನರ್ತಕರ, ಸಂಗೀತಗಾರರ, ಇತಿಹಾಸಕಾರರ, ವಂಶವೃಕ್ಷ ಲೇಖಕರ, ಸಾರ್ವಜನಿಕ ಭಾಷಣಕಾರರ ಸೇವೆಯ ಅವಶ್ಯಕತೆ ಇತ್ತು. ನರ್ತಕರು, ಸಂಗೀತಕಾರರು, ನಾಟಕ ಕಲಾವಿದರು ಶೂದ್ರ ಸಮಾಜಕ್ಕೆ ಸೇರಿದವರಾಗಿದ್ರು. ನೋಡಿ, ಮೊದ್ಲೆಲ್ಲ ಹಾಡು ಕಲ್ತ್ಕೊಂಡಕ್ಕೆ ಹೋಗ್ತೀವಿ ಅಥವಾ ನೃತ್ಯ ಮಾಡ್ಲಿಕ್ಕೆ ಹೋಗ್ತೀವಿ ಅಂತಂದ್ರೆ ಅದೆಲ್ಲನೂ ಸಹ ಶೂದ್ರ ಶೂದ್ರ ಗುಣದವರ ವೃತ್ತಿ ಆಗಿತ್ತು ಅಲ್ವಾ. ಈಗ ನಮ್ಗೆ ಅದು ತುಂಬಾ ನಾವು ಉನ್ನತವಾದ ಸ್ಥಾನವನ್ನ ನಾವು ಕೊಡ್ತಾ ಇದೀವಿ. ಆದ್ರೆ ಮೊದ್ಲು ವೇದ ಕಾಲಗಳಲ್ಲಿ ಸಂಗೀತಕಾರರು, ನರ್ತಕರು, ನಾಟಕ ಕಲಾವಿದರು ಅಂತಂದ್ರೆ ಅವರು ಶೂದ್ರ ಸಮಾಜಕ್ಕೆ ಸೇರಿದವರಾಗಿದ್ರು ಅಂತ ಹೇಳ್ತಾ ಇದ್ದಾರೆ. ಅದೇ ಇಲ್ಲಿ ಇತಿಹಾಸ ವಿದ್ವಾಂಸರು, ವಂಶವೃಕ್ಷ ಲೇಖಕರು, ಸಾರ್ವಜನಿಕ ಭಾಷಣಕಾರರು ಇವರನ್ನ ಬ್ರಾಹ್ಮಣ ಸಮಾಜದಿಂದ ಬಂದವರಾಗಿದ್ರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅವರೆಲ್ಲ ವಿಶಿಷ್ಟ ಜಾತಿಗೆ ಸೇರಿದವರಾಗಿದ್ದು ಅವರವರ ಕುಟುಂಬಗಳಲ್ಲಿ ತರಬೇತಿ ಪಡೆಯುತ್ತಿದ್ರು. ಅವರು ಅವರವರ ಕುಟುಂಬದಲ್ಲೇ ತರಬೇತಿ ಪಡಿತಾ ಇದ್ರು. ಇವಾಗ ತಂದೆ ಏನಾದ್ರೂ ಸಹ ಸಂಗೀತಗಾರರಾಗಿದ್ರೆ ಅವರ ಮಗನಿಗೆ ಆ ಸಂಗೀತವನ್ನ ಕಲಿಸಿಕೊಡ್ತಾ ಇದ್ರು ಅಲ್ವಾ. ಅಕಸ್ಮಾತ್ ಏನಾದ್ರು ತಂದೆ ಏನಾದ್ರೂ ವಿದ್ವಾಂಸ ಆಗಿದ್ರೆ ಅವರು ತಮ್ಮ ಮಗನಿಗೆ ಆ ವಿದ್ಯೆಯನ್ನ ಕಲಿಸಿಕೊಡ್ತಾ ಇದ್ರು. ಈ ತರ ಅದು ವೃತ್ತಿಯಲ್ಲಿ ಅವರ ಕುಟುಂಬದಲ್ಲಿ ಬರ್ತಾ ಇತ್ತು ಆ ತರಬೇತಿ ಅನ್ನೋದು. ಅಂತಹ ನಾಟಕಕಾರರು, ನರ್ತಕರು, ಸಂಗೀತಗಾರರು, ಇತಿಹಾಸಕಾರರು, ವಂಶವೃಕ್ಷ ಲೇಖಕರು ಮತ್ತು ಸಾರ್ವಜನಿಕ ಭಾಷಣಕಾರರು ನಾನಾ ಯುಗಗಳಲ್ಲಿ ಭಗವಂತನ ಅತಿ ಮಾನುಷ ಲೀಲೆಗಳನ್ನ ವರ್ಣಿಸುತ್ತಿದ್ದರು. ನಮ್ಗೆ ತುಂಬಾ ಮುಖ್ಯವಾದ ವಿಷಯವನ್ನ ಹೇಳ್ತಾ ಇದ್ದಾರೆ. ಈಗಿನ ಕಾಲದಲ್ಲೂ ಸಹ ಇವರೆಲ್ಲ ಇದ್ದಾರೆ. ಆದ್ರೆ ಅವರೆಲ್ಲ ಏನ್ ಮಾಡ್ತಾ ಇದಾರೆ? ಅವರು ಈ ವೃತ್ತಿಯನ್ನ ತಮ್ಮ ಹೊಟ್ಟೆನ ತುಂಬಿಸ್ಕೊಳ್ಲಿಕ್ಕೆ ಅವರು ಉಪಯೋಗಿಸ್ತಾ ಇದಾರೆ. ಆದ್ರೆ ಆ ಸಮಯದಲ್ಲಿ ಈ ವೃತ್ತಿ ಮಾಡೋರೆಲ್ಲರನ್ನೂ ಸಹ ಭಗವಂತನ ಆ ಅತಿ ಮಾನುಷ ಲೀಲೆಗಳನ್ನ ಅವರು ವರ್ಣಿಸ್ತಾ ಇದ್ರು. ಅದಕ್ಕೋಸ್ಕರ ಅವರು ತಮ್ಮ ಕಲೆಯನ್ನ ಅವರು ಉಪಯೋಗಿಸ್ತಾ ಇದ್ರು. ಮತ್ತೆ ಇಲ್ಲಿ ಇನ್ನ ಒಂದ್ ಏನನ್ನ ಹೇಳ್ತಿದಾರೆ ಅಂತಂದ್ರೆ ಇವರೆಲ್ಲರನ್ನೂ ಸಹ ಭಗವಂತನ ಲೀಲೆಗಳನ್ನ ವರ್ಣಿಸ್ತಾ ಇದ್ರಲ್ಲ, ಅದನ್ನು ಸಹ ಆ ಕಾಲಾನುಕ್ರಮದಲ್ಲಿ ಹೇಗೆ ನಡೀತಾ ಇತ್ತೋ ಅದೇ ರೀತಿ ಕಾಲಾನುಕ್ರಮದಲ್ಲಿ ಇರ್ತಾ ಇರ್ಲಿಲ್ಲ. ಯಾಕೆ ಅಂತಂದ್ರೆ ಈ ಭಗವಂತ ಮಾಡಿರೋ ಲೀಲೆಗಳನ್ನು ಸಹ ಹಲವಾರು ಯುಗಗಳಲ್ಲಿ, ಹಲವಾರು ಗ್ರಹಗಳಲ್ಲಿ ನಡೆದಿರೋದನ್ನ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಅದು ಸರಿಯಾಗಿ ಇದಾದ್ಮೇಲೆ ಇದೇ ನಡೆದಿದೆ ಅಂತ ಕರಾರುವಕ್ಕಾಗಿ ಅವ್ರು ಹೇಳಿಕ್ಕೆ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರನೇ ಇದನ್ನ ಬೇರೆಯವರು ಯಾರು ಆ ಬುದ್ಧಿಜೀವಿಗಳು ಅಂತ ನಾವ್ ಏನ್ ಹೇಳಿದ್ವಿ, ನಾವು ಬ್ರಿಟಿಷರು, ಅವರೆಲ್ಲರೂ ಸಹ ಈ ಭಗವಂತನ ಕಾರ್ಯಗಳನ್ನ ನೋಡಿದಾಗ ಅವ್ರಿಗೆ ಅನ್ನಿಸ್ತು ಇದೆಲ್ಲನೂ ಸಹ ಕಾಲ್ಪನಿಕ, ಮೈಥಾಲಜಿ, ಮಿತ್ ಅಂತ ಹೇಳ್ಬಿಟ್ಟು ಅದಕ್ಕೆ ಅವರ ಆ ಹೆಸರನ್ನ ಕೊಟ್ಟಿದ್ದು ಅಂತ ಹೇಳಿ ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ. ಸಾಮಾನ್ಯ ಕಾರ್ಯಚಟುವಟಿಕೆ ಇವರೆಲ್ಲ ಹೇಳ್ತಾ ಇದ್ದಿದ್ದು ನಾನಾ ಯುಗಗಳಲ್ಲಿ ಭಗವಂತನ ಅತಿಮಾನುಷ ಲೀಲೆಗಳನ್ನ ವರ್ಣಿಸುತ್ತಿದ್ದರು. ಸಾಮಾನ್ಯ ಕಾರ್ಯಚಟುವಟಿಕೆಗಳನ್ನೆಲ್ಲ ನೋಡಿ ಅವರು ಕೃಷ್ಣ ಕಥೆಯನ್ನ ವರ್ಣಿಸ್ತಿದ್ರೆ ಹೊರತು ಗ್ರಾಮ್ಯ ಕಥೆಯನ್ನ ಅವರು ವರ್ಣಿಸ್ತಾ ಇರ್ಲಿಲ್ಲ. ಅವು ಕಾಲಾನುಕ್ರಮದಲ್ಲಿ ಇರುತ್ತಿರಲಿಲ್ಲ. ನೋಡಿ, ಕಾಲಾನುಕ್ರಮದಲ್ಲಿ ಇರ್ತಿರ್ಲಿಲ್ಲ. ಮೊದ್ಲು ಕೃಷ್ಣ ಹುಡ್ತಾರೆ, ಅದಾದ್ಮೇಲೆ ಅವರು ಹೇಗೆ ಬೆಳಿತಾರೆ, ಅದಾದ್ಮೇಲೆ ಅವ್ರು ಹೇಗೆ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದೆಲ್ಲ ಕಾಲಾನುಕ್ರಮದಲ್ಲಿ ಇರ್ತಾ ಇರ್ಲಿಲ್ಲ. ಅವರು ಒಂದೊಂದು ಸಮಯಕ್ಕೆ ಅವರು ಒಂದೊಂದನ್ನ ಅವರು ವರ್ಣಿಸ್ತಾ ಇದ್ರು. ಯಾಕೆ ಅಂತಂತಂದ್ರೆ ಎಲ್ಲ ಪುರಾಣಗಳು ಬೇರೆ ಬೇರೆ ಯುಗಗಳಲ್ಲಿ, ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ಗ್ರಹಗಳಲ್ಲಿ ಭಗವಂತನಿಗೆ ಸಂಬಂಧಪಟ್ಟಂತೆ ಏನು ನಡೆಯುತ್ತೆಂಬುದನ್ನ ವರ್ಣಿಸಿರುವ ಚಾರಿತ್ರಿಕ ವಿಷಯಗಳು. ಆದುದರಿಂದ ಅವುಗಳು ಕಾಲಾನುಕ್ರಮದಲ್ಲಿ ಇಲ್ಲ. ಹೀಗಾಗಿ ಆಧುನಿಕ ಇತಿಹಾಸಕಾರನಿಗೆ ಒಂದು ಅನುಕ್ರಮದ ಸರಣಿಯನ್ನ ಹಿಡಿದು ಮುಂದುವರಿಯುವುದು ಸಾಧ್ಯವಿಲ್ಲ. ಅದಕ್ಕೆ ಈ ಕಾಲದ ಇತಿಹಾಸಕಾರರಿಗೆ ಇದೆಲ್ಲ ಏನೋ ಒಂದು ಸರಿಯಾಗಿಲ್ಲ, ಎಲ್ಲ ಜಂಬಲ್ಡಪ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ನಮಗ್ ಗೊತ್ತಿರೋ ಹಾಗೇನೆ ಬ್ರಹ್ಮನ ಒಂದು ದಿನ ಅಂತಂದ್ರೆ
ಈ ದಿವ್ಯ ಯುಗ ಏನಿದೆ, ಈ 4 ಯುಗಗಳು 1000 ಬಾರಿ ಆಗ್ಬೇಕು. ಅದು ಬ್ರಹ್ಮನ ಒಂದು ಹಗಲು, ಅಷ್ಟೇ ಅವಧಿ ಬ್ರಹ್ಮನ ರಾತ್ರಿ ಅಂತೀವಿ. ಆ ಸಮಯದಲ್ಲಿ ಎಷ್ಟೆಲ್ಲಾ ಘಟನೆಗಳು ನಡೆದು ಹೋಗಿರುತ್ತೆ ಅಲ್ವಾ. ನಮ್ಗೆ ಈಗ ಹಿಂದಿನ ದಿನ ಬೇಡ, ಈಗ ಈ 1 ಗಂಟೆಯಲ್ಲೇನೆ, ಈಗ ಅರ್ಧ ಗಂಟೆ ಮುಂಚೆ ಏನೆಲ್ಲ ನಡೀತು ಅನ್ನೋದನ್ನ ನೀವು ಕಾಲಾನುಕ್ರಮದಲ್ಲಿ ಸರಿಯಾಗಿ ಹೇಳಿ ಅಂತಂದ್ರೆ ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ ಅಲ್ವಾ. ಕಾಲಾನುಕ್ರಮದಲ್ಲಿ ನಾವು ಹೇಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಮ್ಗೆ ಅಂತಹ ಒಂದು ಜ್ಞಾಪಕ ಶಕ್ತಿ ಇಲ್ಲ. ಅದಕ್ಕೆ ಇದನ್ನ ಇತಿಹಾಸಕಾರರು ಏನಂತ ಹೇಳ್ತಾರೆ, ಇದನ್ನ ಮೈಥಾಲಜಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ದರಿಂದ ಅವುಗಳು ಕಾಲಾನುಕ್ರಮದಲ್ಲಿ ಇಲ್ಲ. ಹೀಗಾಗಿ ಆಧುನಿಕ ಇತಿಹಾಸಕಾರನಿಗೆ ಒಂದು ಅನುಕ್ರಮದ ಸರಣಿಯನ್ನು ಹಿಡಿದು ಮುಂದುವರಿಯುವುದು ಸಾಧ್ಯವಿಲ್ಲ. ಆದ್ದರಿಂದ ಅವರು ಪುರಾಣಗಳನ್ನೆಲ್ಲ ಕಾಲ್ಪನಿಕ ಕಥೆಗಳು ಮಾತ್ರ ಎಂದು ಅನಧಿಕೃತವಾದ ಹೇಳಿಕೆಗಳನ್ನ ನೀಡುತ್ತಾರೆ. ಭಾರತದಲ್ಲಿ 100 ವರ್ಷಗಳ ಹಿಂದೆ ಕೂಡ ಎಲ್ಲಾ ನಾಟಕಗಳು ಭಗವಂತನ ಅತಿಮಾನುಷ ಲೀಲೆಗಳನ್ನ ಕುರಿತವುಗಳಾಗಿದ್ದವು. ಜನಸಾಮಾನ್ಯರಿಗೆ ಅಂತಹ ನಾಟಕಗಳಿಂದ ಮನರಂಜನೆ ದೊರೆಯುತ್ತಿತ್ತು. ಯಾತ್ರಾ ತಂಡದವರು ಭಗವಂತನ ಅತಿಮಾನುಷ ಚಟುವಟಿಕೆಗಳಿಂದ ಕೂಡಿದ ನಾಟಕಗಳನ್ನ ಅದ್ಭುತವಾಗಿ ಅಭಿನಯಿಸುತ್ತಿದ್ದರು. ಹೀಗಾಗಿ ಯಾವ ವಿದ್ಯಾರ್ಥಿಯೂ ಇಲ್ಲದ ಅನಕ್ಷರಸ್ಥ ಬೇಸಾಯಗಾರನು ಕೂಡ ವೇದ ಸಾಹಿತ್ಯ ಜ್ಞಾನದಲ್ಲಿ ಭಾಗಿಯಾಗುತ್ತಿದ್ದನು ಅಲ್ವಾ. ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ಇವಾಗ ನಾವ್ ಏನ್ ತಿಳ್ಕೊಂಡಿದೀವಿ, 15.15 ಭಗವದ್ಗೀತೆ ಶ್ಲೋಕದಲ್ಲಿ ಈ ವೇದಗಳ ಕರ್ತೃನು ನಾನೇ, ವೇದಗಳನ್ನ ಅರ್ಥ ಮಾಡ್ಕೊಂಡ್ರು ನಾನೇ, ವೇದಗಳಿಂದ ತಿಳಿಯಬೇಕಾದವನು ನನ್ನನ್ನೇ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವು ಭಗವಂತನ ತಿಳ್ಕೊಂಡ್ರೆ ನಾವು ವೇದಗಳನ್ನ ತಿಳ್ಕೊಂಡಿದೀವಿ ಅಂತ ಅರ್ಥ ಅಲ್ವಾ. ನೋಡಿ ಈಗ ಇವರೆಲ್ಲರೂ ಸಹ ಅನಕ್ಷರಸ್ಥರು, ಆದ್ರೆ ಅವರು ತಮ್ಮ ಏನು ಕುಟುಂಬದಲ್ಲೇನೆ ಅವರು ತರಬೇತಿಯನ್ನ ಪಡೆದಿರ್ತಾರೆ. ಭಗವಂತನ ಲೀಲೆಗಳ ಬಗ್ಗೆ ಅವರು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಅವರು ವೇದಗಳನ್ನ ಓದೋದೇನೋ ಬೇಕಾಗಿರ್ಲಿಲ್ಲ. ನೋಡಿ ಈ ತರ ಅವರು ನಾಟಕಗಳನ್ನ ಮಾಡೋದ್ರ ಮೂಲಕ ಅಥವಾ ಈ ತರ ಸಂಗೀತವನ್ನ ಅವರವರ ವೃತ್ತಿ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಮಾಡೋದ್ರ ಮೂಲಕ ಅವ್ರು ಇವಾಗ ವೇದ ಸಾಹಿತ್ಯ ಜ್ಞಾನದಲ್ಲಿ ಭಾಗಿಯಾಗ್ತಾ ಇರ್ತಾರೆ. ಆದುದರಿಂದ ನಾಟಕಗಳಲ್ಲಿ ಪಾತ್ರ ವಹಿಸುವ ಪರಿಣಿತ ನಟರು, ನರ್ತಕರು, ಸಂಗೀತಗಾರರು, ಭಾಷಣಕಾರರು ಸಾಮಾನ್ಯ ಜನರ ಆಧ್ಯಾತ್ಮಿಕ ಜ್ಞಾನೋದಯಕ್ಕೆ ಅವಶ್ಯಕ. ನೋಡಿ ಅವರು ತಮ್ಮ ಅಭಿನಯದ ಮೂಲಕ, ಅವರ ತಮ್ಮ ವೃತ್ತಿಯ ಮೂಲಕ, ತಮ್ಮ ಕಲೆಯ ಮೂಲಕ ಅವರು ಸಾಮಾನ್ಯ ಜನರನ್ನು ಸಹ ಆಧ್ಯಾತ್ಮಿಕದ ಜ್ಞಾನೋದಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು ಅಲ್ವಾ. ಯಾಕಂದ್ರೆ ನಮ್ಗೆ ನಾಟಕವನ್ನು ನೋಡೋದಂದ್ರೆ ನಮ್ಗೆ ತುಂಬಾ ಇಷ್ಟ, ನಮ್ಗೆ ಅದು ಸಂತೋಷವನ್ನು ಕೊಡುತ್ತೆ, ನಮ್ಗೆ ಅದು ಬೇಗ ಅರ್ಥ ಆಗುತ್ತೆ. ನೋಡಿ ಈ ತರ ಅವರು ಭಗವಂತನ ಬಗ್ಗೆ ಅವರು ಅರಿವನ್ನ ಮೂಡಿಸ್ತಾ ಇದ್ರು ಹಿಂದಿನ ಕಾಲದಲ್ಲಿ. ವಂಶವೃಕ್ಷ ಲೇಖಕರು ವಿಶಿಷ್ಟ ಕುಟುಂಬದ ವಂಶಜರ ಸಂಪೂರ್ಣ ಚರಿತ್ರೆಯನ್ನ ಕೊಡುತ್ತಿದ್ದರು. ಇಂದಿಗೂ ಕೂಡ ಭಾರತದ ಯಾತ್ರಾ ಸ್ಥಳಗಳಲ್ಲಿ ಮಾರ್ಗದರ್ಶಕರು ಹೊಸ ಸಂದರ್ಶಕರಿಗೆ ಸಂಪೂರ್ಣ ವಂಶವೃಕ್ಷದ ವರ್ಣನೆ ನೀಡುತ್ತಾರೆ. ಈ ಅದ್ಭುತ ಕಾರ್ಯವು ಕೆಲವು ವೇಳೆ ಆ ಬಗೆಯ ಮುಖ್ಯ ವಿಷಯಗಳನ್ನ ತಿಳಿದುಕೊಳ್ಳಲು ಹೆಚ್ಚು ಪ್ರವಾಸಿಗಳನ್ನ ಆಕರ್ಷಿಸುತ್ತದೆ ಅಲ್ವಾ. ನಮ್ಗೆ ನಮ್ಮ ಶಾಸ್ತ್ರದಲ್ಲಿ ಭಾಗವತವನ್ನು ನಾವು ಮುಂದೆ ತಿಳ್ಕೊತೀವಿ. ನಾವ್ ಯಾವ್ದಾದ್ರು ಒಂದು ಯಾತ್ರಾ ಸ್ಥಳಕ್ಕೆ ಹೋದಾಗ ಸುಮ್ನೆ ಹೋಗಿ ಅಲ್ಲಿ ಯಾವ್ದೋ ಒಂದು ಪವಿತ್ರ ಜಲ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಮುಳುಗಿ ಬಂದ್ರೆ ಅದು ಕಾಗೆಗಳ ತೀರ್ಥಕ್ಷೇತ್ರ ಅಂತ ಕರೀತಾರೆ. ನಾವಲ್ಲಿ ಹೋಗಿ ಯಾವ್ದೇ ಒಂದು ಯಾತ್ರಾ ಸ್ಥಳಕ್ಕೆ ಹೋಗಿ ನಾವ್ ಏನನ್ನ ಮಾಡ್ಬೇಕು, ನಾವು ಆ ಯಾತ್ರಾ ಸ್ಥಳದ ಮಹಿಮೆಯನ್ನ ನಾವು ತಿಳ್ಕೊಬೇಕು. ಅಲ್ಲಿ ಭಗವಂತ ಏನು ಲೀಲೆಗಳನ್ನ ಮಾಡಿದ್ರೆ ಅನ್ನೋದನ್ನ ನಾವು ಅಲ್ಲಿರುವಂತಹ ಶುದ್ಧ ಭಕ್ತರ ಬಾಯಿಂದ ಮೂಲಕ ನಾವು ತಿಳ್ಕೊಂಡಾಗ ನಾವು ಮಾಡಿರುವ ಯಾತ್ರೆಗೆ ಅದು ಫಲವನ್ನ ಕೊಡುತ್ತೆ, ಅದು ಯಶಸ್ವಿಯಾಗಿ ಪರಿಗಣಿಸಲ್ಪಡುತ್ತೆ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಭಗವಾನ್ಸ್ತತ್ರ ಬಂಧೂನಾಂ ಪುರಾಣಾಂ ಅನುವರ್ತಿನಾಂ ಯಥಾ ವಿದ್ಯುಪಸಂಗಮ್ಯ ಸರ್ವೇಷಾಂ ಮಾನ ಮಾಧದೆ. ತನ್ನನ್ನು ಸ್ವಾಗತಿಸಲು ಬಂದ ಸ್ನೇಹಿತರು, ಬಂಧುಗಳು, ಪುರಜನರು ಮತ್ತು ಇತರರೆಲ್ಲರ ಬಳಿಗೆ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನು ಬಂದು ಅವರಲ್ಲಿ ಪ್ರತಿಯೊಬ್ಬರಿಗೂ ಯಥೋಚಿತವಾದ ಗೌರವ ಆದರಗಳನ್ನ ತೋರಿದನು. ನೋಡಿ ಇವಾಗ ಕೃಷ್ಣನನ್ನು ನೋಡ್ಲಿಕ್ಕೆ ಯಾರೆಲ್ಲ ಬಂದ್ರು, ಪುರಜನರು ಬಂದ್ರು, ಅವರು ಬಂಧು ಬಾಂಧವರು ಬಂದ್ರು, ವೇಶ್ಯರು ಬಂದ್ರು, ಮತ್ತೆ ಈ ತರ ಕಲಾವಿದರೆಲ್ಲರನ್ನೂ ಸಹ ಬರ್ತಾ ಇದ್ದಾರೆ. ನೋಡಿ ಇವಾಗ ಕೃಷ್ಣ ಅವ್ರನ್ನ ಹೇಗೆ ಅವರು ಅವರಿಗೆ ಗೌರವವನ್ನ ಕೊಡ್ತಾರೆ, ಪ್ರತಿಯಾಗಿ ಗೌರವ ಆಧಾರಗಳನ್ನ ಅಂದ್ರೆ ಯಥೋಚಿತವಾಗಿ ಅಲ್ವಾ. ಅವರವರ ಸ್ಥಾನಕ್ಕೆ ಅನುಗುಣವಾಗಿ ಮತ್ತೆ ಅವರ ಮಧ್ಯೆ ಇರುವ ರಸಗಳಿಗೆ ಅನುಗುಣವಾಗಿ ಇವಾಗ ಕೃಷ್ಣ ಅವ್ರಿಗೆ ಗೌರವ ಆಧಾರಗಳನ್ನ ತೋರಿಸ್ತಾ ಇದೆ. ಅದು ಹೇಗೆ ಗೌರವ ಆಧಾರಗಳನ್ನ ತೋರಿಸ್ತಾರೆ ಅಂದ್ರೆ ನಾವು ಮುಂದಿನ ಶ್ಲೋಕದಲ್ಲಿ ನಾವು ತಿಳ್ಕೊತೀವಿ. ಈಗ ಪ್ರಭುಪಾದರ ಭಾವಾರ್ಥವನ್ನ ನೋಡೋಣಂತೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಂದ, ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ದೇವೋತ್ತಮ ಪರಮ ಪುರುಷನು ನಿರಾಕಾರನೂ ಅಲ್ಲ, ತನ್ನ ಭಕ್ತರ ಭಾವನೆಗಳಿಗೆ ಸ್ಪಂದಿಸದ ಜಡ ವಸ್ತುವೂ ಅಲ್ಲ. ಅಲ್ಲಿ ನೋಡಿ ಇವಾಗ ಅವರೆಲ್ಲರೂ ಬಂದು ಕಾಣಿಕೆಗಳನ್ನ ಕೊಡ್ತಾ ಇದಾರೆ, ಕೃಷ್ಣನನ್ನ ಸ್ತುತಿ ಮಾಡ್ತಾ ಇದಾರೆ. ಅವ್ರೇನಾದ್ರೂ ಇವಾಗ ನಿರಾಕಾರ ಆಗಿದ್ರೆ, ಜಡ ವಸ್ತು ಆಗಿದ್ರೆ ಏನೋ ಒಂದು ಸ್ಪಂದನೆಯನ್ನ ಮಾಡೋದು ಇರ್ತಾ ಇರ್ಲಿಲ್ಲ ಅಲ್ಲ. ನೋಡಿ ಇವಾಗ ನಾನು ಎಷ್ಟೆಲ್ಲ ಭಗವಂತನ ಬಗ್ಗೆ ವರ್ಣನೆ ಮಾಡ್ತಾ ಇದೀನಿ, ಇವಾಗ ನಿಮ್ಮ ಮನಸ್ಸಲ್ಲಿ ಎಷ್ಟೆಲ್ಲ ಭಾವನೆಗಳು ಏರ್ಪಡ್ತಾ ಇದೆ. ಆದ್ರೆ ಇಲ್ಲಿ ಈ ಲ್ಯಾಪ್ಟಾಪ್ ಸಹ ಇದನ್ನ ಕೇಳಿಸ್ಕೊತಾನೆ ಇದೆ, ಆದ್ರೆ ಇಲ್ಲಿ ಈ ಲ್ಯಾಪ್ಟಾಪ್ ಅಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ ಅಲ್ವಾ. ಆದ್ರೆ ಭಗವಂತನನ್ನ ಯಾರು ಎಷ್ಟೆಲ್ಲ ನಿರಾಕಾರವಾದಿಗಳು ಹೇಳ್ತಾರಲ್ವಾ, ಅವರು ನಿರಾಕಾರ ಅಂತ ಹೇಳ್ಬಿಟ್ಟು, ಆದ್ರೆ ಇಲ್ಲಿ ಭಗವಂತ ಪ್ರತಿಸ್ಪಂದನೆ ಮಾಡ್ತಾ ಇದ್ದಾರೆ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಇಲ್ಲಿ ಯಥಾವಿಧಿ ಎನ್ನುವ ಪದ ಅರ್ಥಪೂರ್ಣವಾದದ್ದು. ಅವನನ್ನು ಮೆಚ್ಚುವವರಲ್ಲಿ ಮತ್ತು ಭಕ್ತರಲ್ಲಿ ನಾನಾ ಬಗೆಯುಂಟು. ಅವನು ಎಲ್ಲರಿಗೂ ಅವರವರ ಯೋಗ್ಯತಾ ಅನುಸಾರ ಸ್ಪಂದಿಸುವನು ಅಲ್ವಾ. ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿಲ್ವಾ, ಏ ಯಥಾಮಾಂ ಪ್ರಪದ್ಯಂತೆ ತಾಂ ಸತವ್ಯ ಭಜಾಮ್ಯಹಂ ಮಮ ವರ್ತ್ಮಾನು ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ ಅಲ್ವಾ. ಭಗವಂತನಿಗೆ ಯಾರು ಯಾವ
ರೀತಿಯಲ್ಲಿ ಶರಣಾಗ್ತಾರೋ ಅದೇ ರೀತಿ ಭಗವಂತ ಅವರಿಗೆ ಪ್ರತಿಸ್ಪಂದಿಸ್ತಾರೆ. ಅದೇ ರೀತಿ ಇಲ್ಲೂ ಸಹ ಪ್ರತಿಸ್ಪಂದಿಸ್ತಾ ಇದ್ದಾರೆ ಭಗವಂತ. ಶುದ್ಧ ಭಕ್ತರು ಮಾತ್ರ ಒಂದೇ ಬಗೆಯವರು, ಏಕೆಂದ್ರೆ ಭಗವಂತನನ್ನ ಬಿಟ್ಟು ಸೇವಿಸಬೇಕಾದ ಇನ್ನೊಂದು ವಸ್ತು ಅವರಿಗಿಲ್ಲ. ಆದುದರಿಂದ ಭಗವಂತನು ಕೂಡ ಅವರವರ ಹರತೆಗೆ ತಕ್ಕಂತೆ ಸ್ಪಂದಿಸುತ್ತಾನೆ ಎಂದರೆ ತನ್ನ ಶುದ್ಧ ಭಕ್ತರ ಎಲ್ಲಾ ವಿಷಯಗಳಿಗೆ ಯಾವಾಗ್ಲೂ ಗಮನ ಕೊಡುತ್ತಾನೆ. ಇನ್ನು ಕೆಲವರು ಅವನನ್ನು ನಿರಾಕಾರನೆಂದು ಹೇಳುತ್ತಾರೆ. ಆದುದರಿಂದ ದೇವರು ಅಂತವರಲ್ಲಿ ವೈಯಕ್ತಿಕ ಆಸಕ್ತಿ ತೋರುವುದಿಲ್ಲ. ನೋಡಿ, ಕೃಷ್ಣ ಯಾರು ಅವರನ್ನ ನಿರಾಕಾರ ಅಂತ ಹೇಳ್ಬಿಟ್ಟು ಹೇಳ್ತಾರೋ ಅವರಲ್ಲಿ ಕೃಷ್ಣ ವೈಯಕ್ತಿಕವಾಗಿ ಅವರು ಯಾವುದೇ ಒಂದು ಆಸಕ್ತಿ ತರೋದಿಲ್ಲ. ಆದ್ರೆ ಎಲ್ಲರನ್ನೂ ಅವರು ಸಮಾನವಾಗಿ ಕಾಣ್ತಾನೆ, ಮತ್ತೆ ಎಲ್ಲರಿಗೂ ಸಮಾನ ಅವಕಾಶವನ್ನ ಅವ್ರು ಕೊಡ್ತಾರೆ. ನೋಡಿ, ಇವಾಗ ಈ ಕ್ಲಾಸ್ ಅಲ್ಲೂ ಅಷ್ಟೇ ಅಲ್ವಾ, ಎಲ್ಲರಿಗೂ ಸಮಾನ ಅವಕಾಶ, ಎಲ್ಲರೂ ಸಹ ಒಂದೇ ಜ್ಞಾನವನ್ನ ಪಡ್ಕೋತಾ ಇದ್ದಾರೆ. ಆದ್ರೆ ಯಥಾಮಾಂ ಪ್ರಪದ್ಯಂತೆ, ಇವಾಗ ನೀವು ಅಲ್ಲಿ ಕುತ್ಕೊಂಡು ಎಷ್ಟು ಶ್ರದ್ಧೆಯಿಂದ ಕೇಳ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಗೆ ಅದರ ಪರಿಣಾಮ ಉಂಟಾಗ್ತಿದೆ. ಕೆಲವರು ಶ್ರದ್ಧೆಯಿಂದ ಕುತ್ಕೊಂಡು ಕೇಳ್ತಾ ಇದಾರೆ, ಕೆಲವರು ಪುಸ್ತಕ ಪೆನ್ನ ಇಟ್ಕೊಂಡು ಬರ್ಕೋತಾ ಇದಾರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ, ಕೆಲವರು ಓಡಾಡ್ತಾ ಕೇಳಿಸ್ಕೊತಾ ಇದಾರೆ, ಕೆಲವರು ಅಡಿಗೆ ಕೆಲಸ ಮಾಡ್ತಾ ಕೇಳಿಸ್ಕೊತಾ ಇದಾರೆ, ಕೆಲವರು ನಿದ್ದೆ ಮಾಡ್ತಾ ಕೇಳಿಸ್ಕೊತಾ ಇದಾರೆ. ಅವ್ರು ಯಾವ ಪ್ರಜ್ಞೆಯಲ್ಲಿ ಕೇಳಿಸ್ಕೊತಾ ಇದ್ರೋ ಅದೇ ತರ ಅವ್ರಿಗೆ ಜ್ಞಾನ ಸಿಗುತ್ತೆ ಅಲ್ವಾ. ಅದನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ನಾವ್ ಯಾವ ರೀತಿಯಲ್ಲಿ ಯಾವ ಪ್ರಜ್ಞೆಯಲ್ಲಿ ಭಗವಂತನಿಗೆ ನಾವು ಭಕ್ತಿಯನ್ನ ಮಾಡ್ತೀವೋ ಅದೇ ರೀತಿ ಅವರು ಪ್ರತಿಸ್ಪಂದನೆಯನ್ನ ಅವರು ಮಾಡ್ತಾರೆ. ಇವಾಗ ನಿರಾಕಾರವಾದಿಗಳು ಭಗವಂತನಿಗೆ ಆಕಾರ ಇಲ್ಲ ಅಂತಾರೆ, ಅದಕ್ಕೋಸ್ಕರ ಅವ್ರಿಗೆ ಇಲ್ಲಿ ಆಸಕ್ತಿ ತೋರಿಸೋದಿಲ್ಲ. ಆದ್ರೆ ಅವಕಾಶ ಮಾತ್ರ ಎಲ್ಲರಿಗೂ ಒಂದೇ ಕೊಡ್ತಾನೆ ಭಗವಂತ. ಅವರವರ ಆಧ್ಯಾತ್ಮಿಕ ಪ್ರಜ್ಞೆಗೆ ತಕ್ಕಂತೆ ಅವರವರನ್ನ ತೃಪ್ತಿಪಡಿಸುತ್ತಾನೆ. ಬೇರೆ ಬೇರೆ ಬಗೆಯ ಸ್ವಾಗತಕಾರರೊಂದಿಗೆ ಅವನಿಗಿದ್ದ ಸಂಬಂಧದ ಮಾದರಿಯು ಇಲ್ಲಿ ವ್ಯಕ್ತವಾಗಿದೆ. ಈಗ ನಾವು ನೋಡ್ತೀವಿ ಹೇಗೆ ಕೃಷ್ಣ ಪ್ರತಿಯೊಬ್ಬರಿಗೂ ಯಥಾಮಾಂ ಪ್ರಪದ್ಯಂತೆ ಮಾಡ್ತಾರೆ, ಯಥಾವಿಧಿಯಾಗಿ ಹೇಗೆ ಗೌರವ ಆಧಾರಗಳನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಪ್ರಹ್ವಾಭಿವಾದನಾಶ್ಲೇಷ ಕರಾಸ್ಪರ್ಶ ಸ್ಮಿತೆ ಕ್ಷಣೈಃ ಆಶ್ವಾಸ್ಯ ಚಾಶ್ವಕ್ಪಾಕೇಭ್ಯೋ ವರೈಶ್ಚಾಭಿಮತೈರ್ವಿಭುಃ. ಅನುವಾದ: ಕೆಲವರಿಗೆ ತಲೆಬಾಗಿ ಅಂದ್ರೆ ದೊಡ್ಡವರಿಗೆ ತಲೆ ಬಾಗ್ತಾ ಇದ್ದಾರೆ, ಕೆಲವರಲ್ಲಿ ಕುಶಲ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕೆಲವರನ್ನ ಆಲಿಂಗಿಸ್ಕೊಳ್ತಾ ಇದ್ದಾರೆ, ಚಿಕ್ಕವರಿಗೆ ಆಲಿಂಗನ ಮಾಡ್ಕೋತಾರೆ, ಕೆಲವರ ಕೈ ಕುಲುಕಿ ಸ್ನೇಹಿತರಿಗೆ ಕೈ ಕುಲುಕ್ತಾ ಇದ್ದಾರೆ, ಕೆಲವರನ್ನ ನೋಡಿ ಮುಗುಳ್ನೊಗ್ತಾ ಇದ್ದಾರೆ, ಕೆಲವರಿಗೆ ಅಭಯ ನೀಡ್ತಾ ಇದ್ದಾರೆ, ಕೆಳವರ್ಗದವರಿಗೆ ಕೂಡ ಆಶೀರ್ವಾದ ಮಾಡಿ ಶ್ರೀಕೃಷ್ಣನು ಪ್ರತಿಯೊಬ್ಬರನ್ನು ಅಭಿನಂದಿಸಿದ. ನೋಡಿ, ಯಾರಿಗೂ ಅವರು ಭೇದ ಭಾವ ಮಾಡ್ತಿಲ್ಲ, ಆದ್ರೆ ಯಥಾವಿಧಿಯಾಗಿ ಅವರು ಗೌರವವನ್ನ ಅವರಿಗೆ ಸೂಚಿಸ್ತಾ ಇದ್ದಾರೆ, ಪ್ರತಿಯಾಗಿ ಗೌರವನ ಸೂಚಿಸ್ತಾ ಇದ್ದಾರೆ. ಭಾವಾರ್ಥ: ಶಿಲಪ್ರಭುಪಾದ ಅವರಿಗೆ ಜಯವಾಗ್ಲಿ. ಶ್ರೀಕೃಷ್ಣನನ್ನು ಸ್ವಾಗತಿಸಲು ಎಲ್ಲಾ ಶ್ರೇಣಿಯ ಜನರು ಬಂದಿದ್ದರು. ವಸುದೇವ, ಉಗ್ರಸೇನ, ಗಾರ್ಗಮುನಿ ಮೊದಲಾದ ತಂದೆ ತಾತ ಗುರುಗಳಿಂದ ಮೊದಲುಗೊಂಡು ವೇಶ್ಯರು, ನಾಯಿ ತಿನ್ನುವ ಅಭ್ಯಾಸವನ್ನಿಟ್ಟುಕೊಂಡಿದ್ದ ಚಂಡಾಲರವರೆಗೆ ಎಲ್ಲರೂ ಇದ್ದರು. ಅವರವರ ಅಂತಸ್ತು ಸ್ಥಾನಗಳಿಗೆ ತಕ್ಕಂತೆ ಶ್ರೀಕೃಷ್ಣನು ಎಲ್ಲರನ್ನೂ ಸಮಂಜಸವಾಗಿ ಅಭಿನಂದಿಸಿದನು. ಶುದ್ಧ ಜೀವಿಗಳಾಗಿರುತ್ತಾ ಎಲ್ಲರೂ ಭಗವಂತನ ವಿಭಿನ್ನಾಂಶರು. ಅವನೊಡನೆ ನಿತ್ಯ ಸಂಬಂಧವಿರುವುದರಿಂದ ಯಾರೂ ಅವನಿಗೆ ಪರಕೀಯರಲ್ಲ. ಅಂತಹ ಶುದ್ಧ ಜೀವಿಗಳು ಅವರವರ ಪ್ರಕೃತಿ ಗುಣಗಳಿಗೆ ಎಷ್ಟು ಕಲುಷಿತರಾಗಿದ್ದಾರೋ ಅದಕ್ಕೆ ಅನುಸಾರವಾಗಿ ಬೇರೆ ಬೇರೆಯಾಗಿ ವರ್ಗೀಕರಣವಾಗಿರುತ್ತಾರೆ. ಹೀಗೆ ವರ್ಗೀಕರಣವಾಗಿದ್ದರೂ ಶ್ರೀಕೃಷ್ಣನು ತನ್ನ ಅಂಶಗಳೇ ಆದ ಪ್ರತಿಯೊಬ್ಬರಲ್ಲಿಯೂ ಸಮಾನ ಪ್ರೀತಿ ಉಳ್ಳವನಾಗಿರುತ್ತಾನೆ. ಈ ಪ್ರಾಪಂಚಿಕ ಜೀವಿಗಳನ್ನ ತನ್ನ ರಾಜ್ಯಕ್ಕೆ ಮರಳಿ ಕರೆದೊಯ್ಯಲು ಭಗವಂತ ಅವತಾರವೆತ್ತುತ್ತಾನೆ. ದೇವರು ಹೀಗೆ ಎಲ್ಲ ಜೀವಿಗಳು ನೀಡಿದ ಅನುಕೂಲವನ್ನ ಬುದ್ಧಿವಂತರು ಉಪಯೋಗಿಸಿಕೊಳ್ಳುತ್ತಾರೆ. ದೇವರು ಯಾರನ್ನೂ ತನ್ನ ರಾಜ್ಯದಿಂದ ತಿರಸ್ಕರಿಸುವುದಿಲ್ಲ. ಅದನ್ನು ಪಡೆಯುವುದು ಬಿಡುವುದು ಜೀವಿಗಳಿಗೆ ಸೇರಿತ್ತು ಅಲ್ವಾ. ಎಷ್ಟು ಚೆನ್ನಾಗಿರೋ ಭಾವಾರ್ಥವನ್ನ ಪ್ರಭುಪಾದನೆ ಹೇಳ್ತಾರೆ ನೋಡಿ. ಭಗವಂತ ಯಾವಾಗ್ಲೂ ಎಲ್ಲರಿಗೂ ಸರಿ ಸಮಾನ ಅವಕಾಶ ಸರಿಯಾಗಿ ಕೊಡ್ತಾರೆ, ಆದ್ರೆ ಬುದ್ಧಿವಂತರು ಮಾತ್ರ ಆ ಅವಕಾಶವನ್ನು ಉಪಯೋಗಿಸ್ಕೋತಾರೆ. ಈ ಮಾನವ ಜನ್ಮ ಕೊಟ್ಟಿರೋದೇ ನಾವು ಮತ್ತೆ ಭಗವದ್ಭಕ್ತಿಯನ್ನ ಮಾಡಿ ಅವನ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಅವರು ಅದಕ್ಕೋಸ್ಕರ ಅವರು ತನ್ನ ಪ್ರತಿನಿಧಿಗಳನ್ನ ಕಳಿಸ್ತಾರೆ, ಶಾಸ್ತ್ರಗಳನ್ನ ಕಳಿಸ್ತಾರೆ, ಅದ್ರ ಜೊತೆ ಅವರು ಗುರುಗಳನ್ನ ಕಳಿಸ್ತಾರೆ. ಕೊನೆಗೆ ಸ್ವತಃ ಅವರೇ ಬರ್ತಾರೆ, ಬಂದು ಅವರು ಇಲ್ಲಿ ಅತಿಮಾನುಷ ಲೀಲೆಗಳನ್ನ ಮಾಡಿ ತೋರಿಸ್ತಾರೆ, ಎಲ್ಲರನ್ನ ಆಕರ್ಷಣೆಗೊಳಿಸ್ಲಿ ಅಂತ. ಈಗ ಟ್ರೈಲರ್ ಅನ್ನ ನಮ್ಗೆ ಹೇಗೆ ತೋರಿಸಿ ನಾವು ಆ ಮೂವಿಯನ್ನ ನೋಡ್ಬೇಕು ಅನ್ನೋ ಅಥವಾ ಸೀರಿಯಲ್ ಅನ್ನ ನೋಡ್ಬೇಕಂತ ಆಕರ್ಷಿಸ್ತಾರೋ, ಅದೇ ತರ ಭಗವಂತ ಇಲ್ಲಿ ಬಂದು ಅವರು ಅತಿಮಾನುಷ ಲೀಲೆಗಳನ್ನ ಮಾಡಿ ನಮ್ಮನ್ನ ಅವರ ಲೋಕದತ್ತ ಆಕರ್ಷಿಸ್ತಾರೆ. ಆದ್ರೆ ನಾವು ಈ ಇಂದ್ರಿಯ ಸುಖದಲ್ಲಿ ನಾವು ತೊಡಗಿಸ್ಕೊಂಡಿದೀವಿ ಅಂತಂದ್ರೆ ಅಂತಹ ಒಂದು ಅಷ್ಟು ಮಾಯೆಯ ಒದಿಕೆ ಅಷ್ಟು ಗಾಢವಾಗಿ ನಮ್ಮಲ್ಲಿ ಇದೆ ಅಲ್ವಾ. ಇಲ್ಲಿ ನಮ್ಗೆ ಪ್ರಭುಪಾದರು ಏನನ್ನ ತಿಳಿಸಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ನಾವ್ ಎಷ್ಟು ಕಲುಷಿತರಾಗಿದೀವೋ ನಾವ್ ಕಲುಷಿತರಾಗಿದೀವಿ ಅಂತ ಹೇಳ್ತಿದ್ದಾರೆ. ಎಷ್ಟು ಕಲುಷಿತವಾಗಿದೀವಿ ಅಂತಂದ್ರೆ ನಮ್ಮ ಪ್ರಕೃತಿ ಗುಣಗಳಿಗೆ ಅನುಗುಣವಾಗಿ ಕಲುಷಿತರಾಗಿದೀವಿ. ನಾವಿವಾಗ ತಮೋಗುಣದಿದ್ರೆ ನಾವೀಗ ಈ ಭಗವಂತನ ಭಕ್ತಿನ ನಾವು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ರಜೋಗುಣದಿದ್ರು ಸಹ ಭಕ್ತಿ ಮಾಡ್ಬೋದು. ಭಕ್ತಿ ಏನಕ್ಕೆ ಮಾಡ್ತೀವಿ ನಾವು? ಭಗವಂತ ನನಗೆ ಏನಾದ್ರೂ ಕೊಡು, ನಾನು ಇನ್ನ ಹೆಚ್ಚು ಇಂದ್ರಿಯ ಸುಖವನ್ನು ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆನ ಮಾಡ್ತೀವಿ. ತಮೋಗುಣಲಿಯವರು ಪ್ರಾರ್ಥನೆ ಮಾಡಿದ್ರು ಸಹ ಭಯದಿಂದ ಪ್ರಾರ್ಥನೆ ಮಾಡ್ತಾರೆ. ಅಯ್ಯೋ ನಮ್ಗೆ ಏನಾದ್ರು ಪಾಪ ಬಂದ್ಬಿಡುತ್ತೆ, ಭಗವಂತನಿಗೆ ನಮಸ್ಕಾರ ಮಾಡ್ಬೇಕಂತೆ, ಕಾಯಿ ಒಡಿಸ್ಬೇಕಂತೆ ಅಂತ ಹೇಳ್ಬಿಟ್ಟು ಅವರು ಆತರ ದೃಷ್ಟಿಯಿಂದ ಮಾಡ್ತಾರೆ ಅಲ್ವಾ. ಗುಣದಲ್ಲಿ ಇರೋರು ನನ್ನ ಕರ್ತವ್ಯ, ಭಗವಂತ ನಮ್ಗೆ ಇಷ್ಟೆಲ್ಲ ಅನುಕೂಲಗಳನ್ನ ಒದಗಿಸಿ ಕೊಟ್ಟಿದ್ದಾನೆ, ನಾವು ಸಂತೋಷವಾಗಿ ಜೀವನವನ್ನ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಅವ್ರಿಗೆ ಥ್ಯಾಂಕ್ ಯು ಅಥವಾ ಕರ್ತವ್ಯ ಪ್ರಜ್ಞೆಯಿಂದ ಅವರು ಭಗವಂತನ ಭಕ್ತಿಯನ್ನ ಮಾಡ್ತಾರೆ. ಅದ್ರ ಶುದ್ಧ ಭಕ್ತರು
ಅನ್ಯಾಭಿಲಾಷದ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇಲ್ಲದೆ ಭಗವಂತನ ಭಕ್ತಿಯನ್ನ ಮಾಡ್ತಾರೆ ಅಲ್ವಾ. ಅಂದ್ರೆ ನಾವು ನಮ್ಮ ಪ್ರಕೃತಿಗೆ ಅನುಗುಣವಾಗಿ, ಆ 3 ಗುಣಗಳಿಗೆ ಅನುಗುಣವಾಗಿ ನಾವು ಕಲುಷಿತಗೊಂಡಿರ್ತೀವಿ. ಅದೇ ಅದಕ್ಕೆ ಅನುಗುಣವಾಗಿ ನಾವು ವರ್ಗೀಕರಿಸಲ್ಪಟ್ಟಿರ್ತೀವಿ. ಆದ್ರೆ ಭಗವಂತ ಇಲ್ಲಿ ಅವರು ಶುದ್ಧ ಭಕ್ತರಿಗೆ ಅವರು ತಮ್ಮ ಬಳಿಗೆ ಬರ್ಲಿಕ್ಕೆ ಎಲ್ಲಾ ಮಾರ್ಗದರ್ಶನವನ್ನ ಅವ್ರು ನಮ್ಗೆ ಅವರು ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ. ಸ್ವಯಂ ಚ ಗುರುಭಿರ್ವೈ ವಿಪ್ರೈಹಿ ಸದಾರೈಹಿ ಸ್ಥವೀರೈರಪಿ ಆಶೀರ್ಭಿರ್ಯುಜ್ಯಮಾನೋ ಅನ್ಯೇರ್ ವಂದಿಭಿಶ್ಚ ವಿಶತ್ಪುರಂ. ಅನಂತರ ಹಿರಿಯ ಬಂಧುಗಳು, ವೃದ್ಧ ಬ್ರಾಹ್ಮಣರು, ಅವರ ಪತ್ನಿಯರು ಎಲ್ಲರೂ ಆಶೀರ್ವಚನವನ್ನ ಅರ್ಪಿಸುತ್ತಿರಲು ಮತ್ತು ತನ್ನ ಮಹಿಮೆಗಳನ್ನ ಕೊಂಡಾಡುತ್ತಿರಲು ಶ್ರೀಕೃಷ್ಣನು ಅವರೆಲ್ಲರೊಡನೆ ಪುರಪ್ರವೇಶ ಮಾಡಿದನು. ಅಲ್ಲಿ ಸೇರಿದ ಇತರರು ಕೂಡ ಭಗವಂತನ ಮಹಿಮೆಗಳನ್ನ ಕೊಂಡಾಡಿದರು. ನೋಡಿ ಇಲ್ಲಿ ಏನು ಹೇಳ್ತಾ ಇದಾರೆ, ಯಾರೆಲ್ಲರ ಜೊತೆ ಅವರು ಪುರಪ್ರವೇಶ ಮಾಡ್ತಾರೆ? ಹಿರಿಯ ಬಂಧುಗಳು, ವೃದ್ಧ ಬ್ರಾಹ್ಮಣರು, ಅವರ ಪತ್ನಿಯರು ಎಲ್ಲರೂ ಆಶೀರ್ವಚನವನ್ನ ಅರ್ಪಿಸುತ್ತಿರಲು. ಏನ್ ಆಶೀರ್ವಚನ ಅರ್ಪಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಭಾವಾರ್ಥದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ತನ್ನ ಮಹಿಮೆಗಳನ್ನ ಕೊಂಡಾಡುತ್ತಿರಲು ಶ್ರೀಕೃಷ್ಣರು ಅವರೆಲ್ಲರ ಒಡನೆ ಪುರಪ್ರವೇಶ ಮಾಡಿದನು. ಅಲ್ಲಿ ಸೇರಿದ ಇತರರು ಕೂಡ ಭಗವಂತನ ಮಹಿಮೆಗಳನ್ನ ಕೊಂಡಾಡಿದರು. ಇಲ್ಲಿ ಈ ವೃದ್ಧ ಬ್ರಾಹ್ಮಣರು ಮತ್ತೆ ಅವರ ಪತ್ನಿಯರು ಏನು ಆಶೀರ್ವಚನವನ್ನ ಕೊಡ್ತಾರೆ, ಏನು ಮಹಿಮೆಗಳನ್ನ ಕೊಂಡಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದವರಿಗೆ ಜಯವಾಗಲಿ. ಬ್ರಾಹ್ಮಣರು ಆಗಿನ ಸಮಾಜದಲ್ಲಿ ತಮ್ಮ ವೃದ್ಧಾಪ್ಯದ ವಿಶ್ರಾಂತಿ ಜೀವನಕ್ಕಾಗಿ ಹಣ ಕೂಡಿಡುವುದಕ್ಕೆ ಗಮನ ಕೊಡುತ್ತಿರಲಿಲ್ಲ. ಕೈಲಾಗದಷ್ಟು ವೃದ್ಧರಾದಾಗ ರಾಜಸಭೆಗಳಿಗೆ ಹೋಗಿ ರಾಜನ ಕೀರ್ತಿಯನ್ನ ಹೊಗಳುತ್ತಿದ್ದರು. ಒಂದು ನಿಮಿಷ. ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಬ್ರಾಹ್ಮಣರು ಅವ್ರು ಏನ್ ಮಾಡ್ಬೇಕು? ಪಠನ್ ಪಾಠನ್ ಯಜನ್ ಯಾಜನ್, ದಾನ ಕೊಡೋದು ಮತ್ತೆ ದಾನ ಸ್ವೀಕರಿಸೋದು ಅಲ್ವಾ. ಅಂದ್ರೆ ಅವ್ರಿಗೆ ಯಾರಾದ್ರೂ ಇವಾಗ ದಾನ ಕೊಟ್ಟಾಗ ಅದು ಯಥೇಚ್ಛವಾಗಿ ಇದ್ದಾಗ ಅವ್ರು ಅದು ನಮ್ಗೆ ನಾಳೆಗೆ ಇರ್ಲಿ ಅಂತ ಅವ್ರು ಇಟ್ಕೋಕೂಡ್ದು. ಇಟ್ಕೊಂಡ್ರೆ ಅವರು ಬ್ರಾಹ್ಮಣರಲ್ಲ. ಅವ್ರಿಗೆ ಎಷ್ಟು ಉಪಯೋಗಕ್ಕೆ ಬೇಕೋ ಅಷ್ಟನ್ನ ಉಪಯೋಗಿಸ್ಕೊಂಡ್ಬಿಟ್ಟು ಮಿಕ್ಕಿದನ್ನೆಲ್ಲ ಮತ್ತೆ ಅವರು ಪ್ರತಿಯಾಗಿ ದಾನ ಮಾಡ್ಬಿಡ್ಬೇಕು. ಅವಾಗಷ್ಟೇ ಅವ್ರು ಬ್ರಾಹ್ಮಣರಾಗ್ತಾರೆ. ಈಗ ಅವ್ರಿಗೆ ವೃದ್ಧಾಪ್ಯ ಬಂದಾಗ ಮತ್ತೆ ಅವ್ರು ಏನು ಅವ್ರಿಗೋಸ್ಕರ ಇಟ್ಕೊಂಡಿಲ್ಲ ಅಲ್ವಾ, ವೃದ್ಧಾಪ್ಯ ಧನ ಅಂತ ಅವ್ರು ಇಟ್ಕೊಂಡಿಲ್ಲ. ಹಾಗಾದ್ರೆ ಅವ್ರನ್ನ ಯಾರು ನೋಡ್ಕೋತಾರೆ? ಅದಕ್ಕೆ ನೋಡಿ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ನೋಡಿ ಅವ್ರು ಸುಮ್ನೆ ಕುತ್ಕೊಂಡು ಅವ್ರು ಊಟ ತಿಂಡಿ ಮಾಡ್ತಾ ಇರ್ಲಿಲ್ಲ. ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಕೈಲಾಗದಷ್ಟು ವೃದ್ಧರಾದಾಗ ರಾಜಸಭೆಗಳಿಗೆ ಹೋಗಿ ರಾಜನ ಕೀರ್ತಿಯನ್ನ ಹೊಗಳುತ್ತಾ ಇದ್ರು. ಅಲ್ಲೋ ನೋಡಿ, ಅವ್ರು ಇವಾಗ ರಾಜನ ಸಭೆಗೆ ಹೋಗಿ ರಾಜನ ಕೀರ್ತಿನ ಅವ್ರು ಹೊಗಳ್ತಾ ಇರ್ತಾರಂತೆ. ರಾಜರು ಅವರಿಗೂ ಅವರ ಪತ್ನಿಯರಿಗೂ ಜೀವನ ಅವಶ್ಯಕತೆಗಳನ್ನೆಲ್ಲ ಒದಗಿಸಿ ಕೊಡ್ತಾ ಇದ್ರು. ಜೀವನಕ್ಕೆ ಬೇಕಾಗಿರೋದನ್ನೆಲ್ಲ ಅವ್ರು ಒದಗಿಸಿ ಕೊಡ್ತಾ ಇದ್ರಂತೆ. ಇಂತಹ ಬ್ರಾಹ್ಮಣರು ರಾಜರ ಹೊಗಳು ಭಟ್ಟರಾಗಿ ಇರುತ್ತಿರಲಿಲ್ಲ. ನೋಡಿ ಎಷ್ಟು ಮುಖ್ಯವಾಗಿರೋದು ನಮ್ಗೆ ಹೇಳ್ತಾ ಇದಾರೆ. ಅವರು ಹೊಗಳು ಭಟ್ಟರಾಗಿರ್ಲಿಲ್ಲ ಅಂದ್ರೆ ರಾಜನಿಗೆ ಅಂತಹ ಅರ್ಹತೆ ಇರೋದಿಲ್ಲ. ಆದ್ರೂ ಸಹ ಸುಮ್ನೆ ಹೊಗಳೋದು, ಯಾಕಂದ್ರೆ ಅವರು ಹಣ ಕೊಡ್ತಾರೆ ರಾಜ ಅಂತ ಹೇಳ್ಬಿಟ್ಟು ಅವರು ಹೊಗಳ ಭಟ್ಟರಾಗ್ಲಿಲ್ಲ. ಮತ್ತೆ ಅವ್ರು ಏನ್ ಮಾಡ್ತಾ ಇದ್ರು? ರಾಜರು ನಿಜವಾಗಿ ಮಾಡಿದ ಮಹತ್ ಕಾರ್ಯಗಳನ್ನ ಹೊಗಳುತ್ತಾ ಇದ್ರು. ಇಂತಹ ಬ್ರಾಹ್ಮಣರಿಂದ ರಾಜರು ಇನ್ನಷ್ಟು ಸತ್ಕಾರ್ಯಗಳನ್ನ ಮಾಡಲು ಗಂಭೀರವಾದ ರೀತಿಯಲ್ಲಿ ಉತ್ತೇಜನ ಪಡೆಯುತ್ತಿದ್ರು. ನೋಡಿ ಇಲ್ಲಿ ಇಬ್ರಿಗೂ ಸಹ ಸಹಾಯ ಆಗ್ತಾ ಇದ್ದು. ಬ್ರಾಹ್ಮಣರು ತಮ್ಮ ರಾಜ ಏನು ಒಳ್ಳೆ ಕಾರ್ಯ ಮಾಡಿದನೋ ಅದನ್ನ ಮಾತ್ರ ಅವ್ರು ಹೊಗಳ್ತಾ ಇದ್ರು. ಅಂತಹ ಕಾರ್ಯಗಳನ್ನ ಕೇಳಿದಾಗ ಅವ್ರಿಗೆ ಏನ್ ಅನ್ಸುತ್ತೆ? ನಾನು ಹೆಚ್ಚು ಹೆಚ್ಚು ಮಾಡ್ಬೇಕು ಅಂತ ಆ ರಾಜರಿಗೆ ಅನ್ಸುತ್ತೆ ಅಲ್ವಾ. ಅದೇ ತರ ಇವಾಗ ನೋಡಿ, ನಾನು ಕ್ಲಾಸ್ ಮಾಡೋದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಹೇಳಿದ್ರೆ, ಹೌದು ಖಂಡಿತ ಅದನ್ನ ನಾನು ಇಂದ್ರಿಯ ತೃಪ್ತಿಗೋಸ್ಕರ ನಾನು ಅದನ್ನ ಸ್ವೀಕರಿಸಬಾರ್ದು. ನಾನು ಅದನ್ನ ಹೇಗೆ ಸ್ವೀಕರಿಸ್ಬೇಕು ಅಂತಂದ್ರೆ, ಹೌದು ನಾನು ಇನ್ನೂ ಚೆನ್ನಾಗಿ ಮಾಡಿ ಭಕ್ತರನ್ನ ಮತ್ತೆ ಗುರುವನ್ನ ಭಗವಂತನ ನಾನು ತೃಪ್ತಿ ಪಡಿಸ್ಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾನು ಅದನ್ನ ಸ್ವೀಕರಿಸ್ಬೇಕು ಅಲ್ವಾ. ಆವಾಗ ಇಬ್ಬರಿಗೂ ಅದು ಒಳಿತಾಗತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಪ್ರಭು ಶ್ರೀಕೃಷ್ಣನು ಈ ಎಲ್ಲ ಕೀರ್ತಿಗೂ ಅರ್ಹನಾಗಿದ್ದನು. ಶ್ರೀಕೃಷ್ಣನನ್ನು ಸ್ತುತಿಸುತ್ತಿದ್ದ ಬ್ರಾಹ್ಮಣರು ಅವನ ಕೀರ್ತಿಯನ್ನು ಹೊಗಳುವುದರಿಂದ ತಾವೇ ಕೀರ್ತಿವಂತರಾಗುತ್ತಿದ್ದರು. ರಾಜಮಾರ್ಗಂ ಗತೆ ಕೃಷ್ಣೇ ದ್ವಾರಕಾಯಾಃ ಕುಲಸ್ತ್ರೀಯಃ ಅರ್ಮಾಣ್ಯಾರುರು ವಿಪ್ರ ತದೀಕ್ಷಣ ಮಹೋತ್ಸವಾಃ. ಶ್ರೀಕೃಷ್ಣನು ರಾಜಬೀದಿಗಳಲ್ಲಿ ಸಾಗುತ್ತಿರುವಾಗ ದ್ವಾರಕಾಪುರದ ಗೌರವಾನ್ವಿತ ಕುಟುಂಬಗಳ ಸ್ತ್ರೀಯರೆಲ್ಲರೂ ಶ್ರೀಕೃಷ್ಣನ ದರ್ಶನಕ್ಕಾಗಿ ತಮ್ಮ ಸೌಧಗಳ ಉಪ್ಪರಿಗೆಗಳನ್ನೇರಿದರು. ಅವರು ಇದನ್ನು ಹಿರಿಯ ಹಬ್ಬವೆಂದು ಭಾವಿಸಿದರು. ನೋಡಿ ಇವಾಗ ಮಹಿಳೆಯರ ಬಗ್ಗೆ ಹೇಳ್ತಾ ಇದ್ದಾರೆ. ಈಗ ಕೃಷ್ಣ ಈಗ ಗಡಿ ಪ್ರದೇಶದಲ್ಲಿ ಇದ್ದಾಗ ಇವ್ರು ಯಾರು ಬರ್ಲಿಲ್ಲ. ಅವರೆಲ್ಲರನ್ನೂ ಸಹ ಕಾಯ್ತಾ ಇದಾರೆ ಕೃಷ್ಣ ಪುರಪ್ರವೇಶ ಮಾಡ್ಲಿ ಅಂತ. ಪುರಪ್ರವೇಶ ಮಾಡಿದ್ಮೇಲೆ ಅವರು ಕೆಳಗಡೆ ಇಳಿದು ಬಂದು ಅವರು ಅಲ್ಲಿ ಗಂಡಸರ ಜೊತೆ ಬೆರೆತು ಕೃಷ್ಣನ ದರ್ಶನವನ್ನ ಪಡ್ಕೋತಾ ಇಲ್ಲ. ಅವರು ಉಪ್ಪರಿಗೆಯನ್ನ ಏರ್ತಾ ಇದಾರೆ. ಉಪ್ಪರಿಗೆಯನ್ನ ಏರಿ ಅಲ್ಲಿಂದನೇ ಅವರು ಕೃಷ್ಣನ ದರ್ಶನವನ್ನ ಅವರು ಪಡ್ಕೋತಾ ಇದ್ದಾರೆ. ಅವರೆಲ್ಲರನ್ನೂ ಸಹ ಕೃಷ್ಣನ ದರ್ಶನವನ್ನ ಪಡ್ಕೊಳೋದು ಅದು ಕಣ್ಣುಗಳಿಗೆ ಹಬ್ಬ ಅಂತ ಹೇಳ್ಬಿಟ್ಟು ಅವರು ಭಾವಿಸ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ದ್ವಾರಕಾಪಟ್ಟಣದ ಸ್ತ್ರೀಯರು ಭಾವಿಸಿದಂತೆ ಕೃಷ್ಣ ಒಂದೇ ಒಂದು ನಿಮಿಷ.
ಮಾತಾಜಿ ಕೇಳಿಸುದಿಲ್ಲ ಏನು. ಮಾತಾಜಿ ಸೌಂಡ್ ಬರ್ತಿಲ್ಲ. ಏನಿಲ್ಲ. ಮಾತಾಜಿ ಒಂದ್ ನಿಮಿಷ ಅಂತ ಹೇಳಿ ಹೋಗಿದಾರ. ಮಾತಾಜಿ ಎಲ್ಲ ಹೋಗಿದ್ದಾರೆ. ಒಂದ್ ನಿಮಿಷ ಅಂತ ಹೌದಾ? ಹೇಳಿ ಹೋದ್ರು, ಬರ್ತಾರೆ. ಸಾರಿ ಮಾತಾಜಿ ಪ್ರಭುಜಿಗಳ ಕ್ಷಮಿಸಿ ನನ್ನ. ಸಾರಿ, ಒಂದು ಇಂಪಾರ್ಟೆಂಟ್ ಫೋನ್ ಕಾಲ್ ಬಂದಿತ್ತು, ಅದಕ್ಕೋಸ್ಕರ ಮಾತಾಡೋ ತರ ಆಯ್ತು. ಹರೇ ಕೃಷ್ಣ. ಸೊ ಈಗ ಇಲ್ಲಿ ಭಾವಾರ್ಥ, ಶಿಲಪ್ರಭುಪಾದ ಅವರಿಗೆ ಜಯವಾಗಲಿ. ದ್ವಾರಕಾಪಟ್ಟಣದ ಸ್ತ್ರೀಯರು ಭಾವಿಸಿದಂತೆ ಶ್ರೀಕೃಷ್ಣನ ದರ್ಶನ ಪಡೆಯುವುದೆಂದರೆ ಅದು ನಿಸ್ಸಂದೇಹವಾಗಿ ಅತ್ಯಂತ ಮಹತ್ವದ ಉತ್ಸವವೇ ಸರಿ. ನೋಡಿ, ಇಲ್ಲಿ ಉತ್ಸವ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಕೃಷ್ಣನ ದರ್ಶನ ಪಡೆಯೋದು ಅಂತಂದ್ರೆ ಅವರ ಕಣ್ಣಿಗಳಿಗೆ ಹಬ್ಬ, ಹಿರಿದಾದ ಹಬ್ಬ, ಹಿರಿಯ ಹಬ್ಬವೆಂದು ಅವರು ಭಾವಿಸಿದ್ರು ಅಂತ ನಾವು ನೋಡಿದ್ವಿ. ಭಾರತದ ಸ್ತ್ರೀ ಭಕ್ತರು ಇಂದಿಗೂ ಇದನ್ನ ಅನುಸರಿಸುತ್ತಾರೆ. ಅದರಲ್ಲೂ ವಿಶೇಷವಾಗಿ ಜೂಲನ್ ಯಾತ್ರಾ ಮತ್ತು ಜನ್ಮಾಷ್ಟಮಿ ಉತ್ಸವಗಳಲ್ಲಿ ಭಗವಂತನ ಲೋಕೋತ್ತರ ದಿವ್ಯ ವಿಗ್ರಹವನ್ನ ಪೂಜಿಸುವುದಕ್ಕಾಗಿ ಭಾರತದ ಸ್ತ್ರೀಯರು ದೇವ ಮಂದಿರಗಳಲ್ಲಿ ಈಗಲೂ ಅಧಿಕ ಸಂಖ್ಯೆಯಲ್ಲಿ ಸೇರುತ್ತಾರೆ ಅಲ್ವಾ. ನಮಗೆ ಗೊತ್ತಿರೋ ಹಾಗೇನೆ ನೋಡಿ, ಇಲ್ಲೂ ಸಹ ಹೆಚ್ಚಾಗಿ ಸ್ತ್ರೀಯರೇ ಇದ್ದಾರೆ ಅಲ್ವಾ. ಇದನ್ನ ಸ್ತ್ರೀಯರು ಭಗವಂತನಿಂದ ತುಂಬಾ ಬೇಗ ಆಕರ್ಷಿತರಾಗ್ತಾರೆ. ಯಾಕಂದ್ರೆ ಅವರ ಮನಸ್ಥಿತಿ ಅಷ್ಟು ಮೃದುವಾಗಿರ್ತಾರೆ. ನಾವು ಹಿಂದೆನೂ ಸಹ ನಮ್ಗೆ ಪ್ರಭುಪಾದರು ಅನೇಕ ಬಾರಿ ನಮ್ಗೆ ತಿಳಿಸಿದ್ದಾರೆ. ದೇವಾಲಯಗಳಲ್ಲಿ ಪ್ರತಿಷ್ಠಿತವಾಗಿರುವ ದೇವರ ದಿವ್ಯ ವಿಗ್ರಹವು ಪ್ರತ್ಯಕ್ಷನಾದ ಭಗವಂತನಿಗಿಂತ ಬೇರೆಯಲ್ಲ. ಭಗವಂತನ ಅಂತಹ ವಿಗ್ರಹವನ್ನ ಅರ್ಚಾ ವಿಗ್ರಹ ಅಥವಾ ಅರ್ಚಾವತಾರ ಎಂದು ಕರೆಯಲಾಗಿದೆ ಅಲ್ವಾಗ. ಭಗವಂತ ಅನೇಕ ಅವತಾರಗಳನ್ನ ಅವ್ರು ಎತ್ತಿದ್ದಾರೆ. ಅವ್ರು ಈವನ್ ಅವರು ಹಂದಿಯ ಅವತಾರದಲ್ಲೂ ಬಂದಿದ್ದಾರೆ, ಮತ್ಸ್ಯಾವತಾರದಲ್ಲಿ ಅವರು ಬಂದಿದ್ದಾರೆ, ಕೂರ್ಮಾವತಾರದಲ್ಲಿ ಬಂದಿದ್ದಾರೆ. ಅದೇ ತರ ಈ ಕಲಿಯುಗದ ಜನಗಳಿಗೋಸ್ಕರ ಅವರು ಕರುಣೆಯಿಂದ ಅವರು ಅರ್ಚಾವತಾರದಲ್ಲಿ ಬಂದಿದ್ದಾರೆ. ನಾವು ಇಲ್ಲಿ ಅದನ್ನ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ನಮ್ಮಿಂದ ಅವ್ರನ್ನ ನೋಡ್ಲಿಕ್ಕೆ, ಅವ್ರನ್ನ ನೋಡ್ಕೊಳ್ಲಿಕ್ಕೆ ಅವರ ಲೋಕದಲ್ಲಿ ಗೋಲೋಕ ವೃಂದಾವನದಲ್ಲಿ ಸಹಸ್ರಾರು ಲಕ್ಷ್ಮಿಯರಿದ್ದಾರೆ ಅಲ್ವಾ. ನಾವು ಅದನ್ನ ಬ್ರಹ್ಮ ಸಮಿತಿಯಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ. ಆದ್ರೆ ಇಲ್ಲಿ ಭಗವಂತ ನಮಗೋಸ್ಕರ ಕರುಣೆಯನ್ನ ತೋರಿ ಅವರು ಒಂದು ವಿಗ್ರಹದ ರೂಪದಲ್ಲಿ ಬರ್ತಾ ಇದಾರೆ. ಯಾಕೆಂದ್ರೆ ನಮ್ಗೆ ಅವರು ಅನುಕೂಲವನ್ನ ಮಾಡಿಕೊಡ್ತಾ ಇದಾರೆ. ಆಯ್ತು, ನನ್ಗೆ ನೀವು ಉಪಚಾರ ಮಾಡ್ಬೇಕಾ, ಸ್ನಾನ ಅಂದ್ರೆ ಅಭಿಷೇಕ ಮಾಡಿಸ್ಬೇಕಾ, ನನಗೆ ಅಲಂಕಾರ ಮಾಡ್ಬೇಕಾ, ಆಯ್ತು ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಬರ್ತಾ ಇದಾರೆ. ಯಾಕಂದ್ರೆ ನಮ್ಮ ಈ ಇಂದ್ರಿಯಗಳಿಂದ, ಭೌತಿಕ ಇಂದ್ರಿಯಗಳಿಂದ ಭಗವಂತನ ಆಧ್ಯಾತ್ಮಿಕ ರೂಪನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಭಗವಂತನ ಕರುಣೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು ಆ ಅರ್ಚ ವಿಗ್ರಹವನ್ನ ನಾವು ನೋಡಿದ್ರೆ. ಸೊ ಇಲ್ಲಿ ಅದನ್ನೇ ಇಲ್ಲಿ ಹೇಳ್ತಾ ಇದಾರೆ ಪ್ರಭುಪಾದರು. ಈ ಭೌತಿಕ ಜಗತ್ತಿನಲ್ಲಿರುವ ತನ್ನ ಅಸಂಖ್ಯಾತ ಭಕ್ತರ ಭಕ್ತಿ ಸೇವೆಗೆ ಅನುಕೂಲವಾಗುವಂತೆ ದೇವರು ತನ್ನ ಅಂತರಂಗ ಶಕ್ತಿಯಿಂದ ವಿಸ್ತರಿಸಿದ್ದಾನೆ. ಶ್ರೀಕೃಷ್ಣನ ಆಧ್ಯಾತ್ಮಿಕ ಸ್ವರೂಪವನ್ನ ಭೌತಿಕ ಇಂದ್ರಿಯಗಳು ಗ್ರಹಿಸಲಾರವು. ಆದ್ದರಿಂದ ಅವನು ಮಣ್ಣು, ಮರ, ಕಲ್ಲುಗಳಿಂದ ನಿರ್ಮಿಸಲಾದ ಅರ್ಚಾ ವಿಗ್ರಹದ ರೂಪ ತಾಳುತ್ತಾನೆ. ಆದರೆ ಅದರಲ್ಲಿ ಭೌತಿಕ ಮಾಲಿನ್ಯವಿರುವುದಿಲ್ಲ. ಶ್ರೀಕೃಷ್ಣನು ಕೈವಲ್ಯನಾದುದರಿಂದ ಏಕಮೇವ, ಅವನಲ್ಲಿ ಭೌತ ವಸ್ತು ಇರುವುದಿಲ್ಲ. ಅವನು ಅದ್ವಿತೀಯನು. ಆದುದರಿಂದ ಭೌತಿಕ ಗರ್ಭಧಾರಣೆಯ ಮಲಿನತೆ ಇಲ್ಲದೆ ಸರ್ವಶಕ್ತ ಪ್ರಭುವು ಯಾವ ರೂಪದಲ್ಲಾದರೂ ಪ್ರಕಟವಾಗಬಲ್ಲನು ಅಲ್ವಾ. ಇವಾಗ ನಾವು ಜನ್ಮವನ್ನು ಪಡಿಬೇಕಂತಂದ್ರೆ ನಾವು ಗರ್ಭಧಾರಣೆಯ ಮೂಲಕನೇ ನಾವು ಪಡಿಬೇಕಾಗುತ್ತದೆ. ಆದ್ರೆ ಭಗವಂತ ಆತರ ಅಲ್ಲ ಅಲ್ವಾ. ಅವರು ಆ ಸಮಯದಲ್ಲಿ ಅವರು ಯಾವ ರೂಪದಲ್ಲಿ ಹೇಗೆ ಬರ್ಬೇಕಂತ ಅವ್ರು ಇಚ್ಛೆಯನ್ನ ಪಡ್ತಾರೋ ಅವರು ಆ ರೂಪದಲ್ಲಿ ಅವರು ಬರ್ತಾರೆ ಅಲ್ವಾ. ಅವರ ಕಲ್ಪನಾ ಶಕ್ತಿ, ಇಚ್ಛಾಶಕ್ತಿಯಿಂದ ಅವರು ಅಂತರಂಗ ಶಕ್ತಿಯಿಂದ ಅವರು ಪ್ರಕಟಗೊಳ್ತಾರೆ. ಈಗ ನಮ್ಮ ಕಲಿಯುಗದ ಜನಗಳಿಗೋಸ್ಕರ ಅವರು ಈ ಅರ್ಚಾ ವಿಗ್ರಹದ ರೂಪದಲ್ಲಿ ಅವರು ಬಂದಿದ್ದಾರೆ. ಹೀಗೆ ದೇವಾಲಯಗಳಲ್ಲಿ ಈಗ ನಡೆಯುವ ಉತ್ಸವಗಳು 5,000 ವರ್ಷಗಳ ಹಿಂದೆ ಶ್ರೀಕೃಷ್ಣನು ದ್ವಾರಕೆಯಲ್ಲಿ ಪ್ರಕಟವಾದಾಗ ನಡೆದ ಉತ್ಸವಗಳಂತೆಯೇ ಇರುತ್ತವೆ.
ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲ ಅಧಿಕಾರಯುಕ್ತ ಆಚಾರ್ಯರು ಸಾಮಾನ್ಯ ಮನುಷ್ಯನಿಗೆ ಸೌಲಭ್ಯಕ್ಕಾಗಿ ನಿಯಮಾನುಸಾರ ದೇವ ವಿಗ್ರಹಗಳನ್ನು ಸ್ಥಾಪಿಸುತ್ತಾರೆ. ಆದರೆ ಶಾಸ್ತ್ರ ಜ್ಞಾನವಿಲ್ಲದ ಮಂದಮತಿಗಳು ತಮಗೆ ಅರ್ಥವಾಗದ ಇಂತಹ ವಿಷಯಗಳಲ್ಲಿ ತಲೆ ಹಾಕಿ ಈ ಮಹಾ ಪ್ರಯತ್ನವನ್ನ ಮೂರ್ತಿ ಪೂಜೆ ಎಂದು ತಪ್ಪು ತಿಳಿಯುತ್ತಾರೆ ಅಲ್ವಾ. ಈಗ ನಮ್ಗೆ ಈ ಇಸ್ಕಾನ್ ದೇವಸ್ಥಾನದಲ್ಲಿ ಏನು ವಿಗ್ರಹಗಳಿದೆಯೋ ಅದು ಸಾಕ್ಷಾತ್ ರಾಧಾಕೃಷ್ಣರ ವಿಗ್ರಹಗಳು ಅಲ್ವಾ. ರಾಧಾಕೃಷ್ಣರೇ ಅವರು ವಿಗ್ರಹ ರೂಪದಲ್ಲಿ ಅವರು ಬಂದಿದ್ದಾರೆ, ಆ ಅವತಾರದಲ್ಲಿ ಬಂದಿದ್ದಾರೆ ಅಲ್ವಾ. ಅದನ್ನ ನಾವು ಈ ಮೂರ್ತಿ ಪೂಜೆ ಅಂತ ನಾವ್ ಏನ್ ಹೇಳ್ತೀವಿ, ಆ ಗಾಂಧಿ ಪೂಜೆನ ನಾವು ಭಗವದ್ಗೀತೆಯಲ್ಲಿ ನಮ್ಗೆ 17ನೇ ಅಧ್ಯಾಯದಲ್ಲಿ ಅರ್ಥ ಮಾಡಿಸ್ತಾರೆ ಅಲ್ವಾ. ಆ ವಿಗ್ರಹ ಆರಾಧನೆಗೂ ಮೂರ್ತಿ ಪೂಜೆಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೇಳ್ಬಿಟ್ಟು, ಆ ಮೂರ್ತಿಯನ್ನ ತಯಾರು ಮಾಡಿರೋದು ಸಹ ಆ ಪಂಚರಾತ್ರಿ ವಿಧಿಯ ಪ್ರಕಾರನೇ ಅದನ್ನ ಕೆತ್ತಿರ್ತಾರೆ. ಅದಾದ್ಮೇಲೆ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ. ಮತ್ತೆ ಅದಾದ್ಮೇಲೆ ಅದಕ್ಕೆ ಪ್ರತಿನಿತ್ಯನೂ ಸಹ ಒಬ್ಬ ಮನುಷ್ಯನಿಗೆ ನಾವು ನಮ್ಮ ಮನೆಗೆ ಅತಿಥಿಯಾಗಿ ಬಂದ್ರೆ ಅವ್ರನ್ನ ಹೇಗೆ ನೋಡ್ಕೋತೀವೋ ಆತರ ನಾವು ಭಗವಂತನಿಗೆ ನಾವು ಷೋಡಶೋಪಚಾರ ಪೂಜೆನ ನಾವು ಮಾಡ್ತೀವಿ ಅಲ್ವಾ. ಅವ್ರಿಗೆ ಶಯನೋತ್ಸವನೂ ನಾವು ಮಾಡ್ತೀವಿ. ಪ್ರತಿದಿನ ನಾವು ಹೇಗೆ ದಿನನಿತ್ಯದ ಕಾರ್ಯಕ್ರಮಗಳನ್ನ ನಡೆಸ್ತೀವೋ ಅದೇ ತರ ಭಗವಂತನಿಗೂ ನಾವು ಮಾಡ್ತೀವಿ ಅಲ್ವಾ. ಅದಕ್ಕೇನೆ ತಪ್ಪಾಗಿ ತಿಳ್ಕೊಕೂಡುದು. ಆ ಭಗವಂತನ ಆ ವಿಗ್ರಹ ಆರಾಧನೆಯನ್ನ ನಾವು ಮೂರ್ತಿ ಪೂಜೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಕೂಡುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ ಅಲೌಕಿಕ ರೂಪವನ್ನ ಕಾಣುವುದಕ್ಕಾಗಿ ದೇವ ಮಂದಿರಗಳಲ್ಲಿ ಈ ಉತ್ಸವಗಳನ್ನು ಆಚರಿಸುವ ಸ್ತ್ರೀ ಪುರುಷರು ದೇವರ ದಿವ್ಯ ರೂಪದಲ್ಲಿ ನಂಬಿಕೆ ಇಲ್ಲದವರಿಗಿಂತ ಸಹಸ್ರ ಪಾಲು ಹೆಚ್ಚು ಮಹಿಮಾವಂತರು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ದೇವರ ಮೇಲೆನೆ ನಂಬಿಕೆ ಇಲ್ಲದವ್ರಿಗಿಂತ ಆ ಭಗವಂತನ ಆ ಅಲೌಕಿಕ ರೂಪವನ್ನ ನೋಡ್ಲಿಕ್ಕೆ ಅವರು ದೇವ ಮಂದಿರದಲ್ಲಿ ಆ ಅರ್ಚ ವಿಗ್ರಹಗಳನ್ನ ದರ್ಶನ ಮಾಡ್ಲಿಕ್ಕೆ ಬರ್ತಾರಲ್ಲ, ಅವರು ಎಷ್ಟೋ ಮಹಿಮಾವಂತರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ದ್ವಾರಕಾಪುರದ ನಿವಾಸಿಗಳೆಲ್ಲರೂ ದೊಡ್ಡ ದೊಡ್ಡ ಅರಮನೆಗಳನ್ನ ಹೊಂದಿದ್ದಾರೆ ಎಂಬುದನ್ನ ಈ ಶ್ಲೋಕದಿಂದ ತಿಳಿದು ಬರುತ್ತದೆ. ನೋಡಿ, ಈ ಶ್ಲೋಕದಿಂದ ನಮ್ಗೆ ಗೊತ್ತಾಗ್ತದೆ ದ್ವಾರಕಾಪುರಿ ಅದು ಸಾಮಾನ್ಯವಾದ ಏನು ಊರಾಗಿರ್ಲಿಲ್ಲ, ಅದು ಪುರ ಆಗಿರ್ಲಿಲ್ಲ. ಅಲ್ಲಿ ದೊಡ್ಡ ದೊಡ್ಡ ಅರಮನೆಗಳಿತ್ತು ಅಂತ ಹೇಳ್ಬಿಟ್ಟು ನಮ್ಗೆ ಇದರಿಂದ ಈ ಶ್ಲೋಕದಿಂದ ಅರ್ಥ ಆಗ್ತಾ ಇದೆ. ನಗರವು ಎಷ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿ ಇತ್ತೆಂಬುದನ್ನ ಸೂಚಿಸುತ್ತದೆ. ಸ್ತ್ರೀಯರು ಮೆರವಣಿಗೆಯನ್ನ ನೋಡಲು ಮತ್ತು ಶ್ರೀಕೃಷ್ಣನ ದರ್ಶಿಸಲು ಉಪ್ಪರಿಗೆಗಳನ್ನು ಏರಿದರು, ಬೀದಿಗಳ ಜನಸಂದಣಿಯಲ್ಲಿ ಸೇರಿಕೊಳ್ಳಲಿಲ್ಲ. ಹೀಗೆ ಅವರು ತಮ್ಮ ಗೌರವವನ್ನು ಸಂಪೂರ್ಣವಾಗಿ ಕಾಯ್ದುಕೊಂಡಿದ್ದರು. ಅವರಿಗೆ ಪುರುಷರೊಂದಿಗೆ ಕೃತಕ ಸಮಾನತೆ ಇರಲಿಲ್ಲ. ಸ್ತ್ರೀಯರನ್ನು ಪುರುಷರಿಂದ ಪ್ರತ್ಯೇಕಿಸಿ ಕಾಣುವುದರ ಮೂಲಕ ಸ್ತ್ರೀ ವ್ಯಕ್ತಿತ್ವದ ಗೌರವವನ್ನು ಹೆಚ್ಚು ಘನವಾದ ರೀತಿಯಲ್ಲಿ ರಕ್ಷಿಸಬಹುದು. ಸ್ತ್ರೀ ಪುರುಷರು ಯಾವ ಬಂಧನವೂ ಇಲ್ಲದೆ ಬೆರೆಯುವಂತೆ ಇರಬಾರದು ಅಲ್ವಾ. ನಮ್ಗೆ ಈ ಮಾತನ್ನ ಕೇಳಿದ್ರೆ ಈಗಿನ ಕಾಲದ ಸ್ತ್ರೀಯರು ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಇದೇನಿದು ಸ್ತ್ರೀಯರನ್ನ ಈ ತರ ಅವರು ಯಾವುದೇ ಒಂದು ಗಂಡಸರಿಗಿರುವಂತಹ ಅನುಕೂಲಗಳಿಂದ ಅವ್ರನ್ನ ವಂಚಿತರನ್ನಾಗಿ ಮಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಸ್ತ್ರೀಯರು ವಿರೋಧವನ್ನ ಅವ್ರು ವ್ಯಕ್ತಪಡಿಸ್ತಾರೆ. ಆದ್ರೆ ಇಲ್ಲಿ ಸ್ತ್ರೀಯರಿಗೆ ಹೆಚ್ಚು ಗೌರವವನ್ನ ಸೂಚಿಸ್ತಾ ಇದ್ದಾರೆ. ಅವರು ಇಲ್ಲಿ ಗಂಡಸರ ಮಧ್ಯೆ ಬೆರೀಬಾರ್ದು, ಅವರು ತುಂಬಾ ಫ್ರೀಯಾಗಿ ಮಿಂಗಲ್ ಆಗ್ಬಾರ್ದು. ಮಿಂಗಲ್ ಆದ್ರೆ ಏನಾಗುತ್ತೆ, ಅಲ್ಲಿ ನಮ್ಗೆ ಇದಕ್ಕಿಂತ ಮುಂಚೆ ಗೊತ್ತಿರೋ ಹಾಗೇನೆ ವರ್ಣಶಂಕರ ಏರ್ಪಡುತ್ತೆ. ಅಲ್ಲಿ ಬೇಡದ ಸಂತಾನ ಉತ್ಪತ್ತಿ ಆಗುತ್ತೆ. ಬೇಡ ಸಂತಾನ ಉತ್ಪತ್ತಿ ಆದ್ರೆ ಅಲ್ಲಿ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ, ಅಶಾಂತಿ ವಾತಾವರಣ ಬೆಳೆಯುತ್ತೆ. ಅಲ್ಲಿ ಎಲ್ಲರೂ ಸಹ ಈ ಮನುಷ್ಯ ಜನ್ಮವನ್ನು ಉದ್ಧಾರ ಮಾಡ್ಕೊಳ್ಳಿಕ್ಕೆ ಆಧ್ಯಾತ್ಮಿಕ ಮಾರ್ಗದ ಕಡೆಗೆ ತಮ್ಮನ್ನ ತಾವು ಕರ್ಕೊಂಡು ಹೋಗ್ಬೇಕು ಅಲ್ವಾ. ಈ ಮನುಷ್ಯ ಜನ್ಮದಲ್ಲಿ ಆ ಕೆಲಸವನ್ನ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಪ್ರಭುಪಾದರು. ಇನ್ನೊಂದ್ 2 ನಿಮಿಷದಲ್ಲಿ ಇನ್ನೊಂದ್ 2 ಶ್ಲೋಕಗಳನ್ನ ಹೇಳ್ಬಿಡ್ತೀನಿ. ನಿತ್ಯಂ ನಿರೀಕ್ಷಮಾಣಾನಾಂ ಯದಪಿ ದ್ವಾರಕೌಕಸಾಂ ನಾವಿತೃಪ್ಯಂತಿ ದೃಶಃ ಶ್ರೀಯೋ ಧಾಮಾಂಗಮಚ್ಯುತಂ. ದ್ವಾರಕಾಪುರ ನಿವಾಸಿಗಳು ಸಕಲ ಸೌಂದರ್ಯ ನಿಧಿಯಾದ ಅಚ್ಯುತನಾದ ಶ್ರೀಕೃಷ್ಣನ ದರ್ಶನವನ್ನ ತಪ್ಪದೇ ಪಡೆಯುತ್ತಿದ್ದರು. ಆದರೂ ಅವರಿಗೆ ಅದು ಸಾಕೆನಿಸುತ್ತಿರಲಿಲ್ಲ. ಭಾವಾರ್ಥ ಶಿಲಪ್ರಭುಪಾದವರಿಂದ ಶಿಲಪ್ರಭುಪಾದವರಿಗೆ ಜಯವಾಗಲಿ. ದ್ವಾರಕಾಪುರದ ಸ್ತ್ರೀಯರು ತಮ್ಮ ಭವನಗಳ ಉಪ್ಪರಿಗೆಗಳನ್ನ ಏರಿ ಶ್ರೀಕೃಷ್ಣನನ್ನ ಕಂಡಾಗ ತಾವು ಹಿಂದೆ ಅನೇಕ ಬಾರಿ ಅಮೋಘ ಪುರುಷ ಶ್ರೀಕೃಷ್ಣನ ಸುಂದರ ಕಾಯವನ್ನ ಕಂಡಿದ್ದೇವೆಂದು ಅವರಿಗೆ ಅನಿಸಲೇ ಇಲ್ಲ. ಅವರು ಅನೇಕ ಬಾರಿ ಅವರು ನೋಡಿದ್ದಾರೆ ಶ್ರೀಕೃಷ್ಣನನ್ನ. ಆದ್ರೆ ಈ ಸಮಯದಲ್ಲಿ ಅವರು ಉಪ್ಪರಿಗೆ ಮೇಲೆ ಏರಿ ಶ್ರೀಕೃಷ್ಣ ದರ್ಶನವನ್ನು ಪಡ್ಕೊಂಡಾಗ ನಾವು ಇದಕ್ಕೆ ಮುಂಚೆ ನಾವು ನೋಡಿದಿವಲ್ಲ ಅಂತ ಅವರಿಗೆ ಅನ್ನಿಸ್ತಾನೆ ಇಲ್ಲ. ಯಾಕಂದ್ರೆ ಭಗವಂತನ ದರ್ಶನವನ್ನ ನಾವು ಎಷ್ಟೇ ಬಾರಿ ಮಾಡಿದ್ರು ನಮ್ಮ ಕಣ್ಣುಗಳಿಗೆ ಸಮಾಧಾನ ಆಗೋದಿಲ್ಲ. ಅದ್ರ ಬಗ್ಗೆ ಈಗ ಪ್ರಭುಪಾದರು ಮುಂದೆ ಹೇಳ್ತಾ ಹೋಗ್ತಾ ಇದ್ದಾರೆ. ಶ್ರೀಕೃಷ್ಣನನ್ನ ಕಾಣಲು ಅವರಿಗಿದ್ದ ಆತುರವು ಅವರಿಗೆ ಅವನನ್ನು ಇನ್ನಷ್ಟು ಮತ್ತಷ್ಟು ಕಾಣುವ ಆಸೆ ಇರುತ್ತಿತ್ತೆಂಬುದನ್ನ ಸೂಚಿಸುತ್ತದೆ. ನಮ್ಗೆ ಎಷ್ಟೇ ನೋಡಿದ್ರು ಸಮಾಧಾನ ಆಗ್ತಿಲ್ಲ ಅಂತಂದ್ರೆ ನಮ್ಗೆ ಆ ಶ್ರೀಕೃಷ್ಣನ ಬಗ್ಗೆ ನಮ್ಗೆ ಎಷ್ಟು ನಮ್ಗೆ ಪ್ರೀತಿ ಇದೆ, ಒಲವು ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಇದರಿಂದ ಗೊತ್ತಾಗ್ತಾ ಇದೆ. ಯಾವುದೇ ಭೌತಿಕ ವಸ್ತುವನ್ನ ಅನೇಕ ಬಾರಿ ನೋಡಿದಾಗ ತೃಪ್ತಿ ನಿಯಮದ ಪ್ರಕಾರ ಅದು ತನ್ನ ಆಕರ್ಷಣೆಯನ್ನ ಕಳೆದುಕೊಳ್ಳುತ್ತದೆ. ಅದಕ್ಕೋಸ್ಕರನೇ ಅಲ್ವಾ ನಮ್ಗೆ ವೀಕೆಂಡ್ ಅಲ್ಲಿ ನಾವು ಬೇರೆ ಬೇರೆ ಪ್ರೋಗ್ರಾಮ್ ಅನ್ನ ನಾವು ಪ್ಲಾನ್ ಮಾಡ್ಕೊತಾ ಇರ್ತೀವಿ. ಅಯ್ಯೋ ಈ ಜಾಗನ ನಾವು ಇದಕ್ಕಿನ ಈ ಹಿಂದಿನ ವಾರನೇ ಹೋಗ್ ಬಂದಿದೀವಿ, ಅನೇಕ ಬಾರಿ ಹೋಗಿದೀವಿ, ಇವಾಗ ಹೊಸದೇನಾದ್ರೂ ಇದೆಯಾ ಅಂತ ನಾವು ಹುಡುಕ್ತಾ ಇರ್ತೀವಿ. ಆದ್ರೆ ನಾವ್ ಇವಾಗ ನೋಡ್ದ ಹಾಗೇನೆ ಶೀಲ ಪ್ರಭುಪಾದರು ಇವಾಗ 77ನೇ ಅಂದ್ರೆ 67ನೇ ವರ್ಷದಿಂದ ಆ ಕೃಷ್ಣ ಪ್ರಜ್ಞೆಯನ್ನ ಅದೇನ್ ಮಾಡಿದಾರೋ ಅದು ಅದೇ ತರ ಇದೆ ಅಲ್ವಾ. ನಾವು ಬೆಳಗ್ಗೆ 4 ಗಂಟೆಯಲ್ಲಿ ಅದೇ ಮಂಗಳಾರತಿಯಲ್ಲಿ ಅದೇ ಭಜನೆಗಳನ್ನ ಮಾಡ್ತೀವಿ, ಅದೇ ರಾಧಾ ಕೃಷ್ಣರ ವಿಗ್ರಹಗಳನ್ನ ನಾವು ನೋಡ್ತೀವಿ, ಅದೇ ಪ್ರಸಾದವನ್ನ ನಾವು ತಿಂತಾ ಇದೀವಿ. ಆದ್ರೂ ಸಹ ನಮ್ಗೆ
ಸಮಾಧಾನ ಆಗ್ತಾ ಇಲ್ಲ ಅಲ್ವಾ, ನಮ್ಗೆ ತೃಪ್ತಿ ಆಗ್ಬಿಟ್ಟಿದೆ ಅಂತ ಅನಿಸ್ತಿಲ್ಲ, ನಮ್ಗೆ ಇನ್ನ ನೋಡ್ಬೇಕು, ಇನ್ನ ಹೆಚ್ಚು ಭಕ್ತಿಯನ್ನ ಮಾಡ್ಬೇಕು ಅಂತ ಅನಿಸ್ತಾ ಇದೆ. ಆನಂದಾಂಬುದಿ ವರ್ಧನಂ ಅಲ್ವಾ, ಚೈತನ್ಯ ಮಹಾಪ್ರಭುಗಳು ಹೇಳೋ ಹಾಗೇನೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭೌತಿಕ ವಸ್ತುಗಾದ್ರೆ ಅದು ತನ್ನ ಆಕರ್ಷಣೆನ ಕಳ್ಕೊಂಡ್ಬಿಡುತ್ತೆ. ಆದ್ರೆ ಇಲ್ಲಿ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅಚ್ಯುತ ಪದ ಇಲ್ಲಿ ಅರ್ಥಪೂರ್ಣವಾದುದು. ಏಕೆಂದ್ರೆ ದೇವರು ಕರುಣೆಯಿಂದ ಭೂಮಿಯಲ್ಲಿ ಅವತರಿಸಿದ್ದರೂ ಅವನು ಅಚ್ಯುತನಾದವನು. ಜೀವಿಗಳು ತಪ್ಪು ಮಾಡುವಂತಹವರು. ಏಕೆಂದರೆ ಭೌತಿಕ ಪ್ರಪಂಚದ ಸಂಪರ್ಕ ಪಡೆದಾಗ ಅವರ ಆಧ್ಯಾತ್ಮಿಕ ವ್ಯಕ್ತಿತ್ವವು ಮುಸುಕಾಗುತ್ತದೆ. ಈಗ ದೇಹವು ಪ್ರಕೃತಿ ನಿಯಮದಂತೆ ಹುಟ್ಟು, ಬೆಳವಣಿಗೆ, ರೂಪಾಂತರ, ಸ್ಥಾನ, ಕ್ಷೀಣಿಸುವಿಕೆ, ನಿರ್ನಾಮವಾಗುವಿಕೆ ಮೊದಲಾದವುಗಳಿಂದ ಒಳಪಡುತ್ತದೆ ಅಲ್ವಾ. ನಾವ್ ಇವಾಗ ತುಂಬಾ ಪ್ರೀತಿ ಪಾತ್ರ ಆದವರು ಸಹ ಅವ್ರು ವಯಸ್ಸಾಗ್ತಾ ಆಗ್ದಂಗೆ ಅವರು ಹಲ್ ಕಳ್ಕೊತಾರೆ, ಅವರು ಕೂದಲೆಲ್ಲ ಬೆಳಗಾಗ್ಬಿಡುತ್ತೆ, ಅವರು ತಮ್ಮ ಆಕರ್ಷಣೆನೆ ಕಳ್ಕೊತಾರೆ ಅಲ್ವಾ. ಆದ್ರೆ ಕೃಷ್ಣ ಆತರ ಅಲ್ಲ ಅಲ್ವಾ, ಅವರ ರೂಪವೇ ಆಧ್ಯಾತ್ಮಿಕವಾದದ್ದು. ಅವ್ರು ಯಾವಾಗ್ಲೂ 16 ವರ್ಷದ ಸುಂದರ ಯುವಕನ ತರ ಇರ್ತಾರೆ. ಹೇಗೆ ಈ ನಮ್ಮ ಭೌತಿಕ ದೇಹ ಈ 6 ಮಾರ್ಪಾಡನ್ನ ಹೊಂದುತ್ತೆ ಅಂತಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಹುಟ್ಟು, ಬೆಳವಣಿಗೆ, ರೂಪಾಂತರ, ಸ್ಥಾನ, ಕ್ಷೀಣಿಸುವಿಕೆ, ನಿರ್ನಾಮವಾಗುವಿಕೆ, ಇದನ್ನ ಆ ಕೃಷ್ಣನ ದೇಹ ಒಳಗಾಗೋದಿಲ್ಲ ಅಲ್ವಾ. ಭಗವಂತನ ಶರೀರ ಹಾಗಲ್ಲ, ತಾನು ಇರುವ ರೀತಿಯಲ್ಲೇ ಅವನು ಅವತರಿಸುತ್ತಾನೆ, ಅಲ್ಲದೆ ಅವನು ಭೌತಿಕ ಪ್ರಕೃತಿ ನಿಯಮಗಳಿಗೆ ಒಳಪಡುವುದಿಲ್ಲ. ಅವನ ದೇಹವೇ ವಿಶ್ವದ ಎಲ್ಲದರ ಮೂಲ, ನಮ್ಮ ಅನುಭವಕ್ಕೆ ಅತೀತವಾದ ಸಕಲ ಸೌಂದರ್ಯಗಳ ನಿಧಿ. ಅದು ಹೊಸ ಹೊಸ ಸೌಂದರ್ಯಗಳ ಅಭಿವ್ಯಕ್ತಿಯನ್ನ ಪಡೆಯುತ್ತಿರುತ್ತದೆ. ಆದ್ದರಿಂದಲೇ ಶ್ರೀಕೃಷ್ಣನ ದಿವ್ಯ ಶರೀರದ ದರ್ಶನದಿಂದ ಯಾರಿಗೂ ಪೂರ್ಣ ತೃಪ್ತಿ ಆಗುವುದಿಲ್ಲ ಅಲ್ವಾ. ನಾವಿವಾಗ ನೋಡಿದ್ವಿ ಅಲ್ವಾ, ನಮ್ಗೆ ಇವಾಗ ಅವರು ಹಂದಿಯ ರೂಪದಲ್ಲಿ ಬಂದಿದ್ದಾರೆ, ಶೂಕರ ರೂಪ ಅಲ್ವಾ. ಹಂದಿ ಅಂದ್ರೆ ಅವ್ರು ಎಷ್ಟು ಅಸಹ್ಯವನ್ನ ನಾವು ಪಡ್ತೀವಿ, ಆದ್ರೆ ಭಗವಂತ ಹಂದಿ ರೂಪದಲ್ಲಿ ಬಂದಾಗ್ಲೂ ಸಹ ನಮ್ಗೆ ಅದು ಆಧ್ಯಾತ್ಮಿಕವಾಗಿ ಅನಿಸುತ್ತೆ. ನಾವು ಮತ್ತೆ ನಾವು ಆ ವರಹಾತಾರವನ್ನ ನಾವು ದರ್ಶನ ಮಾಡ್ತೀವಿ. ನಾವು ಮತ್ತೆ ನೋಡ್ಬೇಕು ಅಂತ ನಾವು ಕಾತರರಾಗಿರ್ತೀವಿ ಅಲ್ವಾ. ಯಾಕಂದ್ರೆ ಭಗವಂತ ಅವರು ಆಧ್ಯಾತ್ಮಿಕ ರೂಪದಲ್ಲಿ ಇರ್ತಾರೆ. ಅವ್ರು ಯಾವುದೇ ರೂಪದಲ್ಲಿ ಬಂದಾಗ್ಲೂ ಅವರು ತಮ್ಮ ನಿಜವಾದ ಆಧ್ಯಾತ್ಮಿಕ ರೂಪದಲ್ಲಿ ಅವರು ಬಂದಿರ್ತಾರೆ. ಆದ್ದರಿಂದಲೇ ಶ್ರೀಕೃಷ್ಣನ ದಿವ್ಯ ಶರೀರದ ದರ್ಶನದಿಂದ ಯಾರಿಗೂ ಪೂರ್ಣ ತೃಪ್ತಿ ಆಗುವುದಿಲ್ಲ. ಭಗವಂತನ ದಿವ್ಯ ನಾಮ, ರೂಪ, ಗುಣ, ಪರಿವಾರ ಮೊದಲಾದವೆಲ್ಲ ಅವನ ಆಧ್ಯಾತ್ಮಿಕ ಅಭಿವ್ಯಕ್ತಿಗಳು. ಭಗವನ್ನಾಮ ಕೀರ್ತನೆಯಲ್ಲಿ, ಭಗವಂತನ ಗುಣವರ್ಣನೆಯಲ್ಲಿ ನಾವು ಪಡೆಯುವ ತೃಪ್ತಿಗೆ ಕೊನೆಯೇ ಇಲ್ಲ. ಭಗವಂತನ ಪರಿವಾರಕ್ಕೆ ಪರಿಮಿತಿ ಇಲ್ಲ. ಅವನು ಎಲ್ಲದರ ಮೂಲ ಮತ್ತು ಯಾವ ಪರಿಮಿತಿಯೂ ಇಲ್ಲದವನು ಅಲ್ವಾ. ಅವನಿಗೆ ಪರಿಮಿತಿ ಅನ್ನೋದಿಲ್ಲ, ಅವನು ವಿಭು ಅಲ್ವಾ, ನಾವು ಅಣು. ಅದಕ್ಕೋಸ್ಕರ ಅವನಿಗೆ ಅಷ್ಟು ವಿಧ ರೂಪದಲ್ಲಿ ಅವನು ಬರಬಹುದು ಅಲ್ವಾ. ಅದಕ್ಕೆ ನಮ್ಗೆ ಅಷ್ಟು ಅವರಿಂದ ಆಕರ್ಷಣೆಗೆ ನಾವು ಒಳಗಾಗ್ತೀವಿ. ನಮ್ಗೆ ಯಾವಾಗ್ಲೂ ಸಹ ವೆರೈಟಿ ಇರ್ಬೇಕು ಅಲ್ವಾ. ಇವಾಗ ನಮ್ಗೆ ಭಗವಂತ ಅದೆಲ್ಲವನ್ನ ಅವರು ಒದಗಿಸಿ ಕೊಡ್ತಾರೆ. ಅದಕ್ಕೆ ನಮ್ಗೆ ಭಗವಂತ ಅಂದ್ರೆ ನಮ್ಗೆ ಅಷ್ಟು ಆಕರ್ಷಣೀಯ, ಸರ್ವಾಕರ್ಷಣೀಯ. ಶ್ರೀಯೋ ನಿವಾಸ ಯಸ್ಯೋರಹ ಪಾನಪತ್ರ ಮುಖಂ ದೃಶಾಂ ಬಾಹವೋ ಲೋಕಪಾಲಾನಾಂ ಸಾರಂಗಾಣಾಂ ಪದಾಂಬುಜಂ. ಶ್ರೀಕೃಷ್ಣನ ವಕ್ಷಸ್ಥಳವು ಲಕ್ಷ್ಮಿಯ ಆವಾಸ ಸ್ಥಾನ. ಸುಂದರವಾದುದೆಲ್ಲಕ್ಕೂ ಹಾತೊರೆಯುವ ನಯನಗಳಿಗೆ ಅವನ ಚಂದ್ರವದನವು ಒಂದು ಪಾನಪಾತ್ರೆ. ಅವನ ಬಾಹುಗಳು ಕಾರ್ಯನಿರತ ದೇವತೆಗಳಿಗೆ ವಾಸಸ್ಥಾನ. ಅವನ ಪಾದ ಕಮಲಗಳು ಶ್ರೀಕೃಷ್ಣನನ್ನುಳಿದು ಮತ್ತಾವ ವಿಷಯವನ್ನು ಮಾತನಾಡದ ಪರಿಶುದ್ಧ ಭಕ್ತರಿಗೆ ಹಿರಿಯ ಆಸರೆ. ನಮ್ಗೆ ಇಲ್ಲಿ 3 ವಿಷಯಗಳನ್ನು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ, ಆ ಭಗವಂತನಲ್ಲಿ ಯಾರ್ಯಾರೆಲ್ಲ ಎಲ್ಲೆಲ್ಲಿ ಆಶ್ರಯವನ್ನ ಪಡೆದಿರ್ತಾರೆ ಅಂತ. ಇವಾಗ ಭಗವಂತನ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಆಶ್ರಯನ್ನ ಪಡೆದಿರ್ತಾರೆ. ಅದಕ್ಕೋಸ್ಕರನೇ ಲಕ್ಷ್ಮಿ ಶ್ರೀ ಅಲ್ವಾ, ಅವ್ರನ್ನ ಶ್ರೀ ಅಂತ ಕರಿತೀವಿ. ವಾಸ ಎಲ್ಲಿ ಮಾಡ್ತಾ ಇದ್ದಾರೆ, ಭಗವಂತನ ಆ ವಕ್ಷಸ್ಥಳದಲ್ಲಿ. ಅದಕ್ಕೋಸ್ಕರನೇ ನಾವು ಭಗವಂತನನ್ನ ಶ್ರೀನಿವಾಸ ಅಂತ ನಾವು ಕರಿತೀವಿ ಅಲ್ವಾ. ಅಂದ್ರೆ ಲಕ್ಷ್ಮಿ ವಾಸವಾಗಿರುವಂತಹ ಏನು ವ್ಯಕ್ತಿ ಅಂದ್ರೆ ಶ್ರೀನಿವಾಸ ಅಂತ ನಾವು ಕರಿತೀವಿ. ಅದೇ ತರ ದೇವತೆಗಳೆಲ್ಲ ಎಲ್ಲಿ ವಾಸವಾಗಿದ್ದಾರೆ ಅಂತಂದ್ರೆ ಭಗವಂತನ ಬಾಹುಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಭಗವದ್ ಭಕ್ತರು ಎಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ ಅಂತಂದ್ರೆ ಭಗವಂತನ ಪಾದ ಕಮಲಗಳಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರಿಗೆ ಬೇರೆ ಇನ್ಯಾವುದೂ ಬೇಡ. ಆ ಭಗವಂತನ ಪಾದ ಕಮಲಗಳಲ್ಲಿ ಮಕರಂದ ಇದೆ. ಅವರು ದುಂಬಿಗಳಾಗಿ ಅವರು ಅಲ್ಲಿ ಆ ಮಕರಂದವನ್ನ ಹೀರ್ಲಿಕ್ಕೇನೆ ಅವರು ಯಾವಾಗ್ಲೂ ಅವರು ಹಾತೊರಿತಾ ಇರ್ತಾರೆ. ಅದನ್ನ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ವರ್ಣಿಸ್ತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದ ಅವರಿಗೆ ಜಯವಾಗಲಿ. ಬೇರೆ ಬೇರೆ ವಸ್ತುಗಳಿಂದ ಬೇರೆ ಬೇರೆ ಸುಖಗಳನ್ನು ಬಯಸುವ ಬಗೆಯ ವರ್ಗದ ಜನರಿದ್ದಾರೆ. ಲಕ್ಷ್ಮಿಯ ಕಟಾಕ್ಷವನ್ನು ಬಯಸುವ ಜನರಿದ್ದಾರೆ. ವೃಕ್ಷಗಳೆಲ್ಲವೂ ಕಲ್ಪವೃಕ್ಷಗಳಾಗಿರುವ ಕಟ್ಟಡಗಳೆಲ್ಲವೂ ಸ್ಪರ್ಶಶಿಲೆಯಿಂದ ನಿರ್ಮಿತವಾಗಿರುವ ಭಗವಂತನ ದಿವ್ಯಧಾಮವಾಗಿರುವ ಚಿಂತಾಮಣಿ ಧಾಮದಲ್ಲಿ ಹಲವಾರು ಸಾವಿರ ಭಾಗ್ಯ ದೇವತೆಗಳಿದ್ದಾರೆ. ಅಲ್ವಾ. ನಾವು ಅದನ್ನ ಯಾವುದು ಬ್ರಹ್ಮ ಸಮಿತಿಯಲ್ಲಿ ನಾವು ತಿಳ್ಕೊಂಡಿದೀವಲ್ವಾ. ಚಿಂತಾಮಣಿ ಪ್ರಕರ ಸದ್ಮಶು ಕಲ್ಪ ವೃಕ್ಷ ಲಕ್ಷಾ ಋತೇಶು ಸುರಭೀರ ವಿಪಾಲಯಂತಂ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದ ಮಾದಿ ಪುರುಷಂ ತಮಹಂ ಭಜಾಮಿ ಅಂತ ನಾವು ತಿಳ್ಕೊಂಡಿದೀವಿ. ಅಂದ್ರೆ ಲಕ್ಷ್ಮಿ ಸಹಸ್ರ ಶತಸಹಸ್ರ ಲಕ್ಷ್ಮಿಯರು ಅವರು ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಕಾಯ್ಕೊಂಡಿದ್ದಾರೆ ಅಲ್ವಾ. ಅದನ್ನೆಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಗೋವಿಂದನು ತನ್ನ ಸಹಜ ವೃತ್ತಿಯಾಗಿ ಸುರಭಿ ಗೋವುಗಳ ಮಂದೆಯನ್ನು ಕಾಯುತ್ತಾನೆ. ನಾವು ಶ್ರೀಕೃಷ್ಣನ ಶರೀರ ಲಕ್ಷಣಗಳಿಂದ ಆಕರ್ಷಿತರಾದರೆ
ಆ ಭಾಗ್ಯ ದೇವತೆಗಳನ್ನ ಅಪ್ರಯತ್ನವಾಗಿ ಕಾಣಬಹುದು. ನಾವು ಭಗವಂತನ ಶರೀರದಿಂದ ನಾವು ಆಕರ್ಷಿತರಾದ್ರೆ ನಾವು ಈ ಲಕ್ಷ್ಮಿಯರನ್ನು ಸಹ ನಾವು ಅಪ್ರಯತ್ನವಾಗಿ ಕಾಣಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಿರಾಕಾರವಾದಿಗಳು ತಮ್ಮ ಶುಷ್ಕ ಊಹನಾತ್ಮಕ ಚಿಂತೆಯ ಅಭ್ಯಾಸದ ಕಾರಣದಿಂದ ಇಂತಹ ಭಾಗ್ಯ ದೇವತೆಗಳನ್ನ ಕಾಣಲಾರರು ಅಲ್ವಾ. ಭಗವದ್ ಭಕ್ತಿಯಿಂದ ಅಂದ್ರೆ ಭಕ್ತಿ ಮಾರ್ಗದಿಂದ ಮಾತ್ರ ನಾವು ಭಗವಂತನನ್ನ ಸೇವೆ ಮಾಡ್ತಾ ಇರುವಂತಹ ಭಾಗ್ಯ ಲಕ್ಷ್ಮಿಯರನ್ನ ನಾವು ಕಾಣ್ಲಿಕ್ಕೆ ಸಾಧ್ಯವೇ ಹೊರತು ನಾವು ಈ ಊಹಾತ್ಮಕ ಚಿಂತನೆಯಿಂದ ನಾವು ಭಗವಂತನನ್ನೇ ಆಗ್ಲಿ ಭಗವಂತನನ್ನ ಸೇವೆ ಮಾಡ್ತಾ ಇರುವಂತಹ ಆ ಭಾಗ್ಯ ದೇವತೆಯರನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಂದರ ಸೃಷ್ಟಿಯಿಂದ ಪ್ರಭಾವಿತರಾದ ಕಲಾವಿದರು ತಮ್ಮ ಸಂಪೂರ್ಣ ತೃಪ್ತಿಗಾಗಿ ಶ್ರೀಕೃಷ್ಣನ ಸುಂದರ ವದನವನ್ನ ನೋಡುವುದು ಉತ್ತಮ. ಶ್ರೀಕೃಷ್ಣನ ವದನವು ಸೌಂದರ್ಯದ ಮೂರ್ತ ರೂಪ. ಪ್ರಕೃತಿ ಸೌಂದರ್ಯ ಎಂದು ಕರೆಯುವುದು ಶ್ರೀಕೃಷ್ಣನ ಮುಗುಳ್ನಗೆ ಅಷ್ಟೇ. ಪಕ್ಷಿಗಳ ಮಧುರ ಗಾನವು ಶ್ರೀಕೃಷ್ಣನ ಪಿಸು ಧ್ವನಿಯ ನಮೂನೆ. ವಿಶ್ವದ ಆಡಳಿತ ನಿರ್ವಹಣೆಗಾಗಿ ಬೇರೆ ಬೇರೆ ಇಲಾಖೆಗಳನ್ನ ವಹಿಸಿಕೊಂಡಿರುವ ನಿರ್ವಾಹಕ ದೇವತೆಗಳಿದ್ದಾರೆ. ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ ಭಗವಂತನ ಸೌಂದರ್ಯದ ಬಗ್ಗೆ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ನಾವಿವಾಗ ನಮ್ಗೆ ಭೌತಿಕ ಪ್ರಪಂಚದಲ್ಲಿ ಈ ಪ್ರಕೃತಿನ ನೋಡಿದ್ರೆ ನಮ್ಗೆ ಅಬ್ಬಾ ಎಷ್ಟು ಸೌಂದರ್ಯ ಇದೆ, ಪ್ರಕೃತಿ ಸೌಂದರ್ಯ ಅಂತ ನಾವ್ ಹೇಳ್ತೀವಿ. ಆದ್ರೆ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ ಈ ಪ್ರಕೃತಿ ಸೌಂದರ್ಯವನ್ನ ನಾವು ಎಷ್ಟು ಇಲ್ಲಿ ಶ್ಲಾಘನೆಯನ್ನ ನಾವು ಮಾಡ್ತೀವೋ ಅದು ಭಗವಂತನ ಒಂದು ಮುಗುಳ್ನಗೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ನಮಗೆ ಮತ್ತೆ ಪಕ್ಷಿಗಳ ಕಲರವ ಅಂದ್ರೆ ನಮ್ಗೆ ತುಂಬಾ ಹಿತ ಅಲ್ವಾ. ನಾವು ಅದನ್ನು ವರ್ಣನೆಯನ್ನ ಮಾಡ್ತೀವಿ. ಮತ್ತೆ ಆ ಕೋಗಿಲೆಯ ಗಾನವನ್ನ ಅದಕ್ಕೆ ನಾವು ಮೋಹಿತರಾಗ್ತೀವಿ. ಆದ್ರೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ ಇದು ಬರೀ ಪಿಸು ಧ್ವನಿ. ಆ ಮಧುರ ಗಾನ ಇದೆ, ಪಕ್ಷಿಗಳ ಮಧುರ ಗಾನ ಏನಿದೆ ಅದು ಶ್ರೀಕೃಷ್ಣನ ಪಿಸು ಧ್ವನಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇವಾಗ ದೇವತೆಗಳನ್ನ ಅಂದ್ರೆ ಆಡಳಿತಗಾರರ ಬಗ್ಗೆ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನ ವದನವು ವಿಶ್ವದ ಆಡಳಿತ ನಿರ್ವಹಣೆಗಾಗಿ ಬೇರೆ ಬೇರೆ ಇಲಾಖೆಗಳನ್ನ ವಹಿಸಿಕೊಂಡಿರುವ ನಿರ್ವಾಹಕ ದೇವತೆಗಳಿದ್ದಾರೆ. ರಾಜ್ಯ ಸೇವೆಯಲ್ಲಿ ಚಿಕ್ಕ ಆಡಳಿತ ದೇವತೆಗಳಿದ್ದಾರೆ. ಇವರು ಯಾವಾಗಲೂ ಇವರ ಇತರ ಪ್ರತಿಸ್ಪರ್ಧಿಗಳ ಹೆದರಿಕೆಯಲ್ಲೇ ಇರುತ್ತಾರೆ. ಆದರೆ ಅವರು ಭಗವಂತನ ಬಾಹುಗಳನ್ನ ಆಶ್ರಯಿಸಿದರೆ ಅವನು ಅವರನ್ನು ಶತ್ರುಗಳ ದಾಳಿಯಿಂದ ಯಾವಾಗಲೂ ರಕ್ಷಿಸಬಲ್ಲನು. ಆಡಳಿತ ಸೇವೆಯಲ್ಲಿ ನಿರತರಾಗಿರುವ ಶ್ರೀಕೃಷ್ಣನ ನಿಷ್ಠಾವಂತ ಸೇವಕನು ಆದರ್ಶ ಮುಖ್ಯಾಧಿಕಾರಿ ಮತ್ತು ಅವನು ಜನಸಾಮಾನ್ಯರ ಹಿತವನ್ನ ಚೆನ್ನಾಗಿ ರಕ್ಷಿಸಬಲ್ಲನು. ಆಡಳಿತ ಅಧಿಕಾರಿಗಳೆಂದು ಕರೆಸಿಕೊಳ್ಳುವ ಇತರರು ಅಸಂಗತ ಸಂಕೇತಗಳು. ಅವರ ಆಡಳಿತಕ್ಕೆ ಒಳಪಟ್ಟ ಜನರು ವಿಪರೀತ ಕಷ್ಟಗಳಿಗೆ ಒಳಪಡುತ್ತಾರೆ. ಆಡಳಿತ ಅಧಿಕಾರಿಗಳು ಭಗವಂತನ ಬಾಹುಗಳ ರಕ್ಷಣೆಯಲ್ಲಿ ಕ್ಷೇಮವಾಗಿರಬಹುದು. ಭಗವಂತನು ಎಲ್ಲದರ ಸಾರ. ನೋಡಿ ಇಲ್ಲಿ ಏನನ್ನ ಹೇಳ್ತಾರೆ ಅಂದ್ರೆ ಆಡಳಿತಗಾರರ ಬಗ್ಗೆ ಹೇಳ್ತಾ ಇದ್ದಾರೆ. ಇವಾಗ ಯಾರು ಭಗವಂತನ ಆಶ್ರಯದಲ್ಲಿ ಇರ್ತಾರೋ ಅವರಷ್ಟೇನೆ ಬೇರೆ ಪ್ರತಿಸ್ಪರ್ಧಿಗಳಿಂದ ಅವ್ರು ಯಾವುದೇ ಒಂದು ಆತಂಕಕ್ಕೆ ಒಳಗಾಗೋದು ಬೇಕಾಗಿಲ್ಲ. ಭಯದ ವಾತಾವರಣದಲ್ಲಿ ಇರೋದು ಬೇಕಾಗಿಲ್ಲ. ಮತ್ತೆ ಭಗವಂತನ ಆಶ್ರಯವನ್ನು ಪಡೆದಿರುವಂತಹ ಆಡಳಿತಗಾರರು ಏನ್ ಮಾಡ್ತಾರೆ, ಅವರು ತಮ್ಮ ಪ್ರಜೆಗಳನ್ನು ಸಹ ಅವರು ಸರಿಯಾದ ಮಾರ್ಗದರ್ಶನದಲ್ಲಿ ಅವ್ರು ಕರ್ಕೊಂಡು ಹೋಗ್ತಾರೆ. ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಇನ್ನ ಒಂದನ್ನ ಹೇಳ್ತಾ ಇದಾರೆ, ಸಾರ ಅಂದ್ರೆ ಇಲ್ಲಿ ಆ ಸಾರದ ಬಗ್ಗೆ ಹೇಳ್ತಾ ಇದಾರೆ. ಆ ಭಗವಂತ ಅನ್ನೋರು ಎಲ್ಲದರ ಸಾರ ಅಂತ ಹೇಳ್ತಾ ಇದಾರೆ. ಅವನನ್ನ ಸಾರಂ ಅಂತ ಕರೆಯಲಾಗಿದೆ ಅಂತ ಹೇಳ್ತಾ ಇದಾರೆ. ಅವನನ್ನು ಕುರಿತು ಕೀರ್ತನೆ ಮಾಡುವವರನ್ನ ಸಾರಂಗರು ಅಥವಾ ಶುದ್ಧ ಭಕ್ತರು ಅಂತ ಕರೀತಾರೆ ಅಂತ ಹೇಳ್ತಾ ಇದಾರೆ. ಶುದ್ಧ ಭಕ್ತರು ಯಾವಾಗಲೂ ಭಗವಂತನ ಪಾದ ಪದ್ಮಗಳಿಗಾಗಿ ಹಾತೊರೆಯುತ್ತಾರೆ. ಆ ಪಾದ ಪದ್ಮಗಳಲ್ಲಿ ಒಂದು ಬಗೆಯ ಮಧುವಿದೆ. ಅದನ್ನ ಭಕ್ತರು ದಿವ್ಯವಾಗಿ ಆಸ್ವಾದಿಸುತ್ತಾರೆ. ಅವರು ಮಧುವನ್ನು ಯಾವಾಗಲೂ ಅರಸುವ ಭೃಂಗಗಳಂತೆ ಗೌಡಿಯ ವೈಷ್ಣವ ಸಂಪ್ರದಾಯದ ಮಹಾಭಕ್ತ ಆಚಾರ್ಯರಾದ ಶ್ರೀಲ ರೂಪ ಗೋಸ್ವಾಮಿಗಳು ತಮ್ಮನ್ನು ಭೃಂಗಕ್ಕೆ ಹೋಲಿಸಿಕೊಂಡು ಈ ಕಮಲ ಮಕರಂದದ ವಿಷಯವಾಗಿ ಒಂದು ಹಾಡನ್ನ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಹಾಡಿನ ಅರ್ಥವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಹಾಡಿನ ಅರ್ಥ ಏನು ಅಂತಂದ್ರೆ, ನನ್ನ ಪ್ರಭು ಶ್ರೀಕೃಷ್ಣ, ನಾನು ನಿನಗೆ ನನ್ನ ಸ್ತೋತ್ರವನ್ನು ಅರ್ಪಿಸಲು ಬೇಡುತ್ತೇನೆ. ನನ್ನ ಮನಸ್ಸು ಭೃಂಗವಿದ್ದಂತೆ, ಅದು ಯಾವಾಗಲೂ ಮಧುವನ್ನು ಅರಸುತ್ತದೆ. ಆದುದರಿಂದ ಸಕಲ ದಿವ್ಯ ಮಕರಂದಕ್ಕೆ ಆಶ್ರಯ ಸ್ಥಾನವಾದ ನಿನ್ನ ಪಾದ ಪದ್ಮಗಳಲ್ಲಿ ನನ್ನ ಭೃಂಗದಂತಹ ಮನಸ್ಸಿಗೆ ದಯವಿಟ್ಟು ಆಶ್ರಯ ನೀಡು ಅಂತ ಹೇಳ್ತಾ ಇದ್ದಾರೆ. ಇವಾಗ ಅವರನ್ನ ಅವರು ಒಂದು ದುಂಬಿಗೆ ಹೋಲಿಸ್ಕೊತಾ ಇದ್ದಾರೆ. ಅದು ಯಾವಾಗ್ಲೂ ಮಕರಂದವನ್ನ ಅದು ಬಯಸ್ತಾ ಇರುತ್ತೆ. ಇವಾಗ ಇವಾಗ ನಿನ್ನ ಪಾದ ಕಮಲಗಳಲ್ಲಿ ಆ ಮಕರಂದ ಇದೆ, ಅದಕ್ಕೋಸ್ಕರ ನೀನು ನನಗೆ ಆಶ್ರಯವನ್ನ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬ್ರಹ್ಮನಂತಹ ದೊಡ್ಡ ದೇವತೆಗಳು ಸಹ ಅನೇಕ ವರ್ಷಗಳು ತಪೋನಿರತರಾಗಿದ್ದರೂ ನಿನ್ನ ಪಾದ ಕಮಲಗಳ ನಖ ಕಿರಣಗಳನ್ನ ಕೂಡ ಕಾಣಲಾರರು. ಆದರೂ ಹೇ ಅಚ್ಯುತನೇ, ಈ ನನ್ನ ಹೆಬ್ಬಯಕೆಗೆ ಕಾರಣ ನಿನಗೆ ಶರಣಾಗತರಾದ ಭಕ್ತರಿಗೆ ನೀನು ತುಂಬಾ ದಯಾಳುವಾಗಿದ್ದೀಯೇ. ಹೇ ಮಾಧವ, ನಾನು ನಿನ್ನ ಪಾದ ಪದ್ಮಗಳ ಸೇವೆಗೆ ಬೇಕಾದ ನಿಜ ಭಕ್ತಿಯನ್ನ ಹೊಂದಿಲ್ಲವೆಂಬುದು ನನಗೆ ಗೊತ್ತಿದೆ. ಆದರೆ ಭಗವಂತನೇ, ನೀನು ಊಹಿಸಲಾಗದಷ್ಟು ಶಕ್ತಿಶಾಲಿಯಾದುದರಿಂದ ಯಾವುದು ಅಸಾಧ್ಯವೋ ಅದನ್ನು ಕೂಡ ನೀನು ಸಾಧ್ಯ ಮಾಡಬಲ್ಲೆ. ನಿನ್ನ ಪಾದ ಪದ್ಮಗಳು ಸ್ವರ್ಗದ ಅಮೃತವನ್ನು ಕೂಡ ಕಡೆಗಣಿಸುವಂತೆ ಮಾಡಬಲ್ಲವು. ನಾನು ಅವುಗಳಿಂದ ಬಹಳವಾಗಿ ಆಕರ್ಷಿತನಾಗಿದ್ದೇನೆ. ಹೇ ಪರಮ ನಿತ್ಯನೇ, ಆದ್ದರಿಂದ ನನ್ನ ಮನಸ್ಸು ನಿನ್ನ ಪಾದ ಕಮಲಗಳಲ್ಲಿ ನೆಟ್ಟಿರಲಿ. ಆದ್ದರಿಂದ ನಾನು ಎಂದೆಂದಿಗೂ ನಿನ್ನ ದಿವ್ಯ ಸೇವೆಯ ರುಚಿಯನ್ನ ಸವಿಯುವಂತಾಗಲಿ. ಭಕ್ತರು ಭಗವಂತನ ಪಾದ ಪದ್ಮಗಳಲ್ಲಿ ಇರಿಸಲ್ಪಟ್ಟರೆ ತೃಪ್ತರಾಗುತ್ತಾರೆ. ಅಂತಹ ಅವರು ಭಗವಂತನ ಸರ್ವಸುಂದರ ವದನವನ್ನು ನೋಡಲಾಗಲಿ ಅಥವಾ ಅವನ ಬಲಿಷ್ಠವಾದ ಬಾಹುಗಳಲ್ಲಿ ರಕ್ಷಣೆ ಹೊಂದಲಾಗಲಿ ಉತ್ಕಾಂಕ್ಷಿತರಾಗಿರುವುದಿಲ್ಲ. ಸ್ವಭಾವತಃ ಅವರು
ವಿನೀತರು. ಭಗವಂತನು ಅಂತಹ ವಿನೀತ ಭಕ್ತರ ಕಡೆಗೆ ಯಾವಾಗಲೂ ವಾಲುತ್ತಾನೆ. ಅಲ್ವಾ ನೋಡಿ, ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಭಗವಂತನ ಭಕ್ತರು ಅವ್ರಿಗೆ ಭಗವಂತನ ಆ ಮುಖಾರವಿಂದದಲ್ಲೇ ಆಗ್ಲಿ ಅಥವಾ ಆ ಲಕ್ಷ್ಮಿ ಹೇಗೆ ಆ ವಕ್ಷಸ್ಥಲದಲ್ಲಿ ವಾಸವನ್ನ ಮಾಡ್ತಾ ಇದ್ದಾಳೆ, ಅಂತಹ ಸ್ಥಾನವನ್ನ ಅವಳು ಪಡ್ಕೊಂಡಿದ್ದಾಳೆ, ಮತ್ತೆ ದೇವತೆಗಳು ಹೇಗೆ ಭಗವಂತನ ಆ ಬಾಹುಗಳಲ್ಲಿ ಆಶ್ರಯವನ್ನ ಪಡೆದಿರೋ ಆ ತರ ಆಶ್ರಯವನ್ನ ಪಡಿಲಿಕ್ಕೆ ಭಗವತ್ ಭಕ್ತರು ಯಾವತ್ತೂ ಅವ್ರು ಇಚ್ಛೆಯನ್ನ ಪಡೆದಿಲ್ಲ. ಅವ್ರಿಗೆ ಭಗವಂತನ ಆ ಪಾದ ಕಮಲಗಳಲ್ಲಿ ಅವರು ಆಶ್ರಯವನ್ನ ಪಡ್ಲಿಕ್ಕೆ ಅವ್ರು ಇಷ್ಟಪಡ್ತಾರೆ. ನಾವು ಚೈತನ್ಯ ಮಹಾಪ್ರಭುಗಳ ಆ ಶಿಷ್ಯಾಕ್ಷದಲ್ಲಿ ನಾವು ನೋಡಿದ್ವಿ ಅಲ್ವಾ, ನಾನು ಒಂದು ಪಾದ ಧೂಳಿ ಆಗ್ಲಿಕ್ಕೆ ನಾನು ಇಷ್ಟವನ್ನ ಪಡ್ತೀನಿ. ಆ ಪಾದ ಧೂಳಿ ಸದೃಶಂ ಏನಂತಾರೆ ಅವರು, ನಿನ್ನ ಪಾದ ಕಮಲಗಳಲ್ಲಿ ನಾನು ಒಂದು ಧೂಳಾಗ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಚೈತನ್ಯ ಮಹಾಪ್ರಭುಗಳಿಗೆ ಹೇಳ್ತಾರೆ ಅಲ್ವಾ. ಅದನ್ನ ಇಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ನಾಳೆ ದಿವಸ ನಾವು 27ನೇ ಶ್ಲೋಕದಿಂದ ನಾವು ತಿಳ್ಕೊಂಡಂತೆ. ಸೊ ಇವತ್ತಿನ ದಿನ ನಾವು ಕೃಷ್ಣ ಅವರು ಪುರ ಪ್ರವೇಶವನ್ನ ಮಾಡ್ತಾರೆ. ಭಗವಂತನನ್ನ ದರ್ಶನ ಮಾಡ್ಲಿಕ್ಕೆ ಅವರ ಬಂಧು ಬಾಂಧವರೆಲ್ಲರನ್ನೂ ಸಹ ಅವರು ಬರ್ತಾರೆ, ಮತ್ತೆ ಬೇರೆ ಕಲಾವಿದರೆಲ್ಲರನ್ನೂ ಬರ್ತಾರೆ, ವೇಶ್ಯರೆಲ್ಲರನ್ನೂ ಬರ್ತಾರೆ. ಮತ್ತೆ ಭಗವಂತ ಅವ್ರನ್ನೆಲ್ಲ ಅವ್ರು ಪ್ರತಿಯಾಗಿ ಹೇಗೆ ಅವ್ರನ್ನ ಯಥೋಚಿತವಾಗಿ ಗೌರವ ಆಧಾರಗಳನ್ನ ಅರ್ಪಿಸ್ತಾರೆ ಅಂತ ನಾವು ನೋಡಿದ್ವಿ. ಅವರು ಪುರವನ್ನ ಹೇಗೆ ಪ್ರವೇಶ ಮಾಡ್ತಾರೆ, ಪುರ ಪ್ರವೇಶ ಮಾಡಿದ್ಮೇಲೆ ಎಲ್ಲಾ ಮಹಿಳೆಯರು ಸಹ ಅವರು ಉಪ್ಪರಿಗೆ ಮೇಲೆ ನಿಂತ್ಕೊಂಡು ಅವರು ಭಗವಂತನ ಆ ಮುಖಾರವಿಂದದ ದರ್ಶನವನ್ನ ಪಡಿತಾರೆ. ಇದ್ರ ಹಿಂದೆ ಅವರು ಅನೇಕ ಬಾರಿ ನೋಡಿದ್ರು ಸಹ ನೋಡೇ ಇಲ್ವೇನೋ ಅನ್ನೋ ತರ ಅವರು ಆ ಭಗವಂತನ ಮುಖಾರವಿಂದದ ದರ್ಶನವನ್ನ ಅವರು ಮಾಡ್ತಾರೆ. ಸೊ ಇವಾಗ ಇಲ್ಲಿ ಭಗವಂತನ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಆ ಭಗವಂತನಿಗೂ ನಮಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದೆ. ಭಗವಂತ ಯಾವಾಗ್ಲೂ ಸಹ ಆಕರ್ಷಿತರಾಗಿ ಅವರು ಇರ್ತಾರೆ ಅಂತ ಹೇಳ್ಬಿಟ್ಟು, ಅವರನ್ನ ನೋಡದೆ ನಮ್ಮ ಕಣ್ಣುಗಳಿಗೆ ಹಬ್ಬ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ನಾಳೆ ದಿವಸ ನಾವು ನೋಡೋಣಂತೆ. ಈಗ ಮತ್ತೆ ಅವರು ರಾಜ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾಳೆನೋ ಮಂಡೇನಾ ಮಾತಾಜಿ? ಮಾತಾಜಿ ನಾಳೆನೋ ಮಂಡೇನಾ? ಮಂಡೇ ಮಾತಾಜಿ, ಮಂಡೇ ನೋಡೋಣ ಅಂತೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲಾ ಪ್ರಭುಪಾದ್ ಕಿ ಜೈ, ಶಿಲಾ ಗುರುದೇವ್ ಕಿ ಜೈ. ಇಲ್ಲಿ ನಡೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ನಾನು ಇವತ್ತು 29 ಶ್ಲೋಕ ಮುಗಿಸೋಣ ಅನ್ಕೊಂಡೆ, ಇವತ್ತು ಆಗ್ಲಿಲ್ಲ. ಸೊ ಮತ್ತೆ ಇನ್ನ 30